ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ವಿವಿಧ ಯೋಜನೆ ಹಾಗೂ ಸೌಲಭ್ಯಗಳ ಮಾಹಿತಿ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಂಡಿದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪರಮ ಪೂಜ್ಯ ಸ್ವಾಮೀಜಿ ಅವರಿಗೆ ಭಕ್ತಿಪೂರ್ವಕ ನಮೋಸ್ತುಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗಣ್ಯ ಅತಿಥಿವರ್ಯರಾದ ಶ್ರೀಮತಿ ಪರಿಮಳಾ ಜೈನ್, ಸದಸ್ಯರು ಕರ್ನಾಟಕ ಅಲ್ಪಸಂಖ್ಯಾತ ಇಲಾಖೆ ಬೆಂಗಳೂರು, ಶ್ರೀಯುತ ಜಿನೇಂದ್ರ ಕೋಟ್ಯಾನ್, ಜಿಲ್ಲಾಧಿಕಾರಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಬೆಂಗಳೂರು, ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಹಾಗೆ ಶ್ರೀಯುತ ಎಂ ಬಾಹುಪಲ್ಲಿ ಪ್ರಸಾದ್, ನ್ಯಾಯವಾದಿಗಳು, ಮೂಡುಬಿದ್ರೆ, ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಹಾಗೂ ಇವರು ಶ್ರೀ ಜೈನ ಮಠದ ಸಲಹಾ ಸಮಿತಿ ಮುಖ್ಯಸ್ಥರು ಕೂಡ ಆಗಿರುತ್ತಾರೆ. ಹಾಗೆ ಡಾಕ್ಟರ್ ಜಯಕೀರ್ತಿ ಜೈನ್, ಧರ್ಮಸ್ಥಳ, ಇವರನ್ನು ಕೂಡ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇವೆ. ಸ್ವಸ್ತಿ ಶ್ರೀ ಪದವಿ ಕಾಲೇಜಿನ ವಿದ್ಯಾರ್ಥಿನಿಯರು ಪ್ರಾರ್ಥನೆಯನ್ನ ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೋಟಿ ಗತಿತೋ ಜಲ ದಿವ್ಯ ಮೂರ್ತಿ ಶ್ರೀ ಚಂದ್ರಿಕಾ ಕಲಿಕ ನಿರ್ಮಲ ಶುಭ್ರವಾಸಿ ಕಾಮಾಕ್ತ ತೇಜ ಕಲಹಂಸ ಸಮಾಧಿರ್ವಿ ವಾಗೀಶ್ವರಿ ಪ್ರತಿದಿನಂ ಮಮ ರಕ್ಷ ದೇವಿ ವಾಗೀಶ್ವರಿ ಪ್ರತಿದಿನಂ ಮಮ ರಕ್ಷ ದೇವಿ ದಿಂಡೀರ ಪಿಂಡ ಹಿಮ ಶಂಕಸಿತಾ ಪ್ರಹಾರಿ ಪೂರ್ಣೇರು ಬಿಂಬರು ಶೋಭಿತ ದಿವ್ಯ ಗಾತ್ರೆ ಚಾಂಚಲ್ಯಮಾನ ಮೃಗಶಾಪಲ್ಲಾಟ ನೇತ್ರೆ ವಾಗೀಶ್ವರಿ ಪ್ರತಿದಿನಂ ಮಮ ರಕ್ಷ ದೇವಿ ವಾಗೀಶ್ವರಿ ಪ್ರತಿದಿನಂ ಮಮ ರಕ್ಷ ದೇವಿ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಉಪಸ್ಥಿತರಿರುವಂತಹ ಗಣ್ಯರನ್ನ ಸ್ವಾಗತಿಸಲಿದ್ದಾರೆ ಡಾಕ್ಟರ್ ಜಯಕೀರ್ತಿ ಜೈನ್, ಧರ್ಮಸ್ಥಳ, ಇವರು. ಓಂ ಶ್ರೀ ಚಂದ್ರನಾಥ ನಮಃ. ಮೂಡುಬಿದಿರೆ ಕ್ಷೇತ್ರದ ಭಟ್ಟಾರಕರಿಗೆ ನಮೋಸ್ತುಗಳನ್ನು ಹೇಳುತ್ತಾ, ವೇದಿಕೆಯಲ್ಲಿ ಇರುವಂಥ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಆತ್ಮೀಯರೇ, ಬಹುಶಃ ನಾವು ಇವತ್ತು ಬಹಳ ಸಂತೋಷದ ಒಂದು ವಿಷಯ. ನಮಗೆ ಮಾತ್ರ ಅಲ್ಲ, ನಮ್ಮ ಸಮಾಜದ ಅಭಿವೃದ್ಧಿಗೆ ಈ ಒಂದು ಕಾರ್ಯಕ್ರಮಗಳು ಅಥವಾ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಯಾವ ರೀತಿ ನಮಗೆ ಸಹಾಯ ಮಾಡುತ್ತದೆ, ಕೆಲಸ ಮಾಡುತ್ತದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡುವುದು ಮತ್ತು ಬಹುಶಃ ನಮ್ಮ ಜೈನರ ಇತಿಹಾಸದಲ್ಲಿ ನಮಗೆ ಪ್ರಥಮ ಬಾರಿಗೆ ನಮ್ಮ ಮುಖ್ಯ ಅರ್ಚಕರಿಗೆ ಮತ್ತು ಸಹಾಯಕರಿಗೆ ಒಂದು ಗೌರವಧನ ಕೊಡುವ ವ್ಯವಸ್ಥೆಯನ್ನು ನಮ್ಮ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಆರ್ಥಿಕ ಸಚಿವರು ಆಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ನೀಡಿರುವುದು ಬಹುಶಃ ಬಹಳ ಸಂತೋಷದ ವಿಷಯ. ಮಾತ್ರವಲ್ಲದೆ ಅವರಿಗೆ ಖಂಡಿತವಾಗಿಯೂ ನಮ್ಮ ಸಮಾಜದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಈ ಮೊದಲು ಕ್ರಿಶ್ಚಿಯನ್ರಿಗೆ ಮತ್ತು ಮುಸ್ಲಿಮರಿಗೆ ಮಾತ್ರ ಗೌರವಧನ ಸಿಗ್ತಾ ಇತ್ತು. ಆದರೆ ಬಹಳಷ್ಟು ಜೈನ ಸಮಾಜದವರು, ಗಣ್ಯರು ಬಹಳಷ್ಟು ಪ್ರಯತ್ನಪಟ್ಟು ನಮ್ಮ ಸಮಾಜವನ್ನು ಕೂಡ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ಗುರುತಿಸಿ ನಮ್ಮ ಬಸದಿಗಳ ದಿನನಿತ್ಯದ ಪೂಜೆಗಳು ಒಳ್ಳೆಯ ರೀತಿಯಲ್ಲಿ ನಡೆಯಬೇಕು. ಪುರೋಹಿತರಿಗೆ ಸಂಭಾವನೆಗಳು ಹಲವು ಕಡೆ ಸಂಭಾವನೆಗಳು ಸಮಾಜದಿಂದ ಕೊಡ್ತಾ ಇಲ್ಲ, ಸಮಾಜ ಕೊಡಲಿಕ್ಕೂ ಕಷ್ಟ ಆಗ್ತಾಯಿದೆ. ಹಾಗಾಗಿ ಇದನ್ನು ಮನಗಂಡ ಸರ್ಕಾರ ಮುಖ್ಯ ಅರ್ಚಕರಿಗೆ 6,000 ರೂಪಾಯಿ ಹಾಗೂ ಸಹಾಯಕರಿಗೆ 5,000 ಸರ್ಕಾರದ ವತಿಯಿಂದ ಪ್ರತಿ ತಿಂಗಳು ಕೊಡುವುದಾಗಿ ಮೊನ್ನೆ ಬಜೆಟಲ್ಲಿ ಘೋಷಣೆ ಮಾಡಿದರು. ಅದೇ ರೀತಿಯಲ್ಲಿ ಅದಕ್ಕೆ ಅರ್ಜಿಯನ್ನು ಕೂಡ ಆಹ್ವಾನವನ್ನು ಮಾಡಿದ್ದಾರೆ. ಆದರೆ ಇದು ಪ್ರಥಮ ಬಾರಿಗೆ ನಮಗೆ ಈ ಸೌಲಭ್ಯ ಸಿಗುತ್ತಿರುವ ಕಾರಣ ಕೆಲವು ಸಲ ಅರ್ಜಿ ಸಲ್ಲಿಸಲಿಕ್ಕೆ ಭಾಳಷ್ಟು ನಾವು ಎಡರು ತೊಡರುಗಳನ್ನು ಅನುಭವಿಸುತ್ತಿದ್ದೇವೆ ಮತ್ತು ಅದರ ಬಗ್ಗೆ ಸರಿಯಾದ ಮಾಹಿತಿಗಳು ನಮಗೆ ಕೊರತೆ ಇರಬಹುದು. ಇದೆಲ್ಲವನ್ನು ನಿವಾರಣೆ ಮಾಡಲಿಕ್ಕೆ
ನಾವು ಈ ಒಂದು ಸಮಾವೇಶವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಬಹುಶಃ ಇನ್ನು ಅಧಿಕಾರಿಗಳನ್ನು ಯಾಕೆ ಕರೆದಿದ್ದೇವೆ ಅಂದರೆ ಇದರಲ್ಲಿ ನಮ್ಮ ಸಮಸ್ಯೆಗಳನ್ನು ಅವರ ಹತ್ರ ಚರ್ಚೆ ಮಾಡಲಿಕ್ಕೆ ಕರೆದಿದ್ದೇವೆ. ಹಾಗೆ ಇಂದಿನ ಈ ಒಂದು ಸಮಾವೇಶವನ್ನು ನಡೆಸಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದಾಗ ಪೂಜ್ಯ ಸ್ವಾಮೀಜಿಯವರು ನಾನು ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇನೆ, ಮೂಡುಬಿದ್ರೆಯಲ್ಲಿ ಮಾಡಿ ಅಂತೇಳಿ ನಮಗೆ ಒಂದು ಸೂಚನೆಯನ್ನು ಕೊಟ್ಟರು ಮತ್ತು ಎಲ್ಲ ಸಹಕಾರ ಕೊಡ್ತೇನೆ ಅಂತ ಅವರೇ ಎದುರು ನಿಂತು ನಮಗೆ ಎಲ್ಲ ಮಾರ್ಗದರ್ಶನ ನೀಡಿ ಇಂದಿನ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಸಮಾಜದ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದ ನಮಸ್ಕಾರವನ್ನು ಸಲ್ಲಿಸುತ್ತಾ ಅವರನ್ನು ಸ್ವಾಗತಿಸ್ತೇನೆ. ಬಹುಶಃ ನಮ್ಮ ಅಲ್ಪಸಂಖ್ಯಾತ ಆಯೋಗದ ಸದಸ್ಯರು ಅವರು ನಮ್ಮೂರಿನವರು ಅನ್ನೋದಕ್ಕೆ ನಮಗೆ ಹೆಮ್ಮೆ ಆಗ್ತಾಯಿದೆ. ಅವರು ಬೆಳವಾಯಿ ಅವರು, ನಮಗೂ ಗೊತ್ತಿರಲಿಲ್ಲ ಬೆಳವಾಯಿ ಅಂತ, ಹಾವೇರಿ ಅಂತ ವಿಳಾಸ ಇತ್ತು. ಆದರೆ ಅವರಲ್ಲಿ ಮಾತನಾಡಿಗಳಿದ್ರು ನಾನು ಬೆಳವಾಯಿ ಅವಳು, ಹಾಗಾಗಿ ನಾನು ಕೂಡ ನಿಮ್ಮೂರಿನವಳೇ ಅಂತ ಹೇಳಿದಾಗ ನಮಗೆ ಭಾಳ ಸಂತೋಷ ಆಯಿತು. ನಮ್ಮ ಸಮಸ್ಯೆಗಳನ್ನು ಆಯೋಗದಲ್ಲಿ ಚರ್ಚಿಸಲಿಕ್ಕೆ ಅಥವಾ ನಮಗೆ ಸೌಲಭ್ಯಗಳನ್ನು ದೊರಕಿಸಿಕೊಡುವಲ್ಲಿ ಅವರ ಪ್ರಮುಖ ಪಾತ್ರಗಳಿವೆ. ಇಂದಿನ ಸಭೆಯಲ್ಲಿ ಅವರು ಬಂದಿದ್ದಾರೆ, ಭಾಳ ಸಂತೋಷ. ಅವರನ್ನು ನಮ್ಮೆಲ್ಲ ಸಮಾಜದ ಪರವಾಗಿ ಶ್ರೀಮತಿ ಪರಿಮಳ ಜೈನ್ ಅವರನ್ನು ಹೃತ್ಪೂರ್ವಕವಾಗಿ ಎಲ್ಲರ ಪರವಾಗಿ ಮತ್ತು ಸ್ವಾಮೀಜಿ ಅವರ ಪರ ಸ್ವಾಗತಿಸ್ತೇನೆ. ಇನ್ನೊಬ್ಬರು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಅಲ್ಪಸಂಖ್ಯಾತ ಕಲ್ಯಾಣಕ್ಕೆ ಜಿಲ್ಲಾಧಿಕಾರಿಗಳು. ಬಹುಶಃ ಭಾಳ ಜನರಿಗೆ ಅವರ ಪರಿಚಯ ಇರ್ಬೋದು. ಯಾಕೆಂದರೆ ಕಳೆದ ವರ್ಷದಿಂದ ನಮ್ಮ ಜನಮಂದಿರಗಳ ಜೀರ್ಣೋದ್ಧಾರಕ್ಕೆ ಅತಿ ಹೆಚ್ಚು ದುಡ್ಡು, ಅತಿ ಹೆಚ್ಚು ಹಣ ಬರುತ್ತಿದ್ದು, ಇನ್ನು ಮುಂದೆ ಕೂಡ ಭಾಳಷ್ಟು ಹಣಗಳು ನಮ್ಮ ಬಸದಿಗಳ ಜೀರ್ಣೋದ್ಧಾರಕ್ಕೆ ಬರ್ತವೆ. ಆದರೆ ಈ ಸಲ ಬಹುಶಃ ಅರ್ಜಿಗಳು ಇನ್ನೂ ಕೂಡ ಬಂದಿಲ್ಲ. ಈ ಸಲ ಪುನಃ ಬಸ್ಸುಗಳ ಜೀರ್ಣೋದ್ಧಾರಕ್ಕೆ ಅರ್ಜಿಗಳನ್ನು ಕೊಡಿ, ಆಗ ಇನ್ನಷ್ಟು ಹಣ ನಮ್ಮ ಜಿಲ್ಲೆಗೆ ಬರುವಂತೆ ಅವರು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಎಲ್ಲ ರೀತಿಯ ಬಸದಿಗಳ ಅಭಿವೃದ್ಧಿಗೆ ನಮಗೆ ಭಾಳಷ್ಟು ಸಹಕಾರ ನೀಡ್ತಿದ್ದಾರೆ. ಅವರು ಕೂಡ ನಮ್ಮ ಬೆಳ್ತಂಗಡಿಯವರೇ. ಹಾಗಾಗಿ ಅವರ ಮನೆ ನಮ್ಮ ಜೈನರ ಮನೆಗಳ ಸುತ್ತಮುತ್ತೆಲ್ಲ ಜೈನರಿದ್ದಾರೆ. ಹಾಗಾಗಿ ಅವರಿಗೆ ಜೈನರ ಭಾಳಷ್ಟು ಪರಿಚಯ ಇದೆ, ಸಿರ್ತಾಳು. ಹಾಗಾಗಿ ಅವರ ಹೆಸರು ಕೂಡ ನಮ್ಮ ಹಾಗೆ ಇಟ್ಕೊಂಡಿದ್ದಾರೆ, ಜಿನೇಂದ್ರ ಅಂತೇಳಿ. ಹಾಗಾಗಿ ಅದೇ ರೀತಿ ಅವರು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸಮಾಜದ ಬಗ್ಗೆ ಒಳ್ಳೆಯ ಗೌರವವನ್ನು ಇಟ್ಟಿದ್ದಾರೆ. ಯಾರು ಅವರ ಕಚೇರಿಗೆ ಹೋದರೂ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡಿ ಸಲಹೆ ಸೂಚನೆಗಳನ್ನು ಕೊಟ್ಟು ನಮ್ಮ ಅಭಿವೃದ್ಧಿ, ನಮ್ಮ ಸಮಾಜದ ಅಭಿವೃದ್ಧಿಗೆ ಭಾಳಷ್ಟು ಸಹಕಾರ ನೀಡುತ್ತಿದ್ದಾರೆ. ಹಾಗಾಗಿ ಅವರು ಜಿಲ್ಲಾಧಿಕಾರಿಗಳಾದ ಶ್ರೀ ಜಿನೇಂದ್ರ ಕುಮಾರ್ ಕೋಟ್ಯಾನ್ ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ವೇದಿಕೆಯಲ್ಲಿರುವ ಬಾಹುಲಿ ಪ್ರಸಾದ್ ಬಹುಶಃ ಎಲ್ಲರಿಗೆ ಪರಿಚಯದವರು. ನಮಗೆ ಬಹುಶಃ ತುಂಬ ಸಲ ಫೋನ್ ಮಾಡ್ತಾಯಿದ್ರು, ಇದನ್ನು ಯಾವ ರೀತಿ ಮಾಡುವ, ಹೇಗೆ ಅರ್ಜಿ ಕೊಡೋದು, ಯಾವ ರೀತಿ ಫಾಲೋಅಪ್ ಮಾಡಬೇಕು ಅಂತ ಭಾಳ ಒಂದು ಇಂಟ್ರೆಸ್ಟಿಂದ ಅವರು ಫೋನ್ ಮಾಡ್ತಾಯಿದ್ದಾರೆ. ಅವರು ಪಾಪ ದಿನಕ್ಕೆ 2 ಸಲ ಫೋನ್ ಮಾಡಿದ ದಿನ ಕೂಡ ಉಂಟು. ಅಂದರೆ ಸಮಾಜದ ಬಗ್ಗೆ ಅವರಿಗೆ ಭಾಳ ಕಾಳಜಿ ಇದೆ. ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರು ನಮ್ಮ ಮಠದ ಸಲಹೆಗಾರರ ಮುಖ್ಯಸ್ಥರು ಕೂಡ ಹೌದು. ಹಾಗಾಗಿ ಅವರನ್ನು ಕೂಡ ಎಲ್ಲರ ಪರವಾಗಿ ನಾನು ಸ್ವಾಗತಿಸ್ತೇನೆ. ಅಲ್ಪಸಂಖ್ಯಾತ ಇಲಾಖೆ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಬರಬೇಕಿತ್ತು. ಆದರೆ ಜಿಲ್ಲಾ ಪಂಚಾಯತಲ್ಲಿ ತುರ್ತು ಮೀಟಿಂಗ್ ಇದ್ದ ಕಾರಣ ಅವರು ಮೀಟಿಂಗಲ್ಲಿ ಭಾಗವಹಿಸಿ ಅವರ ಸಹಾಯಕರನ್ನೊಬ್ಬರು ಕಳಿಸಿಕೊಟ್ಟಿದ್ದಾರೆ. ಅವರೀಗ ಸದ್ಯದಲ್ಲಿ ಬಂದು ಅವರ ಒಂದು ವಿಭಾಗದಲ್ಲಿ ಏನೆಲ್ಲ ಜೈನರಿಗೆ ಸೌಲಭ್ಯಗಳಿದೆ ಅದನ್ನು ಕೂಡ ಮಾಹಿತಿ ಅವರು ನೀಡಲಿಕ್ಕಿದ್ದಾರೆ. ಆಮೇಲೆ ನಮ್ಮ ಮೂಡುಬಿದಿರೆ ಪಟ್ಟಣ ಶೆಟ್ಟರು ಸುದೇಶ್ ಶೆಟ್ಟಿ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಸಮಾಜದ ಎಲ್ಲರ ಪರವಾಗಿ ನಾನು ಸ್ವಾಗತಿಸ್ತೇನೆ. ಆದರ್ಶ್ ಮೂಡುಬಿದಿರೆ ಅರಮನೆಯವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಎಲ್ಲ ಪರವಾಗಿ ಸಮಾಜದ ಪರವಾಗಿ ಹೃತ್ಪೂರ್ವಕ ಸ್ವಾಗತಿಸ್ತೇನೆ. ಅದೇ ರೀತಿ ಮಾಣಿಕ್ಯರಾಜ್ ಬಹುಶಃ ಅವರು ಎಲ್ರಿಗೂ ಗೊತ್ತಿರ್ಬೋದು, ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರು. ಜಿಲ್ಲೆಯಲ್ಲಿ ಟೂರಿಸಮ್ ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡಿ, ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಿ ನಿವೃತ್ತಿಯನ್ನು ಹೊಂದಿ ಈಗ ಇಲ್ಲಿ ಸಭೆಗೆ ಆಗಮಿಸಿದ್ದಾರೆ. ಅವರು ಕೂಡ ಮೂಡುಬಿದಿರೆಯವರೇ. ಅವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಬಹುಶಃ ಪ್ರತಿಯೊಬ್ಬರ ಹೆಸರು ಹೇಳಲಿಕ್ಕೆ ಕಷ್ಟ. ಹಾಗಾಗಿ ಇಲ್ಲಿ ಆಗಮಿಸಿರುವಂತೆ ಎಲ್ಲ ಆಡಳಿತ ಮುಕ್ತೇಸರು ಇರ್ಬೋದು, ಬಸದಿಯ ಮುಖ್ಯ ಅರ್ಚಕರು ಇರ್ಬೋದು, ಸಹಾಯಕರು ಇರ್ಬೋದು, ಮಾಹಿತಿಗಳನ್ನು ಪಡೆದುಕೊಳ್ಳಲು ಬಂದವರು ಎಲ್ಲರನ್ನೂ ಕೂಡ ಎಲ್ಲ ಸಮಾಜದ ಪರವಾಗಿ ನಾನು ಆಯೋಜಕರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಜಯಕೀರ್ತಿ ಅವರಿಗೂ ಸ್ವಾಗತ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪರಂ ಪೂಜ್ಯ ಸ್ವಾಮೀಜಿಯವರಿಗೆ ಶ್ರೀಫಲವನ್ನ ಸಮರ್ಪಿಸಬೇಕಾಗಿ ಶ್ರೀ ಮಾಣಿಕ್ಯ ಜೈನ್ ವಿಶ್ರಾಂತ ಸಹಾಯಕ ಆಯುಕ್ತರು ಇವರಲ್ಲಿ ಮನವಿ.
ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಮತಿ ಪರಿಮಳ ಜೈನ್, ಸದಸ್ಯರು, ಕರ್ನಾಟಕ ಅಲ್ಪಸಂಖ್ಯಾತ ಇಲಾಖೆ ಬೆಂಗಳೂರು. ಇವರಿಗೆ ಶ್ರೀಯುತ ಆದರ್ಶ್ ಅರಮನೆ, ಮೂಡುಬಿದ್ರೆ, ಸುದೇಶ್ ಕುಮಾರ್ ಪಟ್ನಶೆಟ್ಟಿ ಇವರು ಪುಸ್ತಕವನ್ನ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವ ಗಣ್ಯರಾದ ಶ್ರೀ ಜಿನೇಂದ್ರ ಕೋಟ್ಯಾನ್, ಜಿಲ್ಲಾಧಿಕಾರಿ, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ, ಮಂಗಳೂರು. ಇವರಿಗೆ ಪಾದೂರು ಸುದರ್ಶನ್ ಇಂದ್ರ ಇವರು ಪುಸ್ತಕವನ್ನ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಬಾಹುಬಲಿ ಪ್ರಸಾದ್, ನ್ಯಾಯವಾದಿಗಳು, ಮೂಡುಬಿದ್ರೆ. ಇವರಿಗೆ ಶ್ರೀ ಬ್ರಿಜೇಶ್ ಜೈನ್, ಬಾಳ್ತಿಲ ಬೀಡು ಇವರು ಪುಸ್ತಕವನ್ನ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಡಾಕ್ಟರ್ ಜೈಕೀರ್ತಿ ಜೈನ್, ಧರ್ಮಸ್ಥಳ ಇವರನ್ನ ಶ್ರೀ ಪನಿರಾಜ್ ಇವರು ಪುಸ್ತಕವನ್ನ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗ ಇಂದಿನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ. ಪೂಜ್ಯ ಸ್ವಾಮೀಜಿಯವರು ಪವಿತ್ರ ಜಲದಿಂದ, ಗಂಗಾ ಜಲದಿಂದ ದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದಾರೆ. ಈಗ ಇಂದಿನ ಕಾರ್ಯಕ್ರಮದ ಕುರಿತು ಪ್ರಸ್ತಾವದ ಮಾತುಗಳನ್ನಾಡಬೇಕಾಗಿ ಪೂಜ್ಯ ಸ್ವಾಮೀಜಿಯವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಭಗವಾನ್ ಪಾರ್ಶ್ವನಾಥ ಸ್ವಾಮಿ 18 ಬಸದಿಯ ಮೂಲ ಸ್ವಾಮಿ. ಅದು ಅಲ್ಲೇ ಇರಲಿ ಅಮ್ಮ, ಅದು ಅಲ್ಲೇ ಇರಲಿ, ಇಲ್ಲೇ ಇರಲಿ, ಇಲ್ಲಿ. ಮತ್ತು ಅಭೀಷ್ಟವರಪ್ರದಾಯಿನಿ ಕುಷ್ಮಾಂಡಿ ಮಹಾಮಾತೆಯನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ನಮ್ಮ ಈ ಒಂದು ಮಾಹಿತಿ ಶಿಬಿರಕ್ಕೆ, ಇದು ಇಡೀ ಜಿಲ್ಲೆಯ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮಾಹಿತಿ ಶಿಬಿರ. ಆದರೆ ಕೊನೆಗೆ ಅದು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಚ್ಚು ಸೀಮಿತವನ್ನು ಮಾಡಿ ನಾವು ಮಾಡಿರುವಂಥದ್ದು. ಈ ಶಿಬಿರದ ಮಾಹಿತಿಗಾಗಿ ಬಂದ ವಿವಿಧ ಬಸದಿಗಳ ಅರ್ಚಕರಿಗೆ, ಅದೇ ರೀತಿಯಾಗಿ ಗಣ್ಯ ಪ್ರಮುಖರಿಗೆ, ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮದ ಆಯೋಜನೆ ಮಾಡುವಲ್ಲಿ ನಮಗೆ ಸಹಕಾರ ನೀಡಿರುವಂಥ ಮಂಜುಳಾರವರು, ಅಲ್ಪಸಂಖ್ಯಾತರ ಇಲಾಖೆ ಬೆಂಗಳೂರು ಸದಸ್ಯರು, ಅದೇ ರೀತಿಯಾಗಿ ನಮ್ಮ ಜಿತೇಂದ್ರ ಕುಮಾರ್, ಜಿಲ್ಲಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಪಸಂಖ್ಯಾತರ ಇಲಾಖೆ, ಹಾಗೂ ನಮ್ಮ ಯಾವತ್ತೂ ಕಾರ್ಯಕ್ರಮದಲ್ಲಿ ಸದಾ ನಮ್ಮ ಜೊತೆಗಿರುವಂಥ ಬಾಹುಬಲಿ ಪ್ರಸಾದ್ MCC ಬ್ಯಾಂಕ್ ಅಧ್ಯಕ್ಷರು, ಹಾಗೂ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡುವಲ್ಲಿ ಎಲ್ಲ ರೀತಿಯ ನಮ್ಮಲ್ಲಿ ವಿಚಾರ ವಿನಿಮಯ ಮಾಡ್ತಾ ಇರುವವರು ಧರ್ಮಸ್ಥಳದ ಜಯಕೀರ್ತಿಯವರು. ಅವರು ರಾಜ್ಯದ
ರಾಜ್ಯ ಮಟ್ಟದ ಕಾರ್ಮಿಕ ಅಂದರೆ ಉದ್ಯೋಗ ಇದ್ದಂಥ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಅನುಭವ ಹೊಂದಿದವರು. ಅವರು ಆ ಕಾಲದಲ್ಲೂ ಉದ್ಯೋಗ ಇರುವಾಗಲೂ ಸಹಕಾರ ಕೊಡ್ತಾಯಿದ್ರು. ನಿವೃತ್ತರಾದ ಮೇಲೆ ಅಂತೂ ಪೂರ್ಣ ರೂಪದ ಸಹಕಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇವತ್ತು ನಿಮ್ಮನ್ನೆಲ್ಲ ಕರೆದ ಉದ್ದೇಶ, ನಮಗೆ ಕರ್ನಾಟಕ ಸರ್ಕಾರದಿಂದ ಪ್ರತಿ ಅರ್ಚಕರಿಗೆ ಒಂದು ಮುಖ್ಯ ಅರ್ಚಕರು ಮತ್ತು ಸಹಾಯಕ ಅರ್ಚಕರು ಅಂತ ಹೇಳಿ ಹಿಂದೆ ತಸ್ತೀಕುಗಳನ್ನು ನೀಡ್ತಾಯಿದ್ರು. ಅದು ಆ ಕ್ಷೇತ್ರದ ಬಸದಿ ಇರ್ಬೋದು, ಮಠ ಇರ್ಬೋದು, ಅಥವಾ ಜೈನರಿಗೆ ಸಂಬಂಧಪಟ್ಟಂಥ ಆಸ್ತಿ ಇರ್ಬೋದು. ಆ ಕಾಲದಿಂದ ಪೂರ್ವಜರು ನಡೆದಂಥ ಬಸದಿಗಳು ಪರಂಬೋಕಲ್ಲಿ ಇದ್ದು, ಅದು ಯಾವಾಗ ಭೂಮಸೂದೆ ಜಾರಿಯಾಗುವಂಥ ಸಂದರ್ಭದಲ್ಲಿ ಅಥವಾ ಅದಕ್ಕಿಂತಲೂ ಮೊದಲೇ ಬ್ರಿಟಿಷರ ಕಾಲದಲ್ಲಿ ಅದಕ್ಕೆ ಗೌರವಧನ ಅಂತ ನೀಡ್ತಾಯಿದ್ರು. ಅದು ಯಾರ ಜಮೀನು ಸರಕಾರಕ್ಕೆ ಹೋಗಿತ್ತು ಅವರಿಗೆ ವರ್ಷಾಸನದ ರೂಪದಲ್ಲಿ ಒಂದು ಮಠಗಳಿಗೆ ಮತ್ತೊಂದು ಬಸದಿಗಳಿಗೆ ಈ ಆ್ಯನ್ವಿಟಿ ಮತ್ತು ತಸ್ತೀಕು ಅಂತ ಎರಡು ರೀತಿಯಲ್ಲಿ ದಾನವನ್ನು ಕೊಡ್ತಾಯಿದ್ರು. ಆ್ಯನ್ವಿಟಿ ಅನ್ನೋದು ಮಠಗಳಿಗೆ ಮತ್ತು ಅರಮನೆಗೆ ಸೀಮಿತವಾಗಿದ್ದರೆ, ಬ್ರಿಟಿಷರ ಕಾಲದಲ್ಲೇ ಅದು ಟಿಪ್ಪು ಸುಲ್ತಾನನ ಕಾಲದಲ್ಲೂ ಕೂಡ ಇತ್ತು. ಅದಕ್ಕೆ ಹಿಂದಿ ಶಬ್ದದ ಬಳಕೆ ಆಗ್ತಾಯಿತ್ತು. ಅದಕ್ಕಿಂತ ಪೂರ್ವದಲ್ಲಿ ಅರಸರಿಗೆ ಮತ್ತು ಮಠಗಳಿಗೆ ಗೌರವಧನ ಅಂತ ಹೇಳಿ ಕೊಡ್ತಾಯಿದ್ರು. ಅದನ್ನು ಬ್ರಿಟಿಷರು ಮುಂದುವರಿಸಿದ್ರು. ಅದನ್ನು ಮತ್ತೆ ಸರಕಾರ ನಿಲ್ಲಿಸಲಿಲ್ಲ, ಅದನ್ನು ಮುಂದುವರಿಸಿತು. ಹಾಗಾಗಿ ಭೂಮಸೂದೆ ಜಾರಿಗೂ ಅದಕ್ಕೂ ಸಂಬಂಧ ಇಲ್ಲ. ಆದರೆ ಭೂಮಸೂದೆ ಜಾರಿ ಆದಾಗ ಬಸದಿಗಳಿಗೆ ಒಂದು ವಿಶೇಷವಾದಂಥ ಅನುದಾನವನ್ನು ಕೊಡುವುದಕ್ಕೆ ಪ್ರಾರಂಭ ಮಾಡಿದರು. ಅದು ತಸ್ತೀಕ್ ಅಂತ ಹೇಳಿ ಪ್ರಸಿದ್ಧ ಆಯಿತು. ಆ ತಸ್ತೀಕು ಒಂದೊಂದು ಮಜಲು, ಬಾನಬೆಟ್ಟು ಮತ್ತು ಬೆಟ್ಟು ಅಂತ ಹೇಳಿ ಮತ್ತು ಬೈಲು, ಈ ರೀತಿಯಾಗಿ 4 ರೂಪದ ಅಲ್ಲಿ ನಮ್ಮ ಜಮೀನನ್ನು ಗುರುತಿಸಿ ಅದರಲ್ಲಿ ಬಂದಂಥ ಎಷ್ಟು ಎಕರೆ ಜಮೀನು ಸರಕಾರಕ್ಕೆ ಹೋಗಿದೆ ಅದರ ಹೋದಂಥ ಮೌಲ್ಯವನ್ನು ಒಂದು 30 ರೂಪಾಯಿ, 22 ರೂಪಾಯಿ, 15 ರೂಪಾಯಿ ಈ ರೀತಿಯಾಗಿ ಆ ಕಾಲದಲ್ಲಿ ಅಂದರೆ 1975ರ ಕಾಲದಲ್ಲಿ ಒಂದು ಲೆಕ್ಕಾಚಾರ ಮಾಡಿ, ಅದಕ್ಕಿಂತ ಪೂರ್ವದಲ್ಲೂ ಇತ್ತು, ಆದರೆ ಭೂಮಸೂದೆ ಜಾರಿ ಆದಮೇಲೆ ಅದಕ್ಕೊಂದು ಲೆಕ್ಕಾಚಾರ ಮಾಡಿ ಕೊಟ್ಟಿದ್ದರು. ಆನಂತರ 300 ರೂಪಾಯಿ ಆಯಿತು, ಆನಂತರ 600 ರೂಪಾಯಿ ಆಯಿತು. ಆನಂತರ ನಾವು ಇಲ್ಲಿ ನಾಗರಾಜ್ ಶೆಟ್ಟರು ಇದ್ದರು ಮತ್ತು ವಿ ಎಸ್ ಆಚಾರ್ಯರು ನಮ್ಮ ಸಾವಿರಕಂಬದ ಬಸದಿಯ ಒಂದು ರಥೋತ್ಸವಕ್ಕೆ ಬಂದಾಗ ಅವರ ಕಾಲದಲ್ಲಿ ಹೇಳಿದೆವು, ಇದು ಭಾಳ ಕಡಿಮೆ ಇದೆ, ತಸ್ತೀಕನ್ನು ಬಾಬಲಿ ಪ್ರಸಾದ್ ಕೂಡ ಇದ್ದರು. ಆವಾಗ ತಸ್ತೀಕನ್ನು ಮೊತ್ತವನ್ನು ಹೆಚ್ಚಿಸಬೇಕು ಅಂತೇಳಿ ನಾಗರಾಜ್ ಶೆಟ್ಟರಿಗೂ ವಿ ಎಸ್ ಆಚಾರ್ಯರಿಗೂ ವಿಶೇಷವಾಗಿ ಹೇಳಿದ್ರಿಂದ ಆ ವರ್ಷ ಅವರು 6,000 ರೂಪಾಯಿಯನ್ನು ಮಾಡಿದರು. ಆನಂತರ 12,000 ರೂಪಾಯಿ ಮಾಡಿದರು, ಮತ್ತೆ 15,000 ರೂಪಾಯಿ ಮಾಡಿದರು. ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಕಾಲದಲ್ಲಿ ಅದು 48,000ದಿಂದ ಬೊಮ್ಮಯ್ಯವರ ಕಾಲದಲ್ಲಿ ಇತ್ತು. ಆಮೇಲೆ ಯಡಿಯೂರಪ್ಪರ ಕಾಲದಲ್ಲಿ 32,000 ರೂಪಾಯಿ ಇತ್ತು. ಮತ್ತು ಈಗ ಕುಮಾರಸ್ವಾಮಿ ಕಾಲ ಆಗಿ ಈಗ ಸಿದ್ದರಾಮಯ್ಯರ ಕಾಲಕ್ಕೆ ಆಗುವಾಗ ಅದು 60,000ದವರೆಗೆ ಬಂದಿದೆ. ಇದೀಗ 72,000 ಮಾಡಿದ್ದಾರೆ. ಅಂದರೆ ಮುಖ್ಯ ಪುರೋಹಿತರಿಗೆ 6,000, ಸಹಾಯಕ ಪುರೋಹಿತರಿಗೆ 5,000 ಅಂತ ಮಾಡಿದ್ದಾರೆ. ಹಾಗಾಗಿ ನಮ್ಮ ಎಲ್ಲ ಮುಖ್ಯಮಂತ್ರಿಗಳಿಗೆ ಯಾರೆಲ್ಲ ಈ ಒಂದು ಯೋಜನೆಯಲ್ಲಿ ಕೈ ಜೋಡಿಸಿ ಅಲ್ಪಸಂಖ್ಯಾತರ ಇಲಾಖೆಯ ಮೂಲಕ ನಮ್ಮ ಬಸದಿ ಮತ್ತು ನಮ್ಮ ಅಂತರಂಗ ಬೆಳಗುವ ಕೆಲಸಕ್ಕೆ ಬೆಂಬಲ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಕರ್ನಾಟಕ ಸರ್ಕಾರಕ್ಕೆ ಮೊದಲನೇದಾಗಿ ಅಭಿನಂದನೆಗಳನ್ನು ಹೇಳ್ತೇವೆ. ಇದೀಗ ನಮ್ಮ ಅನೇಕ ಸಮಸ್ಯೆಗಳಿವೆ ಟೆಕ್ನಿಕಲ್, ಅದಕ್ಕೆ ಭಟ್ಟಾರಕರ ವರದಿ ಅಂತ ಹೇಳಿ ನಾವು ಒಂದು ವರದಿ ಮಾಡಿದ್ದೆವು. ಏನೆಲ್ಲ ನಮ್ಮಲ್ಲಿ ಯಾವ ಥರ ಒಂದು ವರ್ಗೀಕರಣ ಆಗಬೇಕು ಅಂತ. ಒಂದು ಬಸದಿ ಅಂತ ಹೇಳಿದರೆ ಕೇವಲ ಅಲ್ಲಿ ದೇವರಿರುವುದಿಲ್ಲ, ಅದರ ಬಸದಿಯ ವ್ಯವಸ್ಥೆಗಳನ್ನು ಮಾಡುವ ಒಬ್ಬರು ಆಡಳಿತದವರು ಇರ್ತಾರೆ. ಆ ಆಡಳಿತದೊಂದಿಗೆ ಅದಕ್ಕೆ ಪೂಜೆ ಚೆನ್ನಾಗಿ ಸಲ್ಲಿಸತಕ್ಕಂಥ ಮುಖ್ಯ ಅರ್ಚಕರಿರ್ತಾರೆ. ಆ ಮುಖ್ಯ ಅರ್ಚಕರಿಗೆ ನೆರವಾಗುವುದಕ್ಕೆ ಬಾವಿ ನೀರು ತರುವುದಿರ್ಬೋದು, ಎಣ್ಣೆ ಹಚ್ಚಿ ದೀಪವನ್ನು ತಯಾರು ಮಾಡಿಕೊಡಿರ್ಬೋದು, ರೆಡಿ ಮಾಡಿರ್ಬೋದು. ಇಂತಹದ್ದಕ್ಕೆಲ್ಲ ಒಂದು ಬಸ್ತಿ ಅಂದರೆ ಕೇವಲ ಪೂಜೆ ಆಗುವುದಿಲ್ಲ, ಅದಕ್ಕೆ ತುಂಬ ಅದರ ಹಿಂದೆ ಕೆಲಸಗಳಿರ್ತವೆ. ಹೂವನ್ನು ಆಯ್ಕೆ ಮಾಡುವುದರಿಂದ ಹಿಡಿದು ನೈವೇದ್ಯವನ್ನು ಸಂಗ್ರಹ ಮಾಡುವುದರಿಂದ ಹಿಡಿದು ಗಂಧವನ್ನು ತೀದಿ ತುಂಬ ದೊಡ್ಡ ಕೆಲಸ ಅದು. ಆ ಕೆಲಸಕ್ಕೆ 2 ಗಂಟೆ ಪೂರ್ವ ತಯಾರಿ ಇರ್ತದೆ, 1 ಗಂಟೆ ಮಾತ್ರ ಪೂಜೆ ಇರ್ತದೆ ಅಥವಾ ಅರ್ಧ ಗಂಟೆ ಇರ್ತದೆ. ಹೀಗೆ 3 ಗಂಟೆಯ ವ್ಯವಸ್ಥೆ ನಮ್ಮ ದೇವಸ್ಥಾನ ಇರ್ಬೋದು, ಬಸ್ತಿ ಇರ್ಬೋದು, ಇದರಲ್ಲಿ ಇಂಥ ಒಂದು ಕೆಲಸಗಳಿರ್ತವೆ. ಹಾಗಾಗಿ ಭಾರತೀಯ ಸಂಸ್ಕೃತಿಯ ವರ್ತನೆಗಳನ್ನು, ನಮ್ಮ ಭಾವನೆಗಳನ್ನು ಸರಿಪಡಿಸುವ ಕೆಲಸ ಅದು ಮಂದಿರಗಳಲ್ಲಿ ಆಗ್ತೇವೆ.
ಹಾಗಾಗಿ ಮಂದಿರ ಒಳ್ಳೆಯದಾದರೆ ಸರಕಾರ ಆಡಳಿತ ಎಲ್ಲ ಒಳ್ಳೆಯದಾಗ್ತದೆ ಅನ್ನೋ ಒಂದು ಗುಟ್ಟು ಪ್ರಾಯಶಃ ಸರಕಾರಕ್ಕೂ ಕೂಡ ಮನದಟ್ಟಾಗಿದೆ. ಈ ನೆಲೆಯಲ್ಲಿ ಇವತ್ತು ಈ ಒಂದು ಕೆಲಸವನ್ನು ಬಸ್ತಿಯ ಒಂದು ಬೆಳಗುವಂಥ ದೇವಾಲಯಗಳಲ್ಲಿ ನಿತ್ಯ ಪೂಜೆಗಳು ನಡೆಸುವಂಥ ಒಂದು ಕೆಲಸಕ್ಕೆ ಕೈ ಹಚ್ಚಿದ್ದು ಅಭಿನಂದನೀಯ. ಈ ನೆಲೆಯಲ್ಲಿ ನಮಗೆ ಅರ್ಚಕರಿಗೆ ಕೇವಲ ಒಂದು ಪುರೋಹಿತರಿಗೆ ಮಾತ್ರ ವೇತನವನ್ನು ಕೊಡ್ತಾ ಇದ್ರು. ಉಳಿದ ಪುರೋಹಿತರಿಗೆ ಏನು ಮಾಡಬೇಕು? ಆಡಳಿತದಿಂದ ಕೆಲವು ಕಡೆ ಕೊಡ್ತಾರೆ, ಕೆಲವು ಕಡೆ ಸಾಧ್ಯ ಆಗುವುದಿಲ್ಲ. ಯಾಕಂದರೆ ಭೂಮಸೂದೆಯಲ್ಲಿ ಎಲ್ಲ ಆಸ್ತಿ ಹೋದ ಮೇಲೆ ಹಣ ಎಲ್ಲಿಂದ ಬರಬೇಕು? ಹಾಗಾಗಿ ಆಡಳಿತದವರು ಬಸ್ತಿಯನ್ನೇ ಪೂಜೆ ಮಾಡೋದು ಬಿಟ್ಟರು. ಕೆಲವು ಬಸ್ತಿಗಳೇ ಅಜೀರ್ಣ ಸ್ಥಿತಿಯಲ್ಲಿ ನಿಂತು. ಅದಕ್ಕೆ ಎಲ್ಲವಕ್ಕೂ ಕಾರಣ ಕಾಲ. ಹಾಗಾಗಿ ಈಗ ಕಾಲ ಬದಲಾಗಿದೆ. ಈಗ ಮತ್ತೆ ಸರಕಾರ ಅದಕ್ಕೆ ಪುನರುಜ್ಜೀರ್ಣೋದ್ಧಾರ ಮಾಡುವುದಕ್ಕೆ, ಆಸ್ತಿ ಪಾಸ್ತಿ ಹೋಗಿ ನಷ್ಟ ಆಗಿದ್ದಕ್ಕೆ ಕಾಯಕಲ್ಪ ಕೊಡುವಂಥ ಕೆಲಸವನ್ನು ಮಾಡಿರುವುದು ಅಭಿನಂದನೀಯ ಮತ್ತು ಸ್ವಾಗತಾರ್ಹ. ಈ ನೆಲೆಯಲ್ಲಿ ನಮ್ಮ ಬಸದಿಗಳಲ್ಲಿ ಕೆಲವು ಪರ್ಯಾಯ ಪೂಜೆಗಳಿರ್ತವೆ. ಆ ಪರ್ಯಾಯ ಪೂಜೆ ಅಂದರೆ ಒಂದು ಪುರೋಹಿತರಿಗೆ 1 ವರ್ಷ ಮಾತ್ರ ಅವರು 12 ತಿಂಗಳು ಪೂಜೆ ಮಾಡ್ತಾರೆ. ಆನಂತರ ಮತ್ತೊಂದು ಪಾಲು ಅಂತ ಹೇಳುವವರಿಗೆ ಆಯ್ಕೆ ಮಾಡ್ತಾರೆ ಆಡಳಿತದವರು. ಆಗ 2ನೇ ಪೂಜೆಯವರು ಬರ್ತಾರೆ. ಮತ್ತು ಈ ರೀತಿಯಾಗಿ 4 ಕುಟುಂಬಗಳಿಗೆ 4 ವರ್ಷಕ್ಕೆ ಒಮ್ಮೆ ಸಿಗ್ತದೆ. ಅದಕ್ಕೆ ಪರಿಹಾರ ಏನು ಅಂದರೆ, ಒಬ್ಬರಿಗೆ ID ಕಾರ್ಡ್ ಕೊಟ್ಟರೆ ಅವನು ಮತ್ತೆ ಅವನಿಗೆ ಮಾತ್ರ ಸಿಕ್ಕಿದರೆ ಉಳಿದ 3 ಕುಟುಂಬಗಳಿಗೆ ಆ ಒಂದು ಲಾಭದಿಂದ ವಂಚಿತರಾಗ್ತಾರೆ. ಅದಕ್ಕಾಗಿ 4 ಪೂಜೆಯವರಿಗೆ ನಾವು ಹಕ್ಕುದಾರರಾಗಿ ಮಾಡಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು, ಅದರಲ್ಲಿ 1 ವರ್ಷದಲ್ಲಿ ಒಬ್ಬರು ಮುಖ್ಯ ಪುರೋಹಿತರು, ಮತ್ತು ಪರ್ಯಾಯದಲ್ಲಿ ಯಾರ ಪೂಜೆ ಬರ್ತದೋ ಆವಾಗ ಅವರೇ ಮುಖ್ಯ ಪುರೋಹಿತರು, ಉಳಿದವರು ಸಹಾಯಕರು. ಈ ನೆಲೆಯಲ್ಲಿ ತಿದ್ದುಪಡಿಗಳನ್ನು ಮಾಡುವುದಕ್ಕೆ ನಾವು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ನಮ್ಮೆಲ್ಲ ಸಮಸ್ಯೆಗಳು, ಇದನ್ನು ನೀವು ಅಹವಾಲುಗಳನ್ನು ಕೇಳಿ ಅದಕ್ಕೆ ಸರಿಯಾದ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ನಿಮ್ಮನ್ನು ಕರೆದದ್ದು. ಹಾಗಾಗಿ ಕೆಲವು ಪುರೋಹಿತರು ಸಹಾಯಕರಾಗಿರ್ತಾರೆ. ನಾವು ಈವರೆಗೂ ಅದನ್ನು ಸರಕಾರಕ್ಕೆ ತಿಳಿಸಿಲ್ಲ. ಹಾಗಾಗಿ ನಮ್ಮಲ್ಲಿ ಖಾಲಿ ಇರುವಂಥ ಅರ್ಚಕರಿಗೆ ಸಹಾಯಕರ ಹುದ್ದೆಯನ್ನು ಕೊಟ್ಟು, ಒಂದು ಮನೆಯಲ್ಲಿ 3 ಜನ ಇರ್ಬೋದು, 4 ಜನ ಇರ್ಬೋದು, ಅದರಲ್ಲಿ ಒಬ್ಬರೇ ಮುಖ್ಯ ಪುರೋಹಿತರು ಇರ್ತಾರೆ, ಬಾಕಿಯವರು ಪೂಜೆ ಮಾಡ್ತಾರೆ. ಆದರೆ ಅವರಿಗೆ ಪೂಜೆ ಗೊತ್ತಿದೆ, ಪೂಜೆ ಸೇವೆ ಮಾಡ್ತಾರೆ, ಆದರೆ ಅವರಿಗೆ ಸಂಬಳ ವೇತನ ಇಲ್ಲ ಅನ್ನುವ ಪರಿಸ್ಥಿತಿ ಆಗಬಾರ್ದು. ಅದಕ್ಕಾಗಿ ಖಾಲಿ ಇರುವ ಹುದ್ದೆಗಳನ್ನೆಲ್ಲ ನಾವು 18 ಬಸದಿಗಳಲ್ಲೂ ಕೂಡ ತುಂಬಿಸುವುದಕ್ಕೆ ಪ್ರಯತ್ನ ಮಾಡಿದ್ದೇವೆ. ಈಗಾಗಲೇ ನಮ್ಮಲ್ಲಿ ಒಂದೊಂದು ಬಸದಿಗೆ 3 ಜನ ಸಹಾಯಕರು ಇರ್ತಾರೆ. ಮತ್ತು ಅದರಲ್ಲಿ ಕೆಲವು ಬಸ್ತಿಗಳಲ್ಲಿ ದೋಲ್ಗಂಟೆ ಬಾರಿಸುವವರು ಇರ್ತಾರೆ, ವಾಲಗದವರು ಇರ್ತಾರೆ. ಆದರೆ ಅವರಿಗೂ ವೇತನಗಳನ್ನು ನೀಡುವಂಥ ಕೆಲಸ ಆಗಬೇಕು. ಆದರೆ ಅರ್ಚಕರ ವೇತನವನ್ನು ಅವರಿಗೆ ಎಷ್ಟು ಕೊಡುವಂಥದ್ದಿದೆಯೋ ಅದನ್ನು ನಾವು ಕಡಿಮೆ ಮಾಡಬಾರ್ದು. ಮತ್ತು ಈಗಿನ ವಾತಾವರಣದಲ್ಲಿ ಕನಿಷ್ಠ ರೂಪಾಯಿ 500 ಒಬ್ಬನಿಗೆ ಖರ್ಚು ಇದೆ. ಹಾಗಾಗಿ ಈಗ 6,000 ಏನು ಮಾಡಿದೆ ಅದಕ್ಕೆ ಸ್ವಾಗತ. ಆದರೆ ಮುಂದಿನ ದಿನಗಳಲ್ಲಿ 15,000 ಆದರೂ ಕನಿಷ್ಠ ವೇತನವನ್ನು ಮಾಡಿದರೆ ಅದು ಸರಿಯಾಗಿ ಒಬ್ಬ ಪುರೋಹಿತನನ್ನು ಪೂರ್ಣ ರೂಪದಲ್ಲಿ ನಾವು ಬೆಳಗ್ಗಿನಿಂದ ಸಂಜೆಯವರೆಗೆ ಅವರಿಗೆ ಒಂದು ಉದ್ಯೋಗದ ಮಾದರಿಯಲ್ಲಿ ಅಲ್ಲಿ ಬಸ್ತಿಯಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಕೆಲವು ಬಸ್ತಿಗಳಿಗೆ ಬೀಗ ಹಾಕಿದ್ದೇವೆ, ಕಾರಣ ಆ ಬಸ್ತಿಗಳಲ್ಲಿ ಪೂಜೆ ಪೂರ್ಣ ರೂಪದಲ್ಲಿ ನಿಲ್ಲಿಸಲಿಕ್ಕೆ ಅವರು ಉದ್ಯೋಗ ನಿಮಿತ್ತ ಬೇರೆ ಉದ್ಯೋಗಕ್ಕೆ ಹೋಗ್ತೇವೆ. ನಮ್ಮಲ್ಲಿ ವೇತನಗಳು ಕಡಿಮೆ ಇದೆ ಸ್ವಾಮೀಜಿ, ನಮ್ಮ ಜೀವನ ಹೋಗಬೇಕು, ನಾವು ಜೀವನ ನಿರ್ವಹಣೆಗೆ ಏನು ಮಾಡಬೇಕು, ಇಡೀ ದಿನ ಇಲ್ಲಿ ಕೂತ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆ ಒಂದು ನಿಲುವಿನಲ್ಲಿ ನಾವು ಅವರಿಗೆ 3 ಗಂಟೆ 4 ಗಂಟೆ ಮಾತ್ರ ಉದ್ಯೋಗವನ್ನು ಅರೆಕಾಲಿಕ ಉದ್ಯೋಗದ ಹಾಗೆ ಕೊಡುವಂಥ ಪರಿಸ್ಥಿತಿ ಬಂದಿದೆ. ಆದರೆ 1000 ಕಂಬದ ಬಸದಿಯಾಗಿ ಪ್ರಸಿದ್ಧವಾದ ಬಸದಿಗಳು ಎಲ್ಲವೂ ಇರುವುದಿಲ್ಲ. ಮೂಡುಬಿದ್ರೆಯಲ್ಲೂ ಒಂದೇ ಬಸದಿಗೆ ಜನ ಹೋಗುವುದು, ಬೇರೆ ಬಸದಿಗಳಿಗೆ ಹೋಗುವುದಿಲ್ಲ. ಹಾಗಾಗಿ ಎಲ್ಲ ಬಸದಿಗಳಿಗೂ ಹೋಗುವ ಹಾಗೆ ಆಗಬೇಕಾದ್ರೆ ಬಸದಿ ಬಾಗಿಲು ತೆರೆದಿಡಬೇಕು. ಬಸದಿ ಬಾಗಿಲು ದೇವಸ್ಥಾನ ಬಾಗಿಲು ತೆರೆದಿಡಬೇಕಾದ್ರೆ ಭಕ್ತರು ಬರಬೇಕು. ಭಕ್ತರು ಬರುವ ಹಾಗೆ ಆಗಬೇಕಾದ್ರೆ ಅವರಿಗೆ ವೇತನ ಒಳ್ಳೆಯದಾಗಬೇಕು. ಹೀಗೆ ಎಲ್ಲದರಿಂದ ಎಲ್ಲವೂ ಕೂಡ ಸಂಬಂಧ ಇದೆ. ಹಾಗಾಗಿ ಅರ್ಚಕರ ಪರಿಸ್ಥಿತಿ ಇವತ್ತು ಬಹಳ ದಾರುಣ ಸ್ಥಿತಿಯಲ್ಲಿದೆ. ಅದೇ ರೀತಿ ಆಡಳಿತದ ಪರಿಸ್ಥಿತಿಯೂ ಇದೆ. ಇದಕ್ಕೆಲ್ಲ ಸರಕಾರವೇ ಒಂದು ಜವಾಬ್ದಾರಿಯನ್ನು ತಗೊಂಡು ಈಗ ಆ ಒಂದು ಆಶಾಭಾವನೆ ಮೂಡಿದೆ. ಈಗಿನ ಘನ ಸರ್ಕಾರ ಅಂತ ಒಂದು ಕಣ್ಣೊರೆಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದನ್ನು ಮತ್ತಷ್ಟು ಪುಷ್ಟಿದಾಯಕ ಮಾಡಲಿ. ನಮ್ಮೆಲ್ಲರ ಬೆಂಬಲ ಯಾರೇ ಇರಲಿ, ಸರ್ಕಾರ ಯಾವುದೇ ಬರಲಿ, ಯಾವುದೇ ಪಕ್ಷ ಬರಲಿ, ಅದಕ್ಕೆ ಈ ರೀತಿಯ ಕೆಲಸ ಮಾಡಿದಾಗ ಪೂರ್ಣ ರೀತಿಯ ಬೆಂಬಲವನ್ನು ನಾವು ಸರ್ಕಾರಕ್ಕೆ ನೀಡ್ತೇವೆ. ಅಂದರೆ ನಮ್ಮ ದೇಗುಲಗಳು ಯಾವಾಗಲೂ ಬಾಗಿಲು ತೆರೆದಿಡುವ ಹಾಗೆ ಆಗಲಿ, ಅದಕ್ಕೆ ಬೇಕಾದಂಥ ನೈವೇದ್ಯ, ಅದಕ್ಕೆ ಬೇಕಾದಂಥ ನಿರ್ವಹಣೆ ಸರಿಯಾಗಿ ಆಗಬೇಕು. ಅದಕ್ಕಾಗಿ ಮುಖ್ಯ ಪುರೋಹಿತರು
ಮತ್ತು ಸಹಾಯಕ ಪುರೋಹಿತರು ಅನ್ನುವ ಏನು ಒಂದು ವ್ಯವಸ್ಥೆ ಇದೆ, ಅದರೊಟ್ಟಿಗೆ ಸಹಕರಿಸುವಂಥ ಸಹಾಯಕರು ಅಂದರೆ ಅದು ಕೇವಲ ಪುರೋಹಿತರು ಅಂತಲ್ಲ, ಅದರಲ್ಲಿ ಎಲ್ಲ ರೀತಿಯ ಗುಡಿಸುವುದು, ಒರೆಸುವುದು, ಬಲೆ ತೆಗೆಯುವುದು, ವಾಲಗವನ್ನು ಮಾಡುವುದು ಇತ್ಯಾದಿಗಳ ಕೆಲಸಗಳು ಹಿಂದೆ ಇದ್ದು ಸುಮಾರು 10ಕ್ಕಿಂತ ಹೆಚ್ಚು ಕೆಲಸ ಸಾವಿರ ಕಂಬದ ಬಸ್ತಿಯಲ್ಲಿತ್ತು. ಅದಕ್ಕೆ ಕ್ಷೇತ್ರಪಾಲನ ಪೂಜೆಗೆ ಬೇರೆ ಇದ್ದರು, ಶಾಸ್ತ್ರಕೂಟಕ್ಕೆ ಬೇರೆ ಇದ್ದರು, ಸಿದ್ಧಕೂಟಕ್ಕೆ ಬೇರೆ ಇದ್ದಾರೆ ಈಗಲೂ. ಅದೇ ರೀತಿಯಾಗಿ ಕೆಳಗಿನ ನೆಲೆಗೆ ಬೇರೆ ಇದ್ದಾರೆ. ಅರ್ಚಕರ ನೆಲೆಗೆ ಅಲ್ಲದೆ ಅರ್ಚಕರಿಗೆ ಸಹಾಯಕವಾಗಿ ಗುಡಿಸುವುದು ಮತ್ತು ವ್ಯವಸ್ಥೆ ಮಾಡುವುದು, ಇದಕ್ಕೂ ಒಂದು ಸರಿಯಾದಂಥ ವೇತನಗಳು ನಿಗದಿಯಾಗಬೇಕು. ಅದಕ್ಕೂ ಕೂಡ ಗಮನ ಹರಿಸಬೇಕು ಅಂತ ಹೇಳ್ತಾ, ಇನ್ನು ಅನೇಕ ನಮ್ಮ ಪುರೋಹಿತರಲ್ಲಿ ಕೆಲವು ಪ್ರಶ್ನೆಗಳಿವೆ. ಅದಕ್ಕೆ ಮುಕ್ತವಾಗಿ ಅವರೇ ಪ್ರಶ್ನೆ ಮಾಡಿದಾಗ ನೀವು ಅದಕ್ಕೆ ಸರಿಯಾದಂಥ ಉತ್ತರಗಳನ್ನು ಹೇಳಿ ನಮ್ಮ ಮನಸ್ಸಿನಲ್ಲಿರುವಂಥ ಏನು ಒಂದು ಪ್ರಶ್ನೆಗಳಿವೆ ಅದನ್ನೆಲ್ಲ ಪರಿಹಾರ ಮಾಡಬೇಕಾಗಿ ಒಂದು ಅಪೇಕ್ಷೆ ಮಾಡ್ತೇವೆ. ಜೈನ ಮಠದ ದೌಲತ್ರಯ ಜೈನ ಕಾಶಿ ಟ್ರಸ್ಟ್ ವತಿಯಿಂದ ಇವತ್ತಿನ ಈ ಕಾರ್ಯಕ್ರಮದ ಖರ್ಚು ವೆಚ್ಚಗಳನ್ನು ಮಾಡಿ ಎಲ್ಲರಿಗೂ ಇದರ ಲಾಭ ಸಿಗಲಿ, ಕೇವಲ ಮೂಡುಬಿದ್ರೆಯವರಿಗೆ ಮಾತ್ರ ಅಲ್ಲ ಅನ್ನುವ ಕಾರಣಕ್ಕೆ ಎಲ್ಲರನ್ನೂ ಇವತ್ತು ನಮ್ಮ ಸೀಮೆಗೆ ಅನ್ನೋದು ಹೇಳಿದರು ಜಯಕೀರ್ತಿ ಅವರು, ಸೀಮೆ ಅಂತ ಬೇಡ ಎಲ್ಲ ಅರ್ಚಕರಿಗೆ ಸಿಗಲಿ ಇದರ ಬೆನಿಫಿಟ್ ಅಂತ ಹೇಳಿ ಈಗ ದಕ್ಷಿಣ ಕನ್ನಡ ಜಿಲ್ಲೆಗೆ, ಮುಂದಿನ ದಿನಗಳಲ್ಲಿ ಉಡುಪಿ ಜಿಲ್ಲೆಗೂ ಕೂಡ ಇದನ್ನು ವಿಸ್ತರಣೆ ಮಾಡುವವರಿದ್ದೇವೆ. ಜೈನ ಬಸದಿ ಗುರುದ್ವಾರಗಳಲ್ಲಿ ಅರ್ಚಕರು ಗ್ರಂಥಿಗಳಿಗೆ ಅಂತ ಇದೆ, ಅದರೊಟ್ಟಿಗೆ ನಮ್ಮಲ್ಲಿ ಇಂದ್ರ ವರ್ಗ ಅಂತ ಇದೆ. ಹಾಗಾಗಿ ಪುರೋಹಿತರು ಇಂದ್ರರು ಅಂತ ಕಾಲಮನ್ನು ಸೇರಿಸಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಅದೇ ರೀತಿಯಾಗಿ ಬಸದಿ ಅನ್ನುವುದನ್ನು ಸೇರಿಸಬೇಕು. ಯಾಕಂದರೆ ಗುರುದ್ವಾರ ಅಂತ ಇದೆ, ಜೈನರಿಗೆ ಬಸದಿ ಮತ್ತು ದೇವಸ್ಥಾನ ಅನ್ನುವುದು. ಅದೇ ರೀತಿಯಾಗಿ ಅರ್ಚಕರು, ಪುರೋಹಿತರು, ಇಂದ್ರರು ಈ ರೀತಿ ಕಾಲಮ್ಗಳನ್ನು ಮಾಡಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಈಗ ನಾವು ಈ ಗೌರವಧನಕ್ಕಾಗಿ ಸಲ್ಲಿಸುವ ಅರ್ಜಿಯ ಒಂದು ಫಾರ್ಮನ್ನು ಇಲ್ಲಿ ನಮ್ಮಲ್ಲಿ ಇಟ್ಟಿದ್ದೇವೆ. ಅದನ್ನು ಮೂಡುಬಿದ್ರೆಯಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೇವೆ. ಆದರೆ ಮೂಡುಬಿದ್ರೆ ಅಲ್ಲದೆ ಬೇರೆ ಇರುವಂಥ ಆಡಳಿತ ವರ್ಗಕ್ಕೆ ಇಂಥ ಒಂದು ಕಾಪಿಯನ್ನು ಕೊಡ್ತೇವೆ. ನೀವು ಪ್ರತಿ ಮುಕ್ತೇಸರಲ್ಲಿ ಆಡಳಿತ ವರ್ಗದವರಲ್ಲಿ ಅದನ್ನು ಕೇಳಿ ಪಡಿಬೇಕು, ಅಥವಾ ನಿಮ್ಮ ತಹಶೀಲ್ದಾರ್ ಕಚೇರಿಯಲ್ಲಿ ಅದನ್ನು ಪಡಿಬೇಕು. ಅದಕ್ಕೆ ₹10 ಮಾತ್ರ ಇದೆ, ನಾವು ಮೂಡುಬಿದ್ರೆಯವರಿಗೆ ಇಲ್ಲಿ ಒದಗಿಸ್ತೇವೆ. ಅದೇ ರೀತಿ ಹೊರಗಿನ ನಮ್ಮ ಮೂಡುಬಿದ್ರೆ ಅಲ್ಲದೆ ವೇಣೂರು ಮತ್ತು ಬೆಳ್ತಂಗಡಿ, ಪುತ್ತೂರು, ಬಂಟ್ವಾಳ, ಮಂಗಳೂರು ತಾಲೂಕಿನ ಎಷ್ಟೇ ಜನ ಪುರೋಹಿತರು ಇರಲಿ ಅವರಿಗೆ ತುಳು ಪುರೋಹಿತ ಸಂಘ ಅಥವಾ ನಮ್ಮ ಪ್ರಾತಿನಿಧಿಕವಾಗಿರ್ತಕ್ಕಂಥ ಆಯಾಯ ಬಸದಿಗಳಿರುವಂಥ ಅಧ್ಯಕ್ಷರು, ಕಾರ್ಯದರ್ಶಿಗಳು ಅದನ್ನು ಒದಗಿಸುವ ಕೆಲಸವನ್ನು ಮಾಡಬೇಕಾಗಿ ನಾವು ಅಪೇಕ್ಷೆ ಮಾಡ್ತೇವೆ. ಅದೇ ರೀತಿಯಾಗಿ ಒಂದು ಮಾಸಿಕ ಗೌರವಧನಕ್ಕೆ ಚೆಕ್ ಲಿಸ್ಟ್ ಅಂತ ಇದೆ, ಅದನ್ನು ಮಾಡುವಂಥ ಕ್ರಮ, ಅದನ್ನು ನಿಗದಿತ ಅರ್ಜಿ ನಮೂನೆ ಬಸದಿ ಅದನ್ನು ಅವರು ತಿಳಿಸ್ತಾರೆ. ಮುಂದಿನ ಎಲ್ಲ ಕೆಲಸಗಳನ್ನು ನಾವು ಜಿತೇಂದ್ರ ಕುಮಾರ್ ಮತ್ತು ಮಂಜುಳಾರವರಿಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಪ್ರಸ್ತಾವನೆಯಲ್ಲಿ ಈ ಜೈನ ಮಠ ನಿಮ್ಮ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಬಯಸುವಂಥ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ನಮ್ಮ ಉತ್ತರ ಮತ್ತು ಬೆಂಬಲ ನಿಮ್ಮ ಜೊತೆಗಿದೆ. ಹಾಗೂ ಬೇರೆ ಬೇರೆ ರೀತಿಯಲ್ಲಿ ಆಡಳಿತ ವರ್ಗ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಹಾಗಾಗಿ ಈ ಮಾಹಿತಿಯನ್ನು ಮೂಡುಬಿದ್ರೆಯಲ್ಲಿ ಎಲ್ಲವನ್ನೂ ಕೂಡ ಜೈನ ಮಠ ನಿರ್ವಹಣೆ ಮಾಡ್ತದೆ. ಅದೇ ರೀತಿಯಾಗಿ ಬೇರೆ ಬೇರೆ ಕಡೆಯಲ್ಲಿ ಮುಸ್ತೇಸರು ಒಬ್ಬರೇ ಇರ್ತಾರೆ, ಅರ್ಚಕರು ಒಬ್ಬರೇ ಇರ್ತಾರೆ. ಹಾಗಾಗಿ ಅಂಥ ಒಂದು ಕಾರ್ಯಕ್ರಮಗಳಲ್ಲಿ ಹೇಗೆ ನಿರ್ವಹಣೆ, ಆಮೇಲೆ ಆಡಳಿತ ವರ್ಗದವರಿಗೆ ಹೆಚ್ಚುವರಿ ಸಹಾಯಕರನ್ನು ನೇಮಕ ಮಾಡುವಾಗ ಅದಕ್ಕೆ ನಿಮ್ಮ ಸ್ಥಾನೀಯ ವಿಳಾಸಗಳು, ಉದಾಹರಣೆಗೆ ನಮಗೆ ಧಾರವಾಡದಿಂದ ಬೆಳಗಾಂನಿಂದ ಅರ್ಚಕರು ಇರ್ತಾರೆ, ಇಲ್ಲಿ ನೇಮಕ ನಾವು ಮಾಡಬೇಕು. ಆಗ ಅವರ ಅಡ್ರೆಸ್ಸು ಬೆಳಗಾಂನಲ್ಲಿ ಇರ್ತದೆ, ಇಲ್ಲಿ ಪೂಜೆ ಮಾಡ್ತಾರೆ. ಆಗ ನಾವು ಇಲ್ಲಿಯವರಿಗೆ ಮಾತ್ರ ಅಂತ ಕೊಟ್ಟರೆ ನಮಗೆ ಸಹಾಯಕರ ನೇಮಕ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಕಾರ್ಕಳದಿಂದ ಅವರು ಮೂಡುಬಿದ್ರೆಗೆ ಬರ್ತಾರೆ, ಮೂಡುಬಿದ್ರೆ ಅವರು ಕಾರ್ಕಳಕ್ಕೆ ಹೋಗ್ತಾರೆ, ಅಥವಾ ಬೆಳುವಾಯಿಂದ ಬರ್ತಾರೆ, ಅಥವಾ ಕೆಲವರು ಮಾರೂರಿನಿಂದ ಬರ್ತಾರೆ, ಕೆಲವರು ಶಿರ್ತಾಡಿಯಿಂದ ಬರ್ತಾರೆ. ಆಗ ನಮಗೆ ಅದೇ ಊರಿಗೆ ಬೇಕಂತ ಕಡ್ಡಾಯ ಮಾಡುವುದು ಬೇಡ. ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರೂ ಅವರು ಮುಖ್ಯ ಪುರೋಹಿತರು ಅಲ್ಲೇ ಇದ್ದರೆ ಹೇಗೋ ಇರ್ತದೆ, ಅಲ್ಲೇ ಇಲ್ಲದೆ ಸಹಾಯಕರಾಗಿ ಅವರನ್ನು ನೇಮಕ ಮಾಡಿದರೆ ಅದಕ್ಕೆ ಅನುಮೋದನೆ ಬೇಕಾಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ 2 ಮಾತುಗಳಿಗೆ ಶಾಂತಿಯನ್ನು ಕೋರ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಅಧಿಕಾರಿಯವರು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ. ಇವರಿಗೆ ಪ್ರವೀಣ್ ಇಂದ್ರ ವೇಣೂರು ಇವರು ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಇವರು ದಿಗಂಬರ ಜೈನ ತೀರ್ಥಕ್ಷೇತ್ರ ಕಮಿಟಿ ವೇಣೂರು ಇದರ ಕಾರ್ಯದರ್ಶಿಯಾಗಿರುತ್ತಾರೆ. ಶ್ರೀಮತಿ ಪರಿಮಳ ಜೈನ್ ಸದಸ್ಯರು, ಕರ್ನಾಟಕ ಅಲ್ಪಸಂಖ್ಯಾತ ಇಲಾಖೆ, ಬೆಂಗಳೂರು. ಇವರನ್ನ ಪರಮ ಪೂಜ್ಯ ಸ್ವಾಮೀಜಿಯವರು ಸನ್ಮಾನಿಸಿ ಗೌರವಿಸಲಿದ್ದಾರೆ. ಇವರು ಪರಿಮಳ ಜೈನ್, ಮಂಜುಳಾ ಅಲ್ಲ ಪರಿಮಳ, ಅವರಿಗೆ ವಿಶೇಷವಾಗಿ ಧರ್ಮದ ಪರಿಮಳವನ್ನು ಕರ್ನಾಟಕದಾದ್ಯಂತ ಅವರು ಮಾಡಲಿ, ನಮ್ಮೆಲ್ಲರ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಒಳ್ಳೆಯ ಕೆಲಸ ಮಾಡಲಿ ಅಂತೇಳಿ ನಾವು ಭಗವಂತನಲ್ಲಿ ಪ್ರಾರ್ಥಿಸಿ ಅವರನ್ನು ಹರಸಿ ಆಶೀರ್ವದಿಸ್ತೇವೆ. ಶ್ರೀಮತಿ ಪರಿಮಳ ಜೈನ್ ಇವರು ನಡ್ಯೋಡಿಗುತ್ತು ಮನೆತನದ ಬೆಳುವಾಯಿ ಗ್ರಾಮದ ಶ್ರೀಯಾಳದೇವಿ ಬಿ ಗುಣಪಾಲ್ ಜೈನ್ ಇವರ ದ್ವಿತೀಯ ಪುತ್ರಿ. ನಮಿರಾಜ್ ಆಳ್ವ ಮತ್ತು ಅಜಿತ್ ಆಳ್ವರ ಸೊಸೆ. ತಂದೆ ಹೋಟೆಲ್ ಉದ್ಯಮಿಯಾಗಿದ್ದು ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನಲ್ಲಿ ವಾಸವಾಗಿದ್ದಾರೆ. BA B.Ed ಪದವಿ ಪಡೆದು ಮಹಿಳೆ ಮತ್ತು ಮಕ್ಕಳ ಏಳಿಗೆಗಾಗಿ 1998ರಿಂದ ವಸತಿ ಕೇಂದ್ರ ಸಹಾಯವಾಣಿ ಮೂಲಕ ಕೆಲಸವನ್ನು ನಿರ್ವಹಿಸುತ್ತಾ ಬರುತ್ತಿದ್ದಾರೆ. ಚಪ್ಪಾಳೆ ತಟ್ಟಿ ಫಲ ಕೊಡಲಿ. ಸಕಲ ಸನ್ಮಂಗಲ ಅವೇನು ದೇತೋನಿ ಜಾಕಿರ್ತೀರ ಎರಡು ಕೊಡಿ ಸೌಮ್ಯ ಬಕ್ಕ ಕೊಡಿ ಲೇ ಸೌಮ್ಯ ದೇತೋನಿ ಅವನು. ಶ್ರೀಯುತ ಜಿನೇಂದ್ರ ಕೋಟ್ಯಾನ್, ಜಿಲ್ಲಾಧಿಕಾರಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ, ಮಂಗಳೂರು. ಇವರನ್ನ ಪರಮಪೂಜ್ಯ ಸ್ವಾಮೀಜಿಯವರು ಸನ್ಮಾನಿಸಿ ಗೌರವಿಸಲಿದ್ದಾರೆ. ಶ್ರೀಮತಿ ಪರಿಮಳ ಜೈನ್ ಇವರು ಇಂದಿನ ಮಾಹಿತಿ ಶಿಬಿರದ ಕುರಿತು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ನಮಸ್ಕರಿಸ್ತಾ ಎಲ್ಲರಿಗೂ ನನ್ನ ಆತ್ಮೀಯ ವಂದನೆ. ಸುಮಾರು 87ಕ್ಕೆ ನಾನು ದಕ್ಷಿಣ ಕನ್ನಡ ಬಿಟ್ಟು ಉತ್ತರ ಕರ್ನಾಟಕದ ಒಂದೆಲ್ಲೋ ಹಳ್ಳಿಯಲ್ಲಿ ನನ್ನ ಬದುಕನ್ನು ನಾನು ಕಟ್ಕೊಳ್ಲಿಕ್ಕೆ ಹೋಗಿದ್ದೆ. ಮತ್ತೆ ವಾಪಸ್ ಇವತ್ತು 1987ಕ್ಕೆ ಹೋದವಳು 25ರಲ್ಲಿ ಮರಳಿ ಬಂದು ಮೊಟ್ಟ ಮೊದಲ ಬಾರಿಗೆ ನನ್ನ ತುಳುನಾಡಿನ ರಾಣಿ ಅಬ್ಬಕ್ಕ ನಡೆದಾಡಿದ ಈ ನೆರದಲ್ಲಿ ನನಗೊಂದು ಚಿಕ್ಕ ಮತ್ತು ಬಹಳ ಚೊಕ್ಕವಾದ ಸನ್ಮಾನವನ್ನು ನೀವು ಎಲ್ಲ ಮಾಡಿದ್ದೀರಿ. ನಿಮ್ಮೆಲ್ಲ ಪಾದಾರವಿಂದಗಳಿಗೆ ನನ್ನ ಆತ್ಮೀಯ ಜೈ ಜಿನೇಂದ್ರ. ನಾನು 1998ರಿಂದ ಮಹಿಳೆ ಮತ್ತು ಮಕ್ಕಳಿಗಾಗಿ ನನ್ನೂರಿನ ಅಂದರೆ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನಿಂದ ಹೊರಟವಳು ಸುಮಾರು ಒಂದು 20,000 ಕುಟುಂಬವನ್ನು ಮರಳಿ ಕುಟುಂಬಕ್ಕೆ ಸೇರಿಸುವ ಕೆಲಸ ಮಾಡಿದ್ದೇನೆ. ಇದು ಕುಟುಂಬ ಬೇರ್ಪಟ್ಟು ಮನೆ ಬಿಟ್ಟು ಹೋಗಿ ಜಗಳ ಹಾಗೆ ಹೀಗೆ ದೌರ್ಜನ್ಯ ಎಲ್ಲ ರೀತಿಯ ತೊಂದರೆಗಳಿಂದ ಮನೆ ಬಿಟ್ಟು ಹೋದ ಮಕ್ಕಳಿಗೆ ಮಹಿಳೆಯರಿಗೆ ಮರಳಿ ಮನೆ ತರುವಲ್ಲಿ
ಮನೆಗೆ ಕೂಡಿಸುವಲ್ಲಿ, ಕುಟುಂಬದಲ್ಲಿ ಮತ್ತೆ ಸೇರಿಸುವಲ್ಲಿ ಕೆಲಸ ಮಾಡಿದ್ದು. ಇದು ನನಗೆ ಆಕಸ್ಮಿಕ, ಯಾವುದೇ ರಾಜಕೀಯದ ಬೆನ್ನು ಹತ್ತಿದವಳಲ್ಲ. ನಾನು ಮೊದಲೇ ಮಧ್ಯಮ ಕುಟುಂಬದಿಂದ ಬದುಕಿದವಳು, ಮಧ್ಯಮ ಕುಟುಂಬದ ಹಾಗೆಯೇ ಬದುಕಿದವಳು. ಇದೆಲ್ಲವೂ ನನಗೆ ಆಕಸ್ಮಿಕ. ನನ್ನ ವ್ಯಾಪ್ತಿ ಸರ್ಕಾರದ ಇಲಾಖೆಗಳು ಮತ್ತು ನನ್ನ ಮನೆ, ನನ್ನ ಹೆಣ್ಣು ಮಕ್ಕಳ, ಅದು ಬಡ ಹೆಣ್ಣು ಮಕ್ಕಳ ಮತ್ತು ಬಡ ಮಕ್ಕಳ ಮನೆಗಳು ಮಾತ್ರ ಇತ್ತು. ಈಗ ನನ್ನ ಸಮಾಜದ ಪರವಾಗಿ ಕೂಡ ನಾನು ಕೆಲಸ ಮಾಡುವ ಒಂದು, ನನಗೆ ಆ ಒಂದು ಕೆಲಸದಲ್ಲಿ ತೊಡಗಿಸಿಕೊಳ್ಳುವಂಥ ಸ್ವಾಮಿ ನನಗೆ ಒಂದು ಶಕ್ತಿ ಕೊಡಬೇಕು, ತಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ಇದು 3 ವರ್ಷ ಕಾಲ ನನ್ನ ಸದಸ್ಯತ್ವ ಅಂತ ನನಗೆ ಬಹಳ ಖುಷಿಯಾಗಿದ್ದು ಅಂದರೆ, ನನ್ನ ಸದಸ್ಯತ್ವದ ಬಗ್ಗೆ ನನಗೆ ಕೂಡ ಗೊತ್ತಿರಲಿಲ್ಲ. ಮೊಟ್ಟ ಮೊದಲ ಕಾಲ್ ಬಂದಿದ್ದೆ ಜಯಕೀರ್ತಿ ಸರ್. ನಿಮಗೆ ದಕ್ಷಿಣ ಕನ್ನಡದವರು, ಅವರ ಸೌಂಡ್ ಕೇಳಿ ಬನ್ನಿ ಅಂತ ಹೇಳಿದೆ ನಾನು, ಹೇಳಿ ಅಂತ. ಅವರು ನನ್ನ ಭಾಷೆ ಕೇಳಿದ ತಕ್ಷಣ ನೀವು ಈ ಕಡೆಯವರ ಅಂತ. ಒಂದು ಕ್ಷಣ ನಾನು ಹಾವೇರಿ ಜಿಲ್ಲೆ, ಉತ್ತರ ಕರ್ನಾಟಕ ಅದೆಲ್ಲ ಮರೆತು ಹೋದಾಗೆ ಆಯಿತು. ಸುಮಾರು 28 ವರ್ಷ ಮನೆ ಬಿಟ್ಟು, ಮನೆಯಿಂದ ತುಂಬ ದೂರ ಇದ್ದು, ನನ್ನ ಮನೆತನದಲ್ಲವರದವರ ಪರವಾಗಿ ಕೆಲಸ ಮಾಡಿದ್ದ ಆ ಒಂದು ಫಲ ಇವತ್ತು ನನ್ನ ಸಮಾಜಕ್ಕೆ ನಾನು ಕೆಲಸ ಮಾಡುವಂಥ ಒಂದು ಶಕ್ತಿ ಮತ್ತು ಒಂದು ಅವಕಾಶ ನನಗೆ ಬಂದಿದೆ. ಖಂಡಿತ ಈ ದಿಶೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ತೇನೆ. ನನ್ನ ಸಮಾಜ ಅನ್ನೋದಕ್ಕಿಂತ ಅಲ್ಪಸಂಖ್ಯಾತರ ದಿಶೆಯಲ್ಲಿ ನಾವೇನು ಜೈನ ಸಮುದಾಯ ಗುರುತಿಸ್ಕೊಳ್ತೇವೆ, ಈ ನಮ್ಮ ಮೂಲ ಪರಂಪರೆ ಹುಟ್ಟಿದ್ದೇ ಜೈನ ಸಂಸ್ಕಾರದಿಂದ, ಸಂಸ್ಕೃತಿಯಿಂದ. ಸಾಹಿತ್ಯ ಆಗಲಿ ಎಲ್ಲವೂ ನಮ್ಮನ್ನು ನಾವು ಅವಲೋಕನ ಮಾಡುವುದು ಬಹಳ ಕಡಿಮೆ. ನಮ್ಮ ಬಗ್ಗೆ ನಾವು ಎಲ್ಲಾದರೂ ಹೇಳ್ಕೊಳ್ಳೋದು ಕೂಡ ಕಮ್ಮಿ. ನಮ್ಮ ಸಮಾಜ ಕೂಡ, ಅಲ್ಪಸಂಖ್ಯಾತರ ಇಲಾಖೆ ನಮ್ಮ ಕಡೆ ಅಂತೂ ಜೈನ ಸಮುದಾಯ ಇವತ್ತಿಗೂ ಕೂಡ ಗುರುತಿಸ್ಕೊಂಡಿಲ್ಲ. ಅದಕ್ಕೆ ಕಾರಣ ಹಲವು ವಿಷಯ ಇದೆ. ಹಲವು ಕೊರತೆ ಇದೆ. ಹೀಗಾಗಿ ನಾವು ನಮ್ಮನ್ನು ಗುರುತಿಸ್ಕೊಳ್ಳುವಂಥ ಕೆಲಸ ಆಗಬೇಕಾಗಿದೆ. ಯಾರ ಜೊತೆ ಕೂಡ ನಮಗೆ ಚಾಲೆಂಜ್ ಬೇಡ. ನಾವು ಕೂಡ ಯಾವ ಮಟ್ಟದಲ್ಲಿ ಕೂಡ ಕಡಿಮೆ ಇಲ್ಲ ಅಂತ ಹೇಳಿ ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ತಾ ಹೋಗಬೇಕು. ಸಮಾಜದ ಮೂಲೆ ಮೂಲೆಗೂ ಕೂಡ ನಮ್ಮ ಎಲ್ಲ ಸೌಲಭ್ಯಗಳು ಒದಗಿಸಬೇಕು. ಶಿಕ್ಷಣ ಇರ್ಬೋದು, ಎಲ್ಲ ಸಹಾಯಗಳು ಕೂಡ ನಮ್ಮ ಮೂಲಕವಾದ, ಅಂದರೆ ಸ್ವಾಮೀಜಿ ಮೂಲಕ, ಜೈನ ಸಮಾಜದ ಮೂಲಕ ನಾವೇನೇ ಇಲ್ಲಿ ಗುರುತಿಸ್ಕೊಂಡು ಇಲ್ಲಿ ಬಂದು ಕೂತಿದ್ದೇವೆ. ನಮ್ಮ ಮನಸ್ಸುಗಳು ಆ ದಿಶೆಯಲ್ಲಿ ಕೆಲಸ ಮಾಡಿದ್ರೆ ಸಾಕು ಅಂತ ಹೇಳ್ತಾ ತುಂಬ ಧನ್ಯವಾದ ನಿಮಗೆಲ್ಲ. ನನ್ನನ್ನು 260 ಕಿಲೋಮೀಟರ್ ದೂರ ಕರೆಸಿ ಸನ್ಮಾನ ಮಾಡಿದ್ದಕ್ಕೆ ಮತ್ತು ನಾನು ನಿಮ್ಮವರಲ್ಲಿ ಒಬ್ಬಳು ಅಂತ ನನ್ನನ್ನು ಗುರುತಿಸಿದ್ದಕ್ಕೆ ಸದಾ ನಾನು ನಿಮ್ಮ ಜೊತೆಗೆ ಇದ್ದೇನೆ. ಓಡಾಡಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ ಅನ್ನೋದು ಬಿಟ್ಟರೆ ನಾವು ಯಾವಾಗಲೂ ಹೇಳ್ತಿರ್ತೇವಲ್ಲ ನಮ್ಮ ಭಾಷೆ, ಘಟ್ಟದ ಆ ಕಡೆ ನಾವಿದ್ದೇವೆ, ಘಟ್ಟದ ಈ ಕಡೆ ನೀವಿದ್ದೀವಿ. ಹೀಗೆ ನಾವು ಕರೆದದ್ದು ನಮಗೆಲ್ಲ ಏನೆಲ್ಲ ಸೌಲಭ್ಯ ಇದೆ ಅನ್ನೋದನ್ನು ಮಾಹಿತಿ ಕೊಡಿ ಅಂತ. ಆ ಘಟ್ಟದ ಆ ಕಡೆ ಈ ಕಡೆ ಯಾವ ಮಧ್ಯ ಘಟ್ಟಗಳು ಅಡ್ಡ ಬರೋದು ಬೇಡ. ಖಂಡಿತ ನಿಮ್ಮ ಮಾಹಿತಿಯ ಕೊರತೆ ನಮಗೂ ಕೂಡ ಇದೆ. ನಾವು ಇದರ ವ್ಯಾಪ್ತಿ ಕೂಡ ನಮಗೆ ಗೊತ್ತಿಲ್ಲ. ಹೀಗಾಗಿ ಜಯಕೀರ್ತಿ ಸರ್ ಇವತ್ತು 2 ಕೆಲಸ ಹೇಳಿದ್ದಾರೆ. ಒಂದು, ಈ ಸಮಾಜದಲ್ಲಿ ಇರುವಂಥ ಸಮಸ್ಯೆಗಳ ಬಗ್ಗೆ ತಮ್ಮ ಗಮನಕ್ಕೆ ತರ್ತೇವೆ ಅಂತ ಒಂದು. 2ನೇದು, ನಾನು ಆ ದಿಶೆಯಲ್ಲಿ ನನ್ನನ್ನು ತೊಡಗಿಸ್ಕೊಳ್ಳಿಕ್ಕೆ ಒಟ್ಟಿಗೆ ನಿಮ್ಮ ಜೊತೆ ನಾವಿರ್ತೇವೆ ಅಂತ ತಿಳಿಸ್ಕೊಳ್ಳಿಕ್ಕೆ ನಮ್ಮನ್ನು ಇಲ್ಲಿ ಕರೆಸಿದ್ದು. ಎಲ್ಲರಿಗೂ ಮತ್ತೊಮ್ಮೆ ನಮಸ್ತೆ ಅಂತ ನಾನು ಮಾತಾಡ್ತೀನಿ. ಮೇಡಮ್, ಈಗ ಶ್ರೀಯುತ ಜಿನೇಂದ್ರ ಕೋಟ್ಯಾನ್ ಇವರು ಇಂದಿನ ಶಿಬಿರದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಅಲ್ಪಸಂಖ್ಯಾತರಿಗೋಸ್ಕರ ಹಲವಾರು ಪ್ರೋಗ್ರಾಮ್ಸ್ ಮತ್ತು ಸ್ಕೀಮ್ಸ್ ಬಿಟ್ಟಿರ್ತಾರೆ. ಅದರಲ್ಲಿ ಮುಖ್ಯವಾಗಿ ಜೈನ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಕಳೆದ ವರ್ಷ ಸುಮಾರು ದಕ್ಷಿಣ ಕನ್ನಡಕ್ಕೆ ಸುಮಾರು 15 ಕೋಟಿ ಅನುದಾನ ಬಿಡುಗಡೆ ಆಗಿದೆ. ಅದರಲ್ಲಿ ಸಮುದಾಯ ಭವನ ಮತ್ತು ವಸತಿ ನಿವೇಶನಕ್ಕೆ 10 ಕೋಟಿ ಮಂಜೂರು ಬಂದು ಸುಮಾರು 6 ಕೋಟಿ ಬಿಡುಗಡೆ. ಅದೇ ರೀತಿ ವಿದ್ಯಾರ್ಥಿ ವೇತನ ಸ್ಕೀಮಲ್ಲಿ ಕೂಡ ಒಂದು ಸುಮಾರು 4 ಕೋಟಿ ಅನುದಾನ
ದಕ್ಷಿಣ ಕನ್ನಡ ಜಿಲ್ಲೆಗೆ ಜೈನ ಸಮುದಾಯಕ್ಕೆ ಬಿಡುಗಡೆಯಾಗಿದೆ. ಸುಮಾರು ಕಳೆದ ವರ್ಷ 15 ಕೋಟಿ ಅನುದಾನ ದಕ್ಷಿಣ ಕನ್ನಡ ಜಿಲ್ಲೆಯ ಜೈನ ಸಮುದಾಯಕ್ಕೆ ಬಿಡುಗಡೆಯಾಗಿರುತ್ತದೆ. ಈಗ ಮುಖ್ಯವಾಗಿ ಈ ವರ್ಷದ ಒಂದು ಹೊಸ ಯೋಜನೆ ಬಗ್ಗೆ ಮಾಹಿತಿ ನೀಡುತ್ತೇನೆ ನಾನು. ಅದರಲ್ಲಿ ಬಜೆಟಲ್ಲಿ ಘೋಷಿಸಿದಂತೆ ಜೈನ ಅರ್ಚಕರಿಗೆ ಗೌರವಧನ ನೀಡಲು ಮತ್ತು ಸಿಖ್ ಮುಖ್ಯಗಂತ್ರಿಗಳಿಗೆ ಮತ್ತು ಸಹಾಯಕರಿಗೆ ಮಾಸಿಕ ಗೌರವಧನ. ಇದರ ಫಾರ್ಮೇಟ್ ವಾಟ್ಸಪ್ಪಲ್ಲಿ ಮತ್ತು ಎಲ್ಲ ಮೀಡಿಯಾಗಳಲ್ಲಿ ಶೇರ್ ಆಗಿದೆ, ತಮಗೆ ಸಿಕ್ಕಿರ್ತದೆ. ಇದರಲ್ಲಿ ಫಸ್ಟ್ ನೀವು 1 ವರ್ಷ ಅರ್ಜಿ ನೀಡಿದರೆ ಪ್ರತಿ ವರ್ಷ ಅದೇ ಕಂಟಿನ್ಯೂ ಆಗ್ತದೆ. ಫಸ್ಟ್ ನೀವು ಅರ್ಜಿ ನೀಡಬೇಕಾದ್ರೆ ಏನೇನು ದಾಖಲೆಗಳನ್ನು ಕೊಡಬೇಕಂತ ಮಾಹಿತಿ ನೀಡ್ತೇನೆ. ಫಸ್ಟ್ ಆ ಜೈನ ಬಸದಿ ರಿಜಿಸ್ಟ್ರೇಷನ್ ಆಗಿರಬೇಕು. ಅದು ಜೈನ ಬಸದಿಗಳು ಕರ್ನಾಟಕ ರಾಜ್ಯದ ಸಂಘಗಳ ನೋಂದಣಿ ಕಾಯ್ದೆ 1960 ಅಥವಾ ಅದರಂತೆ ಸಂಬಂಧಪಟ್ಟ ಕಾಯ್ದೆಯಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು. 1. ಎರಡನೇದು, ಸದರಿ ಸಂಸ್ಥೆಯ ಆಡಳಿತ ಮಂಡಳಿಯು ಪ್ರಧಾನ ಅರ್ಚಕರು ಮತ್ತು ಸಹಾಯಕರನ್ನು ಆಯ್ಕೆ ಮಾಡುವುದು. ಆ ಅರ್ಚಕರು ಮತ್ತು ಸಹಾಯಕರನ್ನು ಆಯ್ಕೆ ಮಾಡುವುದು ಆ ಸಂಸ್ಥೆಯ ಕಮಿಟಿ, ಆಡಳಿತ ಮಂಡಳಿ. ಇದು ಮುಖ್ಯ ಆಗಿರುತ್ತದೆ. ಬಟ್ ಆ ಆಡಳಿತ ಮಂಡಳಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು. ಅಂದರೆ ಆಥರೈಸ್ಡ್ ಅಧ್ಯಕ್ಷರು ಇರಬೇಕು. ಅದಕ್ಕೆ ಕೆಲವರು ಅನಾಥರೈಸ್ಡ್ ಇರ್ತಾರೆ, ಆ ಥರ ಆಗಲ್ಲ. ಆಥರೈಸ್ಡ್ ರಿಜಿಸ್ಟರ್ಡ್ ಅಧ್ಯಕ್ಷರು ಅದರ ನೇಮಕಾತಿಯನ್ನು ಮಾಡಬೇಕು. ಆಮೇಲೆ ಅರ್ಚಕರು ಏನು ಡಾಕ್ಯುಮೆಂಟ್ಸ್ ಕೊಡಬೇಕು? ಫಸ್ಟ್ ಅರ್ಚಕರ ಇತ್ತೀಚಿನ ಭಾವಚಿತ್ರ. ಎರಡನೇದು, ಕಳೆದ 3 ವರ್ಷ ವಾಸವಿರುವ ದಾಖಲೆ. ಅಂದರೆ ಆ ಏರಿಯಾದಲ್ಲಿ ಅವರು ವಾಸ ಇರಬೇಕಂತ ಒಂದು ದಾಖಲೆ ಬೇಕು. ವಾಸಸ್ಥಳ ದೃಢೀಕರಣ ಪತ್ರ, ಅದು ತಹಶೀಲ್ದಾರ್ ಕೊಡಬೇಕಂತ ನಮ್ಮ ಗೌರ್ಮೆಂಟ್ ಆರ್ಡರಲ್ಲಿ ಇದೆ. 3ನೇದು, ಅರ್ಚಕರ ಬ್ಯಾಂಕ್ ಖಾತೆ, ಅದು ಆಕ್ಟಿವ್ ಬ್ಯಾಂಕ್ ಖಾತೆ ಇರಬೇಕು, ಇನ್ಆಕ್ಟಿವ್ ಇರಬಾರ್ದು. 4ನೇದು, ಅರ್ಚಕರ ಆಧಾರ್ ಕಾರ್ಡ್ ID. ನೆಕ್ಸ್ಟ್, ಸಂಸ್ಥೆಯ ಮಾಹೆಯಾನ ಹಾಜರಾತಿ ಪತ್ರ ಮತ್ತು ಸೇವಾ ಪ್ರಮಾಣ ಪತ್ರ ಆ ಸಂಸ್ಥೆಯ ಅಧ್ಯಕ್ಷರು ನೀಡಬೇಕು. ಪ್ರತಿ ತಿಂಗಳು ಅವರು ನಮಗೆ ಹಾಜರಾತಿಯನ್ನು ಕೊಡಬೇಕು ಮತ್ತು ಸೇವಾ ಪ್ರಮಾಣ ಪತ್ರ ಕೂಡ ದೃಢೀಕರಣ ನೀಡಬೇಕು ಅವರು. ಮುಖ್ಯವಾಗಿ ಇಷ್ಟು ಬೇಕು. ಆಮೇಲೆ ನಮ್ಮ ಅರ್ಜಿ ಫಾರಮು ಇಲ್ಲಿ ಇದೆ, ಅದು ತಾವು ನೋಡಿರಬೇಕು. ಇಲ್ಲಿ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತೇವೆ. ಆಮೇಲೆ ಸೇವಾ ದೃಢೀಕರಣ ಪತ್ರದ ಫಾರ್ಮ್ಯಾಟ್ ಕೂಡ ಇಲ್ಲಿದೆ. ಸೇವಾ ದೃಢೀಕರಣ ಪತ್ರದಲ್ಲಿ ಕೆಳಗಡೆ ಬಸದಿಯ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿಯವರು ಬಸದಿಯ ಸೀಲ್ ಅಥವಾ ಮೊಹರಿನೊಂದಿಗೆ ಸೇವಾ ದೃಢೀಕರಣ ಪತ್ರ ನೀಡಬೇಕಿದು. ಅಂದರೆ ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅಂತ ಅವರು. ಇನ್ನೊಂದು ಹಾಜರಾತಿ ಪ್ರಮಾಣ ಪತ್ರ. ಪ್ರತಿ ತಿಂಗಳು ನಾವು ಬೆಂಗಳೂರಿಗೆ ರಿಪೋರ್ಟ್ ಕಳಿಸ್ಬೇಕು, ಯಾವ ಬಸದಿಯಲ್ಲಿ ಯಾವ ಅರ್ಚಕರು ಸೇವೆ ಮಾಡ್ತಿದ್ದಾರಂತ. ಈ ಹಾಜರಾತಿ ಪತ್ರದಲ್ಲಿ ಕೂಡ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿಯವರು ನಮಗೆ ಹಾಜರಾತಿಯನ್ನು ನೀಡಬೇಕು. 3ನೇದವರು 200 ರೂಪಾಯಿ ಬಾಂಡ್ ಪೇಪರಲ್ಲಿ ಅಫಿಡವಿಟ್ ಅನ್ನು ಬರ್ಕೊಡ್ಬೇಕು. ಅದು ಬಾಂಡ್ ಕಂಟೆಂಟ್ ಇಲ್ಲೇ ಇದೆ, 200 ರೂಪಾಯಿ ಚಾಪ ಕಾಗದದಲ್ಲಿ ಇರಬೇಕು. ಇಲ್ಲಿ ಮುಖ್ಯವಾಗಿ ಅಂದರೆ ಒಂದು, ಅವರು ಆ ಏರಿಯಾದಲ್ಲೇ ಇರಬೇಕು, 1ನೇ ಪಾಯಿಂಟ್. 2ನೇದು, ಅವರು ಬೇರೆ ಯಾವುದೋ ಗೌರ್ಮೆಂಟ್ ಕೆಲಸ ಅಥವಾ ಯಾವುದೋ ಒಂದು ಸರ್ಕಾರದಿಂದ ವೇತನ ಪಡೆಯುವ ಸಂಬಳವನ್ನು ಪಡೆಯಬಾರ್ದು. ಅವರು ಖಾಸಗಿಯಾಗಿ ಮಾಡಬಾರ್ದಂತ ಎಲ್ಲೂ ಇಲ್ಲ ಇಲ್ಲಿ, ಬಟ್ ಸರ್ಕಾರಿ ಉದ್ಯೋಗಿ ಆಗಿರಬಾರ್ದು. ಇದು ಮುಖ್ಯವಾಗಿರುತ್ತದೆ. ಇದರ ಬಗ್ಗೆ ಏನೇ ಡೌಟ್ ಇದ್ರೂ ನೀವು ಆಮೇಲೆ ಕ್ವಶನ್ ಆನ್ಸರಲ್ಲಿ ಕೇಳಿ. ಇನ್ನು ಇದು ಬಿಟ್ಟು ವಿದ್ಯಾರ್ಥಿ ವೇತನ ಸ್ಕೀಮ್ಗಳು ತುಂಬ ಇದೆ. ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿ ವೇತನ ಸ್ಕೀಮ್ಗಳಿಗೆ ಕೂಡ ನಾವು ಅರ್ಜಿಯನ್ನು ಕರೆದಿದ್ದೇವೆ. ಪೇಪರ್ ನೋಟಿಫಿಕೇಶನ್, ಸೋಷಿಯಲ್ ಮೀಡಿಯಾ, TV ಮಾಧ್ಯಮದಲ್ಲಿ ಎಲ್ಲ ನೋಟಿಫಿಕೇಶನ್ ಅನ್ನು ಕೊಟ್ಟಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಇಂಡಿಯನ್ ಓವರ್ಸೀಸ್ ಸ್ಕಾಲರ್ಶಿಪ್ ಅಂದರೆ ಭಾರತದಲ್ಲಿ ಇದ್ದು ವಿದೇಶಗಳಲ್ಲಿ ವಿದ್ಯಾಭ್ಯಾಸ ಮಾಡುವವರಿಗೆ 2 ವರ್ಷಕ್ಕೆ 30 ಲಕ್ಷ ಬರ್ತದೆ. ಮೊದಲದು 20 ಲಕ್ಷ ಇತ್ತು, ಈಗ ಅದು 30 ಲಕ್ಷ ಆಗಿದೆ. ಅಲ್ಲಿ PG ಓದಬೇಕು ಅವರು, ಡಿಗ್ರಿ ಲೆವೆಲ್ ಅಲ್ಲ, PG, MBA, MCA, MTech ಈ ಥರ ಓದೋವರಿಗೆ 2 ವರ್ಷಕ್ಕೆ 30 ಲಕ್ಷ. ಇದರ ಗೈಡ್ಲೈನ್ಸ್ ಕೂಡ ನಾನು ಶೇರ್ ಮಾಡ್ತೇನೆ. ಇದಕ್ಕೆ ಮೇಯ್ನ್ ಅಂದರೆ 16 ಲಕ್ಷದ ಒಳಗಡೆ ಇನ್ಕಮ್ ಲಿಮಿಟ್ ಇರಬೇಕು. ಇನ್ಕಮ್ ಲಿಮಿಟ್ 16 ಲಕ್ಷ. ಆಮೇಲೆ ವರ್ಲ್ಡ್ QS ಯೂನಿವರ್ಸಿಟಿಗಳ ಲಿಸ್ಟ್ ಇರುತ್ತದೆ, ಆ ಲಿಸ್ಟ್ನ 500 ಒಳಗಡೆ ಇರಬೇಕು. ಅಂದರೆ ಪ್ರಪಂಚದ 500
ಯೂನಿವರ್ಸಿಟಿಗಳ ಒಂದು ಲಿಸ್ಟ್ ಇರುತ್ತದೆ. ಆ 500 ಯೂನಿವರ್ಸಿಟಿಯ ಒಳಗಡೆ ಇರಬೇಕು. ಇದು 2 ಮೇಜರ್ ಕಂಡೀಷನ್ಸ್ ಇರುತ್ತೆ ಅದಕ್ಕೆ. ಆಮೇಲೆ ಬೇರೆ ಬೇರೆ ಸ್ಕೀಮ್ಸ್ ಇದೆ. IAS KS ಕೋಚಿಂಗ್ ಕೂಡ ನಾವು ಅರ್ಜಿ ಕರೆದಿದ್ದೀವಿ. ಬೆಂಗಳೂರಲ್ಲಿ IAS KS ಎಕ್ಸಾಮ್ ಬರೆಯುವವರಿಗೆ 1 ವರ್ಷ ರೆಸಿಡೆನ್ಷಿಯಲ್ ಟ್ರೈನಿಂಗ್ ಕೊಡ್ತಾರೆ. ಆಮೇಲೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಆಗ್ತದೆ, ಅದಕ್ಕೂ ಕೂಡ 3 ತಿಂಗಳ ರೆಸಿಡೆನ್ಷಿಯಲ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಈಗ ಅರ್ಜಿ ಕರೆದಿದ್ದಾರೆ. ಅದು ಬಿಟ್ಟರೆ MPhil PhD JRF ಓದೋವರಿಗೆ ಪ್ರತಿ ತಿಂಗಳು 10,000 ರೂಪಾಯಿ ಸ್ಟೈಪಂಡ್ ಬರ್ತದೆ. ಅದು ಕೂಡ ಈಗ ಅರ್ಜಿ ಓಪನ್ ಇದೆ. ಆಮೇಲೆ IIT IIM IISc ಈ ಥರ ಭಾರತದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಓದುವ ವಿದ್ಯಾರ್ಥಿಗಳಿಗೆ 1 ಟೈಮ್ 2 ಲಕ್ಷ ಬರ್ತಾ ಇದೆ ಇನ್ಸೆಂಟಿವ್ ಅಂತ. ಈಗ IIT ಎಲ್ಲ ಕಾಲೇಜಲ್ಲಿ ಇಲ್ಲ. ಈಗ ಬೆಂಗಳೂರಲ್ಲಿ ನೋಡಿದರೆ IIT ಇದೆ, IIM ಇದೆ, IISc ಇದೆ, ಆಮೇಲೆ ಏಮ್ಸ್ ಇದೆ. ಇಲ್ಲಿ ಓದುವ ವಿದ್ಯಾರ್ಥಿಗಳಿಗೆ 1 ಟೈಮ್ 2 ಲಕ್ಷ ರೂಪಾಯಿ ಇನ್ಸೆಂಟಿವ್ ಅಂತ ಬರ್ತದೆ. ಆಮೇಲೆ ಪ್ರೀ ಮೆಟ್ರಿಕ್ 1 to 10th ಅದು ಮಾಮೂಲಿ ಅರ್ಜಿ ಕಾಲ್ ಮಾಡಿದ್ದಾರೆ ಈಗ. ಆಮೇಲೆ ಪೋಸ್ಟ್ ಮೆಟ್ರಿಕ್ PUC ಇಂದ ಡಿಗ್ರಿ ತನಕ ಓದುವ ಮಕ್ಕಳಿಗೂ PG ಮಕ್ಕಳಿಗೂ ಸ್ಕಾಲರ್ಶಿಪ್ಗೆ ಅರ್ಜಿ ಕಾಲ್ ಮಾಡಿದ್ದಾರೆ. ಆಮೇಲೆ ಮೆರಿಟ್ ಕಮ್ ಮೀನ್ಸ್ ಅಂದರೆ ಪ್ರೊಫೆಷನಲ್ ಕೋರ್ಸ್ ಓದುವ ಮಕ್ಕಳಿಗೆ, ಇದು ನರ್ಸಿಂಗ್ ಅಥವಾ ಇಂಜಿನಿಯರಿಂಗ್ MBBS ಈ ಥರ ಮಕ್ಕಳಿಗೆ, MBBS ಮಕ್ಕಳಿಗೆ ಮ್ಯಾಕ್ಸಿಮಮ್ 2 ಲಕ್ಷ ಬರ್ತದೆ. ಆಮೇಲೆ ಹಾಸ್ಟೆಲ್, ಈಗ ಜೈನ ಸಮುದಾಯದವರು ನಮ್ಮ ಮಾಮೂಲಿ ಹಾಸ್ಟೆಲ್ಗೆ ಹೆಚ್ಚಿನ ಕಡೆ ಅಡ್ಮಿಷನ್ ಆಗ್ತಾ ಇಲ್ಲ. ಹೀಗಾಗಿ ನಾವು ಖಾಸಗಿ ಸಂಸ್ಥೆಯವರು ನಡೆಸುವ ವಿದ್ಯಾರ್ಥಿ ನಿಲಯಕ್ಕೆ 1 ತಿಂಗಳಿಗೆ ಮಾಸಿಕ ವೆಚ್ಚನ ಅಂತ ಒಂದು 850 ರೂಪಾಯಿ ಕೊಡ್ತಾರೆ. 875 ರೂಪಾಯಿ. ಅದು ಮೋಸ್ಟ್ಲಿ ಈ ವರ್ಷ 1,000 ರೂಪಾಯಿ ಆಗುವ ಚಾನ್ಸ್ ಇದೆ. ಒಬ್ಬ ವಿದ್ಯಾರ್ಥಿಗೆ 1 ತಿಂಗಳಿಗೆ 1,000 ರೂಪಾಯಿ ಭೋಜನಾ ವೆಚ್ಚ ಅಂತ ಕೊಡುವ ಒಂದು ಸ್ಕೀಮ್ ಇದೆ. ಅದು ಖಾಸಗಿ ವಿದ್ಯಾರ್ಥಿ ನಿಲಯಗಳಿಗೆ ಸಹಾಯಧನ ಅಂತ ಒಂದು ಸ್ಕೀಮ್. ಅದರಲ್ಲಿ ಸಂಸ್ಥೆ ರಿಜಿಸ್ಟ್ರೇಷನ್ ಆಗಿರಬೇಕು ಒಂದು, ಆಮೇಲೆ ಅಲ್ಲಿ ಮಿನಿಮಮ್ 25 ಮಕ್ಕಳು ಅಡ್ಮಿಷನ್ ಆಗಿರಬೇಕು. ಈ ಥರ. ಇದು ಬಿಟ್ಟರೆ ಬಸದಿ ರಿನಿವೇಷನ್. ಬಸದಿ ರಿನಿವೇಷನ್ಗೆ ನಮ್ಮಲ್ಲಿ ಹೋದ ವರ್ಷ ತುಂಬ ಅರ್ಜಿ ಬಂದಿದೆ. 2 ವರ್ಷ ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಅನುದಾನ ಮಂಜೂರಾಗಿರುತ್ತದೆ. ಇದಕ್ಕೆ ಮುಖ್ಯವಾಗಿ ಒಂದು ಅದು ಸಂಸ್ಥೆ ರಿಜಿಸ್ಟ್ರೇಷನ್ ಆಗಿರಬೇಕು. RTC ಆ ಸಂಸ್ಥೆ ಅಥವಾ ದೇವರ ಹೆಸರಲ್ಲ ಇರಬೇಕು. ಆಡಳಿತ ಮಂಡಳಿಯ ಪಟ್ಟಿ ಇರಬೇಕು. ಆಮೇಲೆ ಎಸ್ಟಿಮೇಟ್ ಅಲ್ಲಿ ರಿಲೀಸ್ ಆಗುವುದು ಮ್ಯಾಕ್ಸಿಮಮ್ 50 lakhs ಆರ್ 50% ಆಫ್ ಎಸ್ಟಿಮೇಟ್. ಅಂದರೆ ನೀವು 1 ಕೋಟಿಗಿಂತ ಮೇಲೆ ಎಸ್ಟಿಮೇಟ್ ಮಾಡಿದರೆ ಮ್ಯಾಕ್ಸಿಮಮ್ 50 ಲಕ್ಷ ರೂಪಾಯಿ ಸರ್ಕಾರದಿಂದ ಸಹಾಯಧನ ಬರ್ತದೆ. ಉಳಿದ ಮೊತ್ತವನ್ನು ಸಂಸ್ಥೆಯವರು ಭರಿಸಬೇಕು. ಇದು ಬಸದಿ ರಿನಿವೇಷನ್. ಆಮೇಲೆ ಸಮುದಾಯ ಭವನ ನಿರ್ಮಾಣ, ಇದು ಕೂಡ ಜಿಲ್ಲಾ ಹಂತದಲ್ಲಿ 1 ಕೋಟಿ ಬರ್ತದೆ. ಜಿಲ್ಲಾ ಹಂತ ಬಿಟ್ಟು 50 ಲಕ್ಷ ಬರ್ತದೆ. ಇದು ಕೂಡ 50% ಆಫ್ ಯುವರ್ ಎಸ್ಟಿಮೇಟ್ ಆರ್ ಮ್ಯಾಕ್ಸಿಮಮ್ 1 crore ಆರ್ 50 lakhs. ಈಗ ಮೂಡುಬಿದ್ರಿ ತಾಲೂಕು ಲೆವೆಲಲ್ಲಿ ಮಾಡೋದಾದರೆ 50 ಲಕ್ಷ ಬರ್ತದೆ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬರೋದಾದರೆ 1 ಕೋಟಿ ಬರ್ತದೆ. ಇದು ಮುಖ್ಯವಾಗಿ ನಮ್ಮ ಇಲಾಖೆಯಲ್ಲಿರುವ ಸ್ಕೀಮ್ಗಳ ಬಗ್ಗೆ. ಆಮೇಲೆ ಬೇರೆ ಬೇರೆ ಸ್ಕೀಮ್ಸ್ ಇದ್ದಾವೆ. ಈ ಅನಾಥಾಶ್ರಮ, ವೃದ್ಧಾಶ್ರಮ, ಅಂಗವಿಕಲ ಅನಾಥಾಶ್ರಮ ಸಂಸ್ಥೆಯವರು ನಡೆಸಿದರೆ ಅವರಿಗೆ ಗ್ರಾಂಟ್ಸ್ ಕೊಡ್ತಾರೆ. ಈಗ ಕ್ರಿಶ್ಚಿಯನ್ಸ್ ನಮ್ಮಲ್ಲಿ ಅನಾಥಾಶ್ರಮ ಸುಮಾರು ಒಂದು 14 ಅನಾಥಾಶ್ರಮ ಇದೆ. ಇಲ್ಲಿ ಆಲಂಗಾರಲ್ಲಿ ಒಂದಿದೆ, ಅಲ್ಲಿ ವರ್ಷಕ್ಕೆ ಒಂದು 24 ಲಕ್ಷ ಬರುತ್ತೆ. ಆಮೇಲೆ ಸಿಯೋನ್ ಆಶ್ರಮ ಇದೆ. ಆಮೇಲೆ ಮಂಗಳೂರಲ್ಲಿ ಸೈಂಟ್ ಆಂಥೋನಿ ಜೆಪ್ಪು ಆ ಥರದ ಅನಾಥಾಶ್ರಮ, ವೃದ್ಧಾಶ್ರಮ, ಆಮೇಲೆ ಅಂಗವಿಕಲರ ಆಶ್ರಮ, ಈ ಥರ ಕೂಡ ನಮ್ಮಲ್ಲಿ ಗ್ರಾಂಟ್ಸ್ ಕೊಡುವ ಯೋಜನೆಗಳು ಇದ್ದಾವೆ. ಇನ್ನು ಬೇರೆ ಯಾವುದೇ ಈ ಸ್ಕೀಮ್ಸ್ ಬಗ್ಗೆ ಡೌಟ್ಸ್ ಇದ್ದರೆ ನಾವು ಇವತ್ತು ಕ್ಲಾರಿಫಿಕೇಶನ್ ಕೊಟ್ಟು ಅದಕ್ಕೆ ಸಂಬಂಧಪಟ್ಟ ಬ್ರೋಷರ್ಸ್ ಕೊಡ್ತೇವೆ. ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕಂತ ಕರೆಕ್ಟಾಗಿ ಹೇಳ್ತೇವೆ ನಾವು. ನೀವು ಇವತ್ತೇ ಅರ್ಜಿ ಕೊಟ್ಟರೆ ನಾವು ಕಲೆಕ್ಟ್ ಮಾಡಿ ಬೆಂಗಳೂರಿಗೆ ಕಳಿಸ್ತೇವೆ. ಇವತ್ತು ಮುಖ್ಯವಾಗಿ ನಾವು ಈ ಗೌರವಧನ ನೀಡುವ ಸ್ಕೀಮ್ ಬಗ್ಗೆ ಅರ್ಜಿ ವಿತರಣೆ ಮಾಡ್ತೇವೆ. ಅದಕ್ಕೆ ಬೇಕಾದ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಇದರಲ್ಲಿ ಇದೆ, ಏನೇನು ಬೇಕಂತ ಎಲ್ಲ ರೆಡಿ ಮಾಡಿ ಇವತ್ತೇ ಕೊಟ್ಟರೆ ನಾವು ಎಲ್ಲ ಕಲೆಕ್ಟ್ ಮಾಡಿ ಹೋಗಿ ನೆಕ್ಸ್ಟ್ ಸ್ಥಳ ಪರಿಶೀಲನೆ ಮಾಡಿ ಬೆಂಗಳೂರಿಗೆ ಶಿಫಾರಸು ಮಾಡಿ ಕಳಿಸ್ತೇವೆ. ಓಕೆ, ಈ ಏನೋ ಡೌಟ್ ಇದ್ರೆ ಕೇಳಿ, ನಾನು ಆಮೇಲೆ ಆನ್ಸರ್ ಮಾಡ್ತೇನೆ. ಓಕೆ, ಧನ್ಯವಾದಗಳು. ಬಹುಶಃ ಈ ಒಂದು ಯೋಜನೆ ಪ್ರಥಮ ಬಾರಿಗೆ
ನಮಗೆ ಬಂದಿರೋ ಕಾರಣ ಹಲವಾರು ಸಮಸ್ಯೆಗಳು ನಮ್ಮಲ್ಲಿ ಕೂಡ ಇವೆ. ಒಬ್ಬ ಪುರೋಹಿತರು 2 ಬಸದಿಗಳಲ್ಲಿ ಪೂಜೆ ಮಾಡುವವರಿದ್ದಾರೆ. ಆದರೆ ಅವರಿಗೆ ನಾವು ಈಗ ನಮ್ಮ ಕಾನೂನು ಪ್ರಕಾರ 1 ಬಸದಿಗೆ ಮಾತ್ರ ಕೊಡ್ಬೋದು. ಆದರೆ 2ನೇ ಬಸದಿಗೆ ನಾವು ಕೊಡುವ ಹಾಗಿಲ್ಲ ಸರ್ಕಾರದ ನಿಯಮ ಪ್ರಕಾರ. ಆದರೆ ನಮ್ಮದೊಂದು ಏನು ಮನವಿ ಅಂತ ಹೇಳಿದರೆ, ನಮ್ಮ ಜಿಲ್ಲೆಯಲ್ಲಿ ಪುರೋಹಿತರ ಸಂಖ್ಯೆ ಕಡಿಮೆ ಇದೆ, ಜೈನರ ಸಂಖ್ಯೆ ಕೂಡ ಕಡಿಮೆನೇ ಇದೆ. ಆದರೆ ಈ ಬಸದಿಗಳಲ್ಲಿ ಪೂಜೆ ಮಾಡಲಿಕ್ಕೆ 1 ಬಸದಿಗೆ ಒಬ್ಬರಂತೆ ನೇಮಕ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಲವಾರು ಕಡೆಗಳಲ್ಲಿ ಒಬ್ಬ ಪುರೋಹಿತ 2 ಬಸದಿಗಳಲ್ಲಿ ಅಥವಾ 3 ಬಸದಿ ಇರ್ಬೋದು, 2 ಬಸದಿ ಪೂಜೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೊಂದು ವಿಶೇಷ ರಿಯಾಯಿತಿಯಾಗಿ ಬೇರೆ ರೀತಿಯಲ್ಲಿ ಗೌರವಧನ ಯಾವ ರೀತಿ ಆ ಬಸದಿಗೆ ಕೊಡ್ಬೋದು ಅನ್ನೋದರ ಬಗ್ಗೆ ಬಹುಶಃ ಅಧಿಕಾರಿಗಳು ಮತ್ತು ನಮ್ಮ ಸದಸ್ಯರು ಅವರು ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಅಂತ ನನ್ನೊಂದು ಮನವಿ. ಆಮೇಲೆ ವಸತಿ, ಈಗ ವಾಸಸ್ಥಳ ಪೂಜ್ಯ ಸ್ವಾಮೀಜಿಯವರು ಹೇಳಿದರು, ಕೆಲವು ಬಸದಿಗಳಿಗೆ 25 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ದೂರದಿಂದ ಬಂದು ಪೂಜೆ ಮಾಡುವಂಥ ಪುರೋಹಿತರಿದ್ದಾರೆ. ವೀರೇಂದ್ರ, ಭಾಳ ದೂರದಿಂದ ಬಂದು ಪೂಜೆ ಮಾಡೋರಿದ್ದಾರೆ. ನಾನು ಮೊನ್ನೆ ಕೂಡ ಅವರಿಗೆ ಫೋನ್ ಮಾಡಿದಾಗ ಹೇಳಿದೆ, 25-30 ಕಿಲೋಮೀಟ್ರ್ ದೂರ ಬೇರೆ ತಾಲೂಕಲ್ಲಿ ವಾಸ ಮಾಡಿ ಇದ್ದುಕೊಂಡು ಇನ್ನೊಂದು ಬಸದಿಗೆ ಪೂಜೆ ಮಾಡೋರಿದ್ದಾರೆ. ಹಾಗಾಗಿ ವಾಸಸ್ಥಳವನ್ನು ನೀವು ಸ್ಥಳೀಯವಾಗಿ ಇರಬೇಕು ಅಂತ ಕಡ್ಡಾಯ ಮಾಡಬಾರ್ದು. ನಮ್ಮಲ್ಲಿ ಇದು ಏನು ಸಮಸ್ಯೆ ಆಗಿದೆ ಅಂದರೆ, ಮುಸ್ಲಿಮರಲ್ಲಿ ಕ್ರಿಶ್ಚಿಯನಲ್ಲಿ ಹೇಗೆ ಅಂತ ಹೇಳಿದರೆ ಅವರಲ್ಲಿ ವಾಸ ಇರ್ತಾರೆ. ಹಾಗಾಗಿ ಮತ್ತು ಗುರುನಾನಕ್ ಅವರ ಸಿಖ್ಖರ ಪಂಥದಲ್ಲಿ ಕೂಡ ಅಲ್ಲಿ ವಾಸ ಇರ್ತಾರೆ. ಹಾಗಾಗಿ ಅದನ್ನು ನೋಡಿಕೊಂಡು ನಮಗೆ ಈ ಆದೇಶವನ್ನು ಮಾಡಿದ್ದಾರೆ. ಆದರೆ ನಮ್ಮಲ್ಲಿ ಯಾರೂ ಕೂಡ ಬಸದಿಯಲ್ಲಿ ವಾಸ ಮಾಡುವಂಥ ವ್ಯವಸ್ಥೆ ಯಾವ ಪುರೋಹಿತರಿಗೂ ಇರುವುದಿಲ್ಲ. ಹಾಗಾಗಿ ದೂರದಿಂದ ಬಂದು ನಮ್ಮ ಬಸದಿಗಳಲ್ಲಿ ಪೂಜೆ ಮಾಡಿ ಮತ್ತೆ ಅವರ ಮನೆಗೆ ವಾಪಸ್ ಹೋಗ್ತಾರೆ. ಹಾಗಾಗಿ ಆ ಬೇರೆ ತಾಲೂಕಿನ ಪುರೋಹಿತರು ಆ ಬಸದಿಯನ್ನು ಪೂಜೆ ಮಾಡಿದಾಗ ಸ್ಥಳೀಯ ಪುರೋಹಿತರು ಅಲ್ಲ ಅನ್ನೋ ದೃಷ್ಟಿಯಿಂದ ಯಾರದೇ ಅರ್ಜಿಗಳನ್ನು ತಿರಸ್ಕಾರ ಮಾಡಬಾರದು ಅಂತೇಳಿ ಒಂದು ಮನವಿ. ಆಮೇಲೆ ಪ್ರತಿ ಮಾಹೆಯಲ್ಲಿ ವರದಿ ಕೊಡಬೇಕು ಅಂತ ಹೇಳ್ತೀರಿ, ಅದು ಸರಿ, ಸರ್ಕಾರದ ನಿಯಮ, ಅದು ಎಲ್ಲ ಇಲಾಖೆಯಲ್ಲೂ ಅದು ಉಂಟು. ಆದರೆ ನಮ್ಮದೇನು ಸಮಸ್ಯೆ ಅಂದರೆ, ನಮ್ಮ ಬಹುಶಃ ಆಡಳಿತ ಕಮಿಟಿಯವರು ಎಲ್ಲರೂ ಒಂದೇ ರೀತಿಯಾಗಿ ಪತ್ರ ಕಳಿಸಿದ್ರೆ ತೊಂದರೆ ಇಲ್ಲ. 26ನೇ ತಾರೀಕಿಗೆ ಬಹುಶಃ ವರದಿ ಹೋಗಬೇಕು ಅಂತ ಕಾಣುತ್ತೆ ಅಲ್ವ ಸರ್? 26ಕ್ಕೆ ಮಾಹಿತಿ ಕೊಡಬೇಕಾದ್ರೆ ನಾವು ಒಂದು 21-22ಕ್ಕೆ ಕಳಿಸ್ಬೇಕಾಗ್ತದೆ. ಆದರೆ ಅದನ್ನು ತಾವು ವಾಟ್ಸಪ್ ಮೂಲಕ ತಮ್ಮ ಕಚೇರಿಗೆ ತಿಳಿಸಿರಾಗ್ಬೋದಾ? 15 ದಿನ ಎಕ್ಸ್ಟೆಂಡ್ ಮಾಡ್ಬೋದು. ಆದರೆ ಅಲ್ಲೊಂದು ಇನ್ನೊಂದು ಸಮಸ್ಯೆ ಉಂಟು. ಆಯಾ ತಿಂಗಳ ಸಂಬಳ ಸರಿಯಾಗಿ ಬರಬೇಕು ಅಂದರೆ ಎಲ್ಲರೂ ಸರಿಯಾಗಿ ಕಳಿಸ್ಬೇಕು. ಇಲ್ಲದ್ರೆ ಏನಾಯ್ತು, ಅಲ್ಲಿ ಅವರು ಒಂದೊಂದು ಬಸದಿದ್ದು ಬಿಲ್ ಮಾಡೋದಿಲ್ಲ, ಎಲ್ಲ ಒಟ್ಟಾಗಿ ಬಿಲ್ ಮಾಡ್ತಾರೆ. ಯಾವುದೊಂದು 10 ಬಸದಿದ್ದು ಹೋಗೋದಿದ್ದರೆ ಅಲ್ಲಿ ಎಲ್ಲ ಬಿಲ್ ಪೆಂಡಿಂಗ್ ಆಗ್ತದೆ. ಆಗ ಬಾಕಿಯವರು ಕೇಳ್ತಾರೆ, ನಮ್ಮದು ಸಂಬಳ ಬಂದಿಲ್ಲ ಅಂತ. ಹಾಗಾಗಿ ಆದಷ್ಟು ಸರ್ ಏನಂದರೆ, ತಸ್ದೀಕ್ ಪಡ್ತಾ ಇರುವವರು ಕೂಡ ಅನ್ವಯ ಆಗ್ತದೆ. ಇದು ತಸ್ದೀಕ್ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯಿಂದ ಕೊಡ್ತಾ ಇದ್ರು. ಆದರೆ ಈಗ ಜೈನ ಸಮಾಜ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರದೇ ಇರುವ ಕಾರಣ ನಮಗೆ ಬಹುಶಃ ಅದನ್ನು ನಿಲ್ಲಿಸ್ತಾರೆ. ಈಗಾಗಲೇ ನಾವು ಕೂಡ ಭಾಳ ಪ್ರಯತ್ನ ಪಟ್ಟಿದ್ದೇವೆ. 2-3 ಬಸದಿಗೆ ನಮಗೆ ಲೀಗಲ್ ಒಪಿನಿಯನ್ನಲ್ಲಿ ಭಾಳ ಆಕ್ಷೇಪ ಬಂತು. ಜೈನ ಬಸದಿಗಳಿಗೆ ತಸ್ದೀಕ್ ತಪ್ಪು ಕೊಡೋದು, ಇನ್ನು ಮುಂದೆ ಕೊಡುವುದಿಲ್ಲ ಅಂತೇಳಿ ನಮಗೆ ಹಿಮ್ಮರ ಎಲ್ಲ ಕೊಟ್ಟರು. ಯಾಕೆಂದ್ರೆ ಆ ಇಲಾಖೆ ಬೇರೆ, ಇದು ಕೊಡುವ ಇಲಾಖೆ ಬೇರೆ. ಕಾನೂನು ನಾವು ಕೋರ್ಟಿಗೆ ಹೋಗ್ತೇವೆ. ಯಾಕಂದ್ರೆ ತಸ್ದೀಕ್ ಅನ್ನೋದು ನಮ್ಮ ಬಸದಿಯ ಜಾಗಕ್ಕೆ ಹೋಗಿದ್ದು, ನಮ್ಮ ಬಸದಿಯ ಜಾಗ ಹೋಗಿದ್ದಕ್ಕೆ ಅವ್ರು ಪರ್ಸೆಂಟೇಜ್ ಕೊಡುವುದು. ಹಾಗಾಗಿ ಅದನ್ನು ನಾವು ಕೋರ್ಟಲ್ಲಿ ವಿಚಾರಣೆ ಮಾಡುವ, ಅದು ಮಾಡ್ಬೋದು, ಬೇಕಾದ್ರೆ ಕೋರ್ಟಲ್ಲಿ ಕೇಳ್ಬೋದು. ಆಮೇಲೆ ನಾವು ಅಭಿವೃದ್ಧಿ ಕಲ್ಯಾಣ ಸಮಿತಿಯಿಂದ ತುಂಬ ಬೇಡಿಕೆಗಳನ್ನು ಕೊಟ್ಟಿದ್ದೆವು ಕಲ್ಯಾಣ ಇಲಾಖೆಗೆ. ಕಳೆದ ಸಲ ಕಲ್ಯಾಣ ಅಲ್ಪಸಂಖ್ಯಾತ ಇಲಾಖೆ ಆಯೋಗದ ಅಧ್ಯಕ್ಷರು ಬಂದಿದ್ದರು. ನಾನು ಮತ್ತೊಂದು 2-3 ಜನ ಹೋಗಿದ್ದೆವು. ಹೋದಾಗ ಅವರಲ್ಲಿ ಸಭೆಯಲ್ಲಿ ನಾವು ಚರ್ಚೆ ಮಾಡಿದ ಒಂದು ಮನವಿ ಕೊಟ್ಟಿದ್ದೆವು. ಬೇರೆ ಈಗ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ದೇವಸ್ಥಾನಗಳಿಗೆ ವಿದ್ಯುತ್ ಶಕ್ತಿ ಫ್ರೀಯಾಗಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಕೂಡ ನಮ್ಮ ಜೈನ ಬಸದಿಗಳಿಗೆ ವಿದ್ಯುತ್ ಶಕ್ತಿಯನ್ನು ಉಚಿತವಾಗಿ ಕೊಡಬೇಕು ಅಂತ ಕೇಳಿದ್ದೇವೆ. ಎಲ್ಲ ಬಸದಿಗಳಿಗೆ ಸಂಪರ್ಕ ಮಾರ್ಗಕ್ಕೆ ಡಾಮರೀಕರಣ ಅಥವಾ ಕಾಂಕ್ರೀಟೀಕರಣ ಮಾಡಬೇಕು ಅಂತ ಹೇಳಿದ್ದೇವೆ. ಆದರೆ ಅದಕ್ಕೊಂದು ಬದಲಿ ವ್ಯವಸ್ಥೆಯನ್ನು ಹೇಳಿದ್ದಾರೆ. ಅಂದರೆ ಜೈನ ಅಲ್ಪಸಂಖ್ಯಾತ ಇಲಾಖೆಯಿಂದ ಪ್ರತ್ಯೇಕ ಅದಕ್ಕೊಂದು ನಿಧಿ ಇದೆ.
ಅದರಲ್ಲಿ ನೀವು ಅರ್ಜಿ ಕೊಡಿ, ಅದರ ಮೂಲಕ ಲೋಕಲ್ MLA ಅವರು ಶಿಫಾರಸು ಮಾಡಿದರೆ ಅದರ ಮೂಲಕ ಬಸದಿಗಳಿಗೆ ಸಂಪರ್ಕ ಮಾರ್ಗವನ್ನು ಕೊಡಬಹುದು ಅಂತೇಳಿ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಆನಂತರ ನಮ್ಮ ಬಸದಿಗಳಲ್ಲಿ ಭಾಳಷ್ಟು ಕಡೆಗಳಲ್ಲಿ ಬಾವಿಗಳಿಲ್ಲ, ದೇವರಿಗೆ ಅಭಿಷೇಕ ಮಾಡಲಿಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಕೆಲವು ಕಡೆಗಳಲ್ಲಿ ಬಸದಿಗಳಲ್ಲಿ ತುಂಬ ಮನೆಗಳಿರ್ತವೆ, ಅಲ್ಲಿ ವ್ಯವಸ್ಥೆ ಇರ್ತವೆ. ಆದರೆ ಕಡಿಮೆ ಮನೆಗಳಿದ್ದಲ್ಲಿ ವ್ಯವಸ್ಥೆ ಆಗೋದಿಲ್ಲ. ಬಾವಿಗಳ ವ್ಯವಸ್ಥೆ ಬೇಕು ಅಂತ ಹೇಳಿದ್ದೇವೆ. ಅದನ್ನೀಗ ಅಭಿವೃದ್ಧಿ ಸಮಿತಿಯಲ್ಲಿ ಸೇರಿಸಿದ್ದೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಅದು ಒಂದು ನಮಗೆ ಬಹುಶಃ ಮುಂದಿನ ದಿನಗಳಲ್ಲಿ ಆ ಬಾವಿಯ ವ್ಯವಸ್ಥೆ ಆಗ್ಬೋದು. ಇನ್ನೊಂದು, ಎಲ್ಲ ಬಸದಿಗಳಿಗೆ ಕಾಂಪೌಂಡ್, ಭಾಳಷ್ಟು ಬಸದಿಗಳಿಗೆ ಕಾಂಪೌಂಡ್ ಇಲ್ಲ. ಆದರೆ ಇವತ್ತು ಕ್ರಿಶ್ಚಿಯನ್ರಿಗೆ ಕಾಂಪೌಂಡಿಗೆ ದುಡ್ಡು ಕೊಡ್ತಾರೆ, ಮುಸ್ಲಿಮರಿಗೆ ಕಾಂಪೌಂಡ್ ಕಟ್ಟಲಿಕ್ಕೆ ದುಡ್ಡು ಕೊಡ್ತಾರೆ, ಆದರೆ ನಮಗೆ ಕೊಡ್ತಾ ಇಲ್ಲ. ಅದನ್ನು ಕೂಡ ಸೇರಿಸಬೇಕು ಅಂತ ಆಯೋಗದ ಅಧ್ಯಕ್ಷರಲ್ಲಿ ನಾವು ಮನವಿ ಮಾಡಿದ್ದೇವೆ. ಬಹುಶಃ ಅದನ್ನು ಸ್ವಲ್ಪ ಪರಿಮಳ ಅವರು ಫಾಲೋಅಪ್ ಮಾಡಿದರೆ ಎಲ್ಲ ಬಸದಿಗಳಿಗೆ ಕಾಂಪೌಂಡ್ ರಚನೆಗೆ ಸರ್ಕಾರ ದುಡ್ಡು ಕೊಡುವಂಥ ಒಂದು ವ್ಯವಸ್ಥೆ ಆಗ್ಬೋದು ಅಂತ ನಿರೀಕ್ಷೆಯಲ್ಲಿದೆ. ಅದನ್ನು ಕೂಡ ತಾವು ದಯವಿಟ್ಟು ಆ ಸಭೆಗಳಲ್ಲಿ ಚರ್ಚಿಸಿ ಆ ಕ್ರಮ ತಗೊಳ್ಬೇಕು ಅಂತ ನನ್ನ ಮನವಿ. ಆಮೇಲೆ ನಮ್ಮ ಭಾಳಷ್ಟು ಬಸದಿಗಳು ಪರಂಬೋಕು ಅಂತ ಇದೆ. ಪರಂಬೋಕು ಅಂತ ಅಂದ ಕೊಳ್ಳಲ್ಲಿ ಸರ್ಕಾರ ಅಂತ ಇದೆ. ಆದರೆ ಕೆಲವು ಕಡೆ ಯಾವ ಬಸದಿಗಳ ಎಂಟ್ರಿ ಇರಲ್ಲ RTCಯಲ್ಲಿ, ಬಸದಿಗಳಿಗೆ ಕಾಣ್ತಾ ಇಲ್ಲ RTCಯಲ್ಲಿ. ಅಂಥ ಸಮಸ್ಯೆಗಳು ಕೂಡ ನಮ್ಮಲ್ಲಿದೆ. ಈ ಬಗ್ಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಧರ್ಮಸ್ಥಳಕ್ಕೆ ಬಂದಾಗ ನಾನು ಭೇಟಿ ಮಾಡಿ ಒಂದು ಮನವಿ ಕೊಟ್ಟಿದ್ದೆವು. ಈ ರೀತಿ ನಮ್ಮ ಬಸದಿಗಳ ಎಲ್ಲ ಜಾಗಗಳನ್ನು ನಮಗೆ ಬಸದಿಯ ಹೆಸರು ಅಥವಾ ಕಮಿಟಿ ಹೆಸರಲ್ಲಿ ಮಾಡಿಕೊಡಬೇಕು ಅಂತ. ನಾವು ಮಠದಿಂದ ಕೂಡ ಮಾಡಿದ್ದೇವೆ. ಮಹೇಶ್ ಜೈನ್ ಬೆಂಗಳೂರು ಅವರು ಮಾಡಿದ್ದಾರೆ ಪಾಪ. ಅದಕ್ಕೆ ನಮ್ಮ ಸಿದ್ದರಾಮಯ್ಯನವರು ಏನು ಮಾಡಿದ್ದಾರೆ, ನಮ್ಮ ಮನವಿಯನ್ನು ತೆಗೆದುಕೊಂಡು ಕಂದಾಯ ಇಲಾಖೆ ಕಾರ್ಯದರ್ಶಿಯವರಿಗೆ ಪತ್ರ ಬರೆದರು, ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತೇಳಿ. ಕಂದಾಯ ಇಲಾಖೆಯಲ್ಲಿ ಆ ಬಗ್ಗೆ ಚರ್ಚಿಸಿ ಅಲ್ಲಿಂದ ಒಂದು ಆದೇಶ ಬಂತು ಜಿಲ್ಲಾಧಿಕಾರಿಗಳಿಗೆ. ಎಲ್ಲಿ ಯಾವ ಬಸದಿಗಳ ದಾಖಲಾತಿಗಳು ಸರಿ ಇಲ್ವೋ ಅವುಗಳನ್ನೆಲ್ಲ ತಾಲೂಕು ಮಟ್ಟದಲ್ಲಿ ಸರಿಪಡಿಸಿ PPDR ಫೈಲ್ ಅಂತೇಳಿ ಅದನ್ನು ಮಾಡಿ ವಿಭಾಗೀಯ ಅಧಿಕಾರಿಗಳು, ಅಂದರೆ ಮೈಸೂರು ವಿಭಾಗ ನಮ್ಮದು, ಅವರ ಮೂಲಕ ಸರ್ಕಾರಕ್ಕೆ ಪ್ರಸ್ತಾವ ಕಳಿಸಿ ಸರ್ಕಾರ ಅದಕ್ಕೆ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿಕೊಂಡು ಅವರೊಂದು ಪತ್ರ ಬರೆದಿದ್ದಾರೆ. ನಾವು ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದೇವೆ, ಆದರೆ ಯಾರು ಕೂಡ ಫೈಲ್ ಕಳಿಸಿಲ್ಲ. ಭಾಳಷ್ಟು ಒಂದು ಪರಂಬೋಕು ಇದೆ, ಆದರೆ ನಾನು ಜಿಲ್ಲಾಧಿಕಾರಿ ಕಚೇರಿ ವಿಚಾರಿಸಿದಾಗ ಯಾರೂ ಕೂಡ ನಮ್ಮ ಪರಂಬೋಕು ಸ್ಥಳದಲ್ಲಿದ್ದ ಬಸದಿಯವರು ಆ ದಾಖಲೆಗಳನ್ನು ಕಳಿಸಿಲ್ಲ. ಹಾಗಾಗಿ ನಮಗೆ ದಾಖಲೆಗಳು ಕಳಿಸದೇ ಇದ್ದರೆ ಅಲ್ಲಿ ನಮಗೆ ದಾಖಲಾತಿಗಳು ಆಗುವುದಿಲ್ಲ. ಇದರ ಬಗ್ಗೆ ದಯವಿಟ್ಟು ನನ್ನ ರಿಕ್ವೆಸ್ಟ್ ಗಮನಿಸಿ. ಎಲ್ಲರೂ ವಿಲೇಜ್ ಅಕೌಂಟೆಂಟ್ಗೆ ಹೇಳಿ ಅಲ್ಲ ಅರ್ಚಕರಿಗೆಲ್ಲ ಪನಲ್ಲ, ಅದು ಕೆಲವು ಕೂಡ ಇನ್ನು ಮುಕ್ತೇಸರಲ್ಲಿ ಉಳ್ಳೇರಿ, ಕೆಲವು ಕಮಿಟಿದಾಗ ಉಳ್ಳೇರಿ ಐನು ಮಾಲ್ಪಲೆ ಅದು ಕೂಡ ಯಾಕೋ 1 ವರ್ಷ ಆಯ್ತು ಅದು. ಆದರೆ ಈಗ ಅಭಿವೃದ್ಧಿಗೆ ನೋಡಿ, ಹಿಂದೆ ನಮ್ಮ ಬಸದಿಗಳಿಗೆ ದುಡ್ಡು ಬಂದಾಗ ಅದು ಸರ್ಕಾರದಲ್ಲಿದ್ದರೆ ಕೊಡೋದಿಲ್ಲ ಅಂತ ಇತ್ತು. ಆದರೆ ನಾವು ಜಿನೇಂದ್ರ ಹತ್ರ ಮಾತಾಡಿ ಅವರು ಜಿಲ್ಲಾಧಿಕಾರಿ ಹತ್ರ ನಾವು ಚರ್ಚೆ ಮಾಡಿ ದಕ್ಷಿಣ ಕನ್ನಡಕ್ಕೆ ಒಂದು ವಿಶೇಷ ರಿಯಾಯಿತಿಯಲ್ಲಿ ಪರಂಬೋಕಲ್ಲಿ ಇದ್ದರೂ ಕೂಡ ಬಸದಿ ನಾವು ಜೀರ್ಣೋದ್ಧಾರಕ್ಕೆ ದುಡ್ಡು ಕೊಡ್ತೇವೆ ಅಂತೇಳಿ ಕೊಡ್ತಾ ಇದ್ದಾರೆ. ಹಾಗಾಗಿ ಅದರ ಬಗ್ಗೆ ಕೂಡ ನಾವು ಗಮನ ಕೊಡುವ. ಇನ್ನು ಈಗ ಕಲ್ಯಾಣ ಅಭಿವೃದ್ಧಿ ಸಮಿತಿಯಿಂದ ಬಂದಿದ್ದಾರೆ, ನಮಗೆ ಭಾಳಷ್ಟು ಯೋಜನೆಗಳು ಸರ್ಕಾರ ಸಿಗ್ತವೆ, ಅದನ್ನು ಅವ್ರು ಹೇಳ್ತಾರೆ. ಇದರಲ್ಲೇ ಕೆಲವು ಸಮಸ್ಯೆಗಳಿರ್ತವೆ. ನಮಗೆ ಸ್ಕೀಮ್ಗಳು ಉಂಟು ಜೈನರಿಗೆ, ಅಲ್ಪಸಂಖ್ಯಾತರಿಗೆ. ಒಂದು ತಾಲೂಕಿಗೆ ಒಂದು ಕೊಡ್ತಾರೆ ಜೈನರಿಗೆ. ನಾನು ಅದನ್ನು ಅಲ್ಪಸಂಖ್ಯಾತ ಅಧ್ಯಕ್ಷರು ಚರ್ಚೆ ಮಾಡಿದೆ. ನಮ್ಮ ಬೆಳ್ತಂಗಡಿಯಲ್ಲಿ ಅಥವಾ ಮೂಡಿಗೆರೆ ಜನಸಂಖ್ಯೆ ಜಾಸ್ತಿ ಇದೆ, ನೀವಲ್ಲಿ ನನಗೆ ಒಂದು ಕೊಟ್ಟರೆ ಏನು ಮಾಡಲಿಕ್ಕೆ ಆಗ್ತದೆ? ನೀವು ಸುಳ್ಯಕ್ಕೆ ಬೇಕಾದ್ರೆ ಒಂದು ಕೊಡಿ, ಅಲ್ಲಿ ಜನಸಂಖ್ಯೆ ಇಲ್ಲ. ಆದರೆ ಪುತ್ತೂರು, ಬೆಳ್ತಂಗಡಿ ಅಥವಾ ಮೂಡಿಬಿದಿರು ಬಂದಾಗ 2-3 ಜಾಸ್ತಿ ಕೊಡಬೇಕಾಗ್ತದೆ. ಬೋರ್ವೆಲ್ ಕೊಟ್ಟರೆ ಒಂದು ಕೊಡ್ತಾರೆ, ಒಂದು ಬೋರ್ವೆಲ್ ತಾಲೂಕಲ್ಲಿ ಏನು ಮಾಡಲಿಕ್ಕಾಗ್ತದೆ? ಹೊಲಿಗೆ ಅಂತರ ವ್ಯಾಪಾರಕ್ಕೆ ಒಬ್ಬರಿಗೆ ಕೊಡ್ತಾರೆ, ಒಬ್ಬರಿಗೆ ಕೊಟ್ಟರೆ ಯಾರಿಗೆ ಕೊಡು ತಾಲೂಕಲ್ಲಿ? ಅದಕ್ಕೆ ನಾನು ಹೇಳಿದ್ದೇನೆ, ಜೈನರ ಜನಸಂಖ್ಯೆಯನ್ನು ಆಧರಿಸಿ ಪ್ರತಿ ತಾಲೂಕಲ್ಲಿ ನೀವು ಜಾಸ್ತಿ ಮಾಡಬೇಕು ಅಂತ ನಾವು ಮನವಿ ಮಾಡಿದ್ದೇವೆ. ಹಾಗಾಗಿ ಆ ಸಂಖ್ಯೆಯನ್ನು ಕೂಡ ಜಾಸ್ತಿ ಮಾಡಲಿಕ್ಕೆ ಇವತ್ತು ಅವರು ನಮಗೆ ಪ್ರಪೋಸಲ್ ಕೊಡಬೇಕು. ಇದನ್ನು ತಾವು ಕೂಡ ಪರಿಮಳ ಅವರು ಕೂಡ ಬಹುಶಃ ಇದನ್ನು ಮಾತಾಡಿ ತಾಲೂಕಿಗೆ ಕನಿಷ್ಠ ಪಕ್ಷ 3 ಆದರೂ ಜನಸಂಖ್ಯೆ ಇದ್ದ ಕಡೆ ನಮಗೆ ಹೆಚ್ಚುವರಿಯಾಗಿ ಅದನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಇನ್ನು ನಿಮ್ಮ ಸಮಸ್ಯೆಗಳೇನಿದ್ದರೆ ಕೇಳಿ. ಆಮೇಲೆ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಪುನಃ ಮಾತಾಡ್ತಾರೆ, ಅವ್ರ ಹತ್ರ ಕೂಡ ಕೆಲವು ಮಾಹಿತಿಗಳಿದೆ, ಅದರ ಬಗ್ಗೆ ಕೂಡ ಮಾತಾಡ್ತಾರೆ. ವಿದ್ಯಾರ್ಥಿ ವೇತನದ ಬಗ್ಗೆ ಮಾತಾಡಿ ಅಥವಾ ಬೇರೆ ಅಭಿವೃದ್ಧಿ ಲೋನ್ಗಳ ಬಗ್ಗೆ ಕೇಳಿ ಅವ್ರು ಮಾತಾಡ್ತಾರೆ. ಅದು ಉತ್ತಮ ಸಲಹೆಗಳನ್ನು ಮಾತ್ರ ಮಾಡುವುದಲ್ಲದೆ ಎಲ್ಲರಿಗೂ ಸಹಕಾರ ಕೊಡ್ತಾರೆ. ಎಲ್ಲ ಪುರೋಹಿತರಿಗೂ ಎಲ್ಲ ಆಡಳಿತ ವರ್ಗದವರಿಗೊಂದು ಕೊಂಡಿಯಾಗಿ ಕೆಲಸ ಮಾಡ್ತಾರೆ. ಅವರಿಗೆ ಒಂದು ಚಪ್ಪಾಳೆ ತಟ್ಟಿ ಅಭಿನಂದನೆ ಮಾಡೋಣ. ನಮ್ಮಲ್ಲಿ ತುಂಬ ಜನ ಇದ್ದಾರೆ, ಬಾಯಲ್ಲಿ ಮಾತ್ರ ಹೇಳ್ತಾರೆ, ಆದರೆ ಕೆಲಸ ಮಾಡುವುದಿಲ್ಲ. ಆದರೆ ಇವರು ಸ್ವತಃ ಅವರ ಸ್ವಂತ ಕೆಲಸವನ್ನು ಬದಿಗೊತ್ತಿ ಇಂಥ ಒಂದು ಕೆಲಸದ ಜವಾಬ್ದಾರಿಯನ್ನು ತೆಗೆದುಕೊಂಡು ಅದನ್ನು ಪೂರ್ಣ ರೂಪದಲ್ಲಿ ಅರ್ಥಪೂರ್ಣವಾಗಿ ಅಚ್ಚುಕಟ್ಟಾಗಿ ಆಗಬೇಕು ಅನ್ನೋ ಒಂದು ಕಾಳಜಿ ಜಯಕೀರ್ತಿ ಅವರಲ್ಲಿದೆ.
ಮತ್ತೊಬ್ಬರು ಮಹೇಶ್ ಬೆಂಗಳೂರು ಅಂತ. ಇವರಿಬ್ಬರು ಕೂಡ ತುಂಬ ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ನಮ್ಮ ಸೌಲಭ್ಯಗಳನ್ನು ಪಡೆಯುವಲ್ಲಿ ಸಹಕಾರ ಮಾಡ್ತಾರೆ. ಹಾಗಾಗಿ ಜಯಕೀರ್ತಿಯವರೇ, ನೀವು ಏನು ಮನವಿಗಳನ್ನು ಅರ್ಪಣೆ ಮಾಡಿದ್ದೀರಿ ಅದು ಪೂರ್ತಿ ಆಲಿಸುವ ಹಾಗೆ ಜಿತೇಂದ್ರ ಕುಮಾರ್ ಮತ್ತು ಪರಿಮಳರವರು ಅವರ ಕೆಲಸಗಳನ್ನು ಮಾಡಿಕೊಡಬೇಕಾಗಿ ನಾವು ಅಪೇಕ್ಷೆ ಮಾಡ್ತೇವೆ. ಮತ್ತು ಮುಂದಿನ ಸಂದರ್ಭಗಳಲ್ಲಿ ಬಸದಿಗಳ ಮೀಟಿಂಗನ್ನು ನಾವು ಇನ್ನೊಂದು 15 ದಿನದಲ್ಲಿ ಕರಿತೇವೆ. ಆ ಸಂದರ್ಭದಲ್ಲಿ ಬಸದಿಗೆ ಸಂಬಂಧಪಟ್ಟ ಅರ್ಚಕರು, ಪುರೋಹಿತರು ಅನ್ನುವ ಯಾರು ಇದ್ದಾರೆ ಅಥವಾ ಕೇವಲ ಮುಕ್ತೇಶ್ವರರು ಮಾತ್ರ ಅದರಲ್ಲಿ ಸಂಬಂಧಪಟ್ಟವರನ್ನು ನಾವು ಕರೆದು ಆ ಪರಂಬೋಕಿಗೆ ಸಮಸ್ಯೆಗೆ ಏನು ಸಮಸ್ಯೆ ಇದೆ ಅದರ ನಿವಾರಣೆ ಮಾಡಬೇಕು ಮತ್ತು ಬಸದಿಗಳಿಗೆ ಸಿಗುವಂಥ ಸೌಲಭ್ಯ ಅದರ ಬಗ್ಗೆ ನಾವು ಅತಿ ಶೀಘ್ರದಲ್ಲಿ ಒಂದು ಸಭೆಯನ್ನು ಕರೆದು ಒಂದು ಅಹವಾಲುಗಳನ್ನು, ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡುವಲ್ಲಿ ಪರಿಮಳರಂಥವರು ಮತ್ತು ಜಯಕೀರ್ತಿಯವರಂಥವರು ಮತ್ತು ಅನೇಕ ಜನ ಸರ್ಕಾರಿ ಮಾಹಿತಿಗಳನ್ನು ಸರಿಯಾಗಿ ತಲುಪುವ ಹಾಗೆ ಆಗಬೇಕಾಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಂತೋಷ ಪಡ್ತೇವೆ. ಇದೀಗ ಶ್ರೀಯುತ ಜಯಕೀರ್ತಿ ಜೈನ್ ಇವರನ್ನ ಪೂಜ್ಯ ಸ್ವಾಮೀಜಿಯವರು ಸನ್ಮಾನಿಸಿ ಗೌರವಿಸಲಿದ್ದಾರೆ. ಇದೀಗ ಪ್ರಶ್ನೋತ್ತರ. ಯಾವುದೇ ಪ್ರಶ್ನೆಗಳಿದ್ರೆ ಮುಕ್ತವಾಗಿ ಅಧಿಕಾರಿಗಳ ಹತ್ರ ಕೇಳ್ಬೋದು. ಆದಷ್ಟು ಬೇಗ ಇದಕ್ಕೆ ಸಹಕಾರ ಕೊಡಬೇಕು. ಮಾಧ್ಯಮದ ಶ್ರೀಯುತ ರಾಯಿ ರಾಜ್ಕುಮಾರ್ ಅವರು ಅಂಚೆ ಚೀಟಿ ಸಂಗ್ರಹದ ಮುಖ್ಯಸ್ಥರು ಹೌದು, ಇವತ್ತು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಮಠದ ಪರವಾಗಿ ವಿಶೇಷವಾಗಿ ಸ್ವಾಗತ. ಈಗ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ನಿಗಮದ ಕೆಲವು ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಆಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ವಂದಿಸ್ತಾ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುವಂತಹ ಅಲ್ಪಸಂಖ್ಯಾತರ ನಿಗಮದ ಕೆಲವೊಂದು ಯೋಜನೆಗಳ ಬಗ್ಗೆ ನಾನು ಮಾಹಿತಿಯನ್ನು ನೀಡ್ತೇನೆ. ಇವಾಗ ಪ್ರಥಮವಾಗಿ ಅಲ್ಪಸಂಖ್ಯಾತರ ಜೈನರಿಗೆ ಆಗಲಿ, ಮುಸ್ಲಿಮರಾಗಲಿ, ಕ್ರಿಶ್ಚಿಯನ್ರಿಗೆ ಆಗಲಿ, ಇವರಿಗೆ ವಿದೇಶಿ ವಿದ್ಯಾಭ್ಯಾಸ ಸಾಲ ಅಂತ ಕೊಡ್ತೀವಿ. ವಿದೇಶಿ ವಿದ್ಯಾಭ್ಯಾಸ ಸಾಲ ಅಂದರೆ ಅಬ್ರಾಡಲ್ಲಿ, ವಿದೇಶದಲ್ಲಿ ಯಾರು ಕಳೀತಾರೆ, ಪದವಿ, ಸ್ನಾತಕೋತ್ತರ ಪದವಿ ಯಾರು ಕಳೀತಾರೆ ಅವರಿಗೆ 20 ಲಕ್ಷದವರೆಗೂ ಶೂನ್ಯ ಬಡ್ಡಿ ದರದಲ್ಲಿ ಲೋನ್ ಕೊಡ್ತಾ ಇದ್ದೀವಿ. ಇದು ವಿದೇಶಿ ವಿದ್ಯಾಭ್ಯಾಸಕ್ಕೋಸ್ಕರ ನೀಡ್ತಕ್ಕಂತಹ ಲೋನು. ಅದಲ್ಲದೆ ಇಲ್ಲಿ ಯಾರು ಕರ್ನಾಟಕದಲ್ಲಿ ಯಾರು CET ನೀಟ್ ಮುಖಾಂತರ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಕೋರ್ಸ್ಗಳನ್ನು ಯಾರು ಕಳೀತಾರೆ, MBBS ಆಗಲಿ, MD ಆಗಲಿ, BMS ಆಗಲಿ, BDS ಆಗಲಿ, ಇಂಜಿನಿಯರಿಂಗ್ ಆಗಲಿ, ಯಾರು CET ಬರೆದು ನೀಟ್ ಬರೆದು ಅದ್ರ ಮುಖಾಂತರ ಅಲಾಟ್ಮೆಂಟ್ ಆಗಿ ಜಾಯಿನ್ ಆಗ್ತಾರೆ ಅವರಿಗೆ 50,000ದಿಂದ 5 ಲಕ್ಷದವರೆಗೂ ಎಜುಕೇಷನ್ ಲೋನು 2% ಬಡ್ಡಿ ದರದಲ್ಲಿ ವರ್ಷಕ್ಕೆ 50,000ದಿಂದ 5 ಲಕ್ಷ. MBBS ಆದರೆ 5 ಲಕ್ಷದವರೆಗೂ ಸಿಗ್ತದೆ. ಇಂಜಿನಿಯರಿಂಗ್ ಆದರೆ 50,000ದಿಂದ ಸ್ಟಾರ್ಟ್ ಆಗುತ್ತೆ ಪ್ರತಿ ವರ್ಷ. ಹಾಗೂ BMS, BDS ಆ ಥರದ್ದು ಯಾವುದು ಪ್ರೊಫೆಷ್ನಲ್ ಕೋರ್ಸ್ ಇದೆ ಅದಕ್ಕೆ 1 ಲಕ್ಷದವರೆಗೂ ಪ್ರತಿ ವರ್ಷ ಸಿಗುತ್ತೆ. ಅದಕ್ಕೆ 2% ಚಾರ್ಜಸ್ ಆಗ್ತದೆ. ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಅದಕ್ಕೆ. ಇದು ವಿದ್ಯಾಭ್ಯಾಸಕ್ಕೋಸ್ಕರ ಸಿಗುವಂತಹ ಲೋನ್ಗಳು. ಅದಲ್ಲದೆ ವೈಯಕ್ತಿಕವಾಗಿ ಶ್ರಮಶಕ್ತಿ ಯೋಜನೆ ಅಂತ ಇದೆ. ಶ್ರಮಶಕ್ತಿ ಯೋಜನೆ ಮಹಿಳೆಯರಾಗಲಿ ಪುರುಷರಾಗಲಿ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ 50,000 ಸಿಗ್ತದೆ. 50,000ದಲ್ಲಿ 25,000 ಸಬ್ಸಿಡಿ ಇರ್ತದೆ, ಫ್ರೀಯಾಗಿ ಸಿಗ್ತದೆ. ಮತ್ತು 25,000 4% ಬಡ್ಡಿ ದರದಲ್ಲಿ ಸಿಗುತ್ತೆ. ಇದು ವೈಯಕ್ತಿಕವಾಗಿ ಶ್ರಮಶಕ್ತಿ ಯೋಜನೆ ಅಂತ ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ವ್ಯಾಪಾರ ಎಲ್ಲ ಮಾಡೋರಿಗೆ ಇದು ಅಪ್ಲಿಕೇಶನ್ ಹಾಕಬಹುದು. ಅದಲ್ಲದೆ ವೃತ್ತಿ ಪ್ರೋತ್ಸಾಹ ಅಂತ ಯೋಜನೆ ಇದೆ. ಇದು 1 ಲಕ್ಷ ಅಪ್ಲಿಕೇಶನ್ ಹಾಕಿದರೆ 1 ಲಕ್ಷದವರೆಗೂ ಸಿಗುತ್ತೆ. ಇದರಲ್ಲಿ 50,000 ಸಬ್ಸಿಡಿ ಸಿಗ್ತದೆ ಹಾಗೂ 50,000 ಲೋನ್ ಮುಖಾಂತರ ಸಿಗ್ತದೆ. ಇದಕ್ಕೂ ಕೂಡ 4% ಬಡ್ಡಿ ದರದಲ್ಲಿ ಸಿಗುತ್ತೆ. 3 ವರ್ಷದಲ್ಲಿ ಕಟ್ಟಿ ಮುಗಿಸುವಂತಹ ಯೋಜನೆ ಇದು ವೃತ್ತಿ ಪ್ರೋತ್ಸಾಹ ಯೋಜನೆ ಅಂತ. ಇದು ಸ್ವಲ್ಪ ದೊಡ್ಡ ಮಟ್ಟದ ವ್ಯಾಪಾರಕ್ಕೋಸ್ಕರ ಸಿಗುವಂಥದ್ದು. ಇದಕ್ಕೆ ಬೇಕಾಗಿರುವ ದಾಖಲೆಗಳು ಬೇಸಿಕ್ ದಾಖಲೆಗಳು ಅಂದರೆ ಇನ್ಕಮ್ ಸರ್ಟಿಫಿಕೇಟ್, ಜಾತಿ ಮತ್ತು ಆದಾಯ ಸರ್ಟಿಫಿಕೇಟ್ ಇರೋದು ಎಲ್ಲದಕ್ಕೂ ಅದು ಅನ್ವಯ ಆಗುತ್ತೆ. ಎಲ್ಲ ಸ್ಕೀಮ್ಗಳಿಗೂ ಜಾತಿ ಮತ್ತು ಆದಾಯ ಸರ್ಟಿಫಿಕೇಟ್ ಒಂದು ಮಾಡಿರಬೇಕಾಗುತ್ತೆ. ಮತ್ತು ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಯಾವ ಪ್ರಾಜೆಕ್ಟ್ ಮಾಡ್ತೀರೋ ಅದರ ಮೇಲೆ
ಒಂದು ಪ್ರಾಜೆಕ್ಟ್ ರಿಪೋರ್ಟ್, ಯೋಜನಾ ವರದಿ ಅಂತ. ನಂತರ ಸ್ವಯಂ ಉದ್ಯೋಗ ಯೋಜನೆ ಅಂತ ಇದೆ. ಸ್ವಯಂ ಉದ್ಯೋಗ ಯೋಜನೆಯು ಕೂಡ ಬ್ಯಾಂಕ್ ಮುಖಾಂತರ ಯಾರು ಲೋನ್ ಪಡ್ಕೋತಾರೆ, 3 ಲಕ್ಷದಿಂದ 5 ಲಕ್ಷದವರೆಗೂ ಯಾರು ಲೋನ್ ಪಡ್ಕೋತಾರೆ ಅವರಿಗೆ 33% ಸಬ್ಸಿಡಿ ಸಿಗುತ್ತೆ. ಇದರಲ್ಲಿ ಲೋನ್ ಯಾವುದೇ ನಿಗಮದಲ್ಲಿ ಲೋನ್ ಕೊಡುವುದಿಲ್ಲ, ಸಬ್ಸಿಡಿ ಮಾತ್ರ ಕೊಡ್ತೀವಿ. ಬ್ಯಾಂಕ್ ಮುಖಾಂತರ ಯಾರು ಲೋನ್ ಮಾಡ್ಕೋತೀರಾ 1 ಲಕ್ಷದಿಂದ 5 ಲಕ್ಷದವರೆಗೂ 33%. ಇವಾಗ 1 ಲಕ್ಷ ನೀವು ಬ್ಯಾಂಕಿಂದ ಲೋನ್ ಪಡ್ಕೊಂಡ್ರೆ ಅದಕ್ಕೆ 33% ಅಂದರೆ 33,000 ರೂಪಾಯಿ ನಿಗಮದಿಂದ ಸಬ್ಸಿಡಿ ಸಿಗುತ್ತೆ. ನೆಕ್ಸ್ಟ್ ಗಂಗಾ ಕಲ್ಯಾಣ ಯೋಜನೆ. ಗಂಗಾ ಕಲ್ಯಾಣ ಯೋಜನೆ ಹೌದು, ಅದು ಬೋರ್ವೆಲ್ ಮಾಡಿ ಡ್ರಿಲ್ ಮಾಡಿ ಅದಕ್ಕೆ ಕರೆಕ್ಟ್ ಕನೆಕ್ಷನ್ ಕೊಟ್ಟು ಪೈಪ್ ಎಲ್ಲ ಹಾಕಿ ಕೊಡ್ತಾರೆ. 3.5 ಲಕ್ಷದ ಪ್ರಾಜೆಕ್ಟ್ ಅದು ಗಂಗಾ ಕಲ್ಯಾಣ ಯೋಜನೆಗೆ. ಇದು ಯಾವುದು ಹಣ ಬರೋದಿಲ್ಲ, ಟೆಂಡರ್ ಮುಖಾಂತರ ನಿಮಗೆ ನೀರಿನ ವ್ಯವಸ್ಥೆ ಕೃಷಿಕರಿಗೆ ಕೊಡ್ತೀವಿ. ಇದಕ್ಕೆ 1 ಎಕರೆಗಿಂತ ಜಾಸ್ತಿ ಜಾಗ ಇರಬೇಕು. ವಿಸ್ತೀರ್ಣ ಎಕರೆ 1 ಎಕರೆಗಿಂತ ಕಮ್ಮಿ ಇದ್ರೆ ಆಗೋದಿಲ್ಲ, 1 ಎಕರೆ ಜಾಸ್ತಿ ಇರಬೇಕು, ಮಿನಿಮಮ್ 1 ಎಕರೆ ಬೇಕು ಇದಕ್ಕೆ. ಮತ್ತು ಇನ್ನೊಂದು ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಇದೆ. ಸ್ವಾವಲಂಬಿ ಸಾರಥಿ ಯೋಜನೆಯು ಕೂಡ ನಿಮಗೆ ವೆಹಿಕಲ್ ತೆಗಿಯೋಕ್ಕೆ, ಟ್ಯಾಕ್ಸಿ, ಗೂಡ್ಸ್, ಕಮರ್ಷಿಯಲ್ ವೆಹಿಕಲ್ ಏನು ತಗೋತೀರಾ ಅದರ ಮೇಲೆ 3 ಲಕ್ಷದವರೆಗೂ ಸಬ್ಸಿಡಿ ಸಿಗ್ತದೆ. ಟ್ಯಾಕ್ಸಿ ಗೂಡ್ಸ್ಗಳಿಗೆ ಬ್ಯಾಂಕ್ ಮುಖಾಂತರ ನೀವು ಲೋನ್ ಪಡ್ಕೊಂಡ್ರೆ ಅದಕ್ಕೆ 3 ಲಕ್ಷ ಸಬ್ಸಿಡಿ. ಟ್ಯಾಕ್ಸಿ ಗೂಡ್ಸ್ಗೆ 9 ಲಕ್ಷ ಸ್ಟಾರ್ಟಿಂಗ್ ಆಗುತ್ತೆ. 7 ಲಕ್ಷದಿಂದ ಜಾಸ್ತಿ, 6 ಲಕ್ಷದಿಂದ ಜಾಸ್ತಿ ಇದ್ದರೆ ಅದಕ್ಕೆ 3 ಲಕ್ಷ ಸಬ್ಸಿಡಿ. 6 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಅದಕ್ಕೆ 50% ಸಬ್ಸಿಡಿ ಸಿಗ್ತದೆ. ಮ್ಯಾಕ್ಸಿಮಮ್ 3 ಲಕ್ಷ ಇದು ಕಮರ್ಷಿಯಲ್ ವೆಹಿಕಲ್ಗಳಿಗೆ. ಇಷ್ಟು ಯೋಜನೆಗಳು ಅಲ್ಪಸಂಖ್ಯಾತರ ನಿಗಮದಿಂದ ನಿಮಗೆ ಸಿಗ್ತದೆ. ಆದರೆ ಯಾವುದೇ ಅರ್ಜಿಯು ಈ ವರ್ಷ 2025-26ನೇ ಸಾಲಿಗೆ ಯಾವುದೇ ಅರ್ಜಿ ಕಾಲ್ ಫಾರ್ ಆಗಿಲ್ಲ. ಈ ತಿಂಗಳು ಇಲ್ಲಾಂದರೆ ನೆಕ್ಸ್ಟ್ ಮಂತ್ ಒಳಗಡೆ ಕಾಲ್ ಫಾರ್ ಆಗಬಹುದು. KMDC ಅಂತ ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ಕೂಡ ನಾನು ಇದರಲ್ಲಿ ಬ್ರೌಚರ್ಸಲ್ಲಿ ಇದೆ, ಆ ವೆಬ್ಸೈಟಲ್ಲಿ ಚೆಕ್ ಮಾಡ್ತಾ ಇರ್ಬೋದು. ಸೈಬರಲ್ಲಿ ಅಲ್ಲಿ ನಿಗಮಕ್ಕೆ ಬಂದರೂ ಅಲ್ಲಿ ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ. ಅದಕ್ಕೆ ಮುಂಚೆ ನೀವು ಜಾತಿ ಮತ್ತು ಆದಾಯ ಸರ್ಟಿಫಿಕೇಟ್ ಯಾರು ಇಲ್ಲ ಅದ್ರದ್ದು ಅಪ್ಲಿಕೇಶನ್ ಹಾಕ್ಬೋದು. ಅಂದರೆ ಒಂದು ಸತಿ ಅಪ್ಲಿಕೇಶನ್ ಕಾಲ್ ಫಾರ್ ಆದರೆ 1 ತಿಂಗಳೆಲ್ಲ ಅಪ್ಲಿಕೇಶನ್ ಇರ್ತದೆ ವೆಬ್ಸೈಟಲ್ಲಿ. ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಹತ್ರ ಕೇಳಿ, ಮತ್ತು ಬ್ರೋಚರ್ಸು ಕೊಡ್ತೀವಿ ನಿಮಗೆ. ಇದೆಲ್ಲ ಆಯ್ಕೆ ಮಾಡೋದು ಒಂದು ಅದೇ. ಹೌದು ಸರ್. ವಿದೇಶದಲ್ಲಿ ಡಿಗ್ರಿ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಮಾಡುವವರಿಗೆ ಯಾವುದು ಆದ್ರೆ ಆಗ್ತದೆ. ಹೌದು, ಇದಕ್ಕೆ ಮಾತ್ರ ಒಂದು ಏನು ಅಂದರೆ ಪ್ರಾಪರ್ಟಿ ಮಾರ್ಗೇಜ್ ಮಾಡಿ ಕೊಡ್ಲಿಕ್ಕೆ ಇರ್ತದೆ, ಸಿಂಪಲ್ ಮಾರ್ಗೇಜ್ ಅಂತ. ಪ್ರಾಪರ್ಟಿ 20 ಲಕ್ಷ ನೀವು ಲೋನ್ ತಗೊಳ್ಳೋದಾದ್ರೆ 20 ಲಕ್ಷದ ವ್ಯಾಲ್ಯೂಯೇಷನ್ ಇರಬೇಕು. 20 ಲಕ್ಷದ ಜಾಗ ಅಡಮಾನ ಇಡ್ಲಿಕ್ಕೆ ಇರ್ತದೆ. ಗರಿಷ್ಠ 20 ಲಕ್ಷ, ಕನಿಷ್ಠ 10 ಲಕ್ಷ. ಅದು ಮತ್ತೆ ಫೀಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ವರ್ಷಕ್ಕೆ 10 ಲಕ್ಷ, 5 ಲಕ್ಷನೂ ಕೊಡ್ತಾರೆ. 5 ಲಕ್ಷ ಕೊಡ್ತಾರೆ. ವ್ಯಾಲ್ಯೂಯೇಷನ್ ಯಾವ ಥರ ಇದೆ ಅದರ ಮಾತ್ರ. ಆದರೆ ಇಂಟ್ರೆಸ್ಟ್ ಇಲ್ಲ, 0% ಇಂಟ್ರೆಸ್ಟಲ್ಲಿ ಕೊಡ್ತಾ ಇದ್ದೇವೆ. ಅರಿವು ಲೋನ್ಗೆ ಯಾವುದೇ ಮಾರ್ಗೇಜ್ ಇಲ್ಲ. ಇಲ್ಲಿ ಕಳೆಯೋದಾದರೆ ಯಾವುದೇ ಪ್ರಾಪರ್ಟಿ ಅಗತ್ಯ ಇಲ್ಲ. ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ MBBS ಮಾಡೋದಾದರೆ ಯಾವುದೇ ಮಾರ್ಗೇಜ್ ಮಾಡಲಿಕ್ಕೆ ಇಲ್ಲ. ಮತ್ತು ಇದು ಶ್ರಮಶಕ್ತಿ, ವೃತ್ತಿ ಪ್ರೋತ್ಸಾಹ, ಸ್ವಾವಲಂಬಿ ಸಾರಥಿ, ಶ್ರಮಶಕ್ತಿ ಮತ್ತು ವೃತ್ತಿ ಪ್ರೋತ್ಸಾಹ ಯೋಜನೆಗಳು, ಸ್ವಯಂ ಉದ್ಯೋಗ ಯೋಜನೆ, ಈ 3 ಯೋಜನೆ ಶಾಸಕರ ಆಯ್ಕೆ ಸಮಿತಿಯಲ್ಲಿ ಆಯ್ಕೆ ಮಾಡಲಾಗುತ್ತೆ. ಸ್ವಾವಲಂಬಿ ಸಾರಥಿ ಯೋಜನೆ ಟ್ಯಾಕ್ಸಿ ಗೂಡ್ಸು ಜಿಲ್ಲಾಧಿಕಾರಿಗಳ ಆಯ್ಕೆ ಸಮಿತಿಯಲ್ಲಿ ಆಯ್ಕೆ ಮಾಡಲಾಗುತ್ತೆ. ಮತ್ತು ವಿದೇಶಿ ವಿದ್ಯಾಭ್ಯಾಸ ಸಾಲ ಕೇಂದ್ರ ಕಚೇರಿ ಆಯ್ಕೆ ಸಮಿತಿಯಲ್ಲಿ ಆಯ್ಕೆ ಮಾಡಲಾಗುತ್ತೆ. ಇನ್ನೇನಾದರೂ ಡೌಟ್ ಇದ್ದರೆ ಕೇಳಿ ನನ್ನ ಹತ್ರ. ಹೆಲ್ಪ್ಲೈನ್ ಉಂಟು ಇದರಲ್ಲಿ, ಸಹಾಯವಾಣಿ ನಂಬರ್ ಇದರಲ್ಲಿ ಉಂಟು, ಬರ್ಕೊಳ್ಳಿ. ಇದು ಹೆಲ್ಪ್ಲೈನ್ 24 ಅವರ್ಸು ಇದೆ. 8277799990. ಇನ್ನೊಮ್ಮೆ ಹೇಳ್ತೀನಿ, 8277799990. ಇದಕ್ಕೆ ಯಾವಾಗ ಬೇಕಾದರೂ ಕಾಲ್ ಮಾಡಿದ್ರೆ ಮಾಹಿತಿ ಕೊಡ್ತಾರೆ. ಅದಲ್ಲದೆ KMDC ಅಂತ ವೆಬ್ಸೈಟಲ್ಲಿ ಸರ್ಚ್ ಮಾಡಿದರೆ ಎಲ್ಲ ರೀತಿಯ ಮಾಹಿತಿಗಳು ಮತ್ತು ಏನೆಲ್ಲ ದಾಖಲೆ ಬೇಕು ಅದರಲ್ಲೇ ಅಪ್ಲಿಕೇಶನ್ ಹಾಕಲಿಕ್ಕೆ ಆಗ್ತದೆ. ವೈಯಕ್ತಿಕ ಒಂದು ನಮ್ಮ ಆಫೀಸ್ ನಂಬರ್ ಬೇಕು ಅಂದರೆ 082429516444. ಇದಿಷ್ಟು ಅಲ್ಪಸಂಖ್ಯಾತರ ನಿಗಮದಿಂದ ಅನುಷ್ಠಾನಗೊಳ್ಳುತ್ತಿರುವಂತಹ ಯೋಜನೆಗಳಾಗಿರ್ತವೆ. ಧನ್ಯವಾದಗಳು. ಯಾರಾದರೂ ಈ ಸಮಸ್ಯೆಗಳು ಅಥವಾ ಈ ಯೋಜನೆಗಳ ಬಗ್ಗೆ ಪ್ರಶ್ನೆ ಕೇಳೋದಿದ್ರೆ
ಇಲ್ಲಿ ಕೇಳಲಿಕ್ಕೆ ಅವಕಾಶ ಉಂಟು, ಕೇಳಿ. ಆಮೇಲೆ ಮೂಡುಬಿದಿರೊಬ್ಬರು ಸ್ಕಾಲರ್ಶಿಪ್ ಸಿಕ್ಕಿಲ್ಲ ಅಂತ ಯಾರೊಬ್ಬರು ಬಂದಿದ್ದಾರೆ, ಅವರು ಇಂದ್ರೇರಿ ಬಲೆ ಸರ್ ಜಿನೇಂದ್ರ ಕೋಟ್ಯಾನ್ ಅವನ ಸ್ಕಾಲರ್ಶಿಪ್ 3 ಸಲ ರಿಜೆಕ್ಟ್ ಆಗಿದೆ. ಯಾವ ಕಾರಣಕ್ಕೆ ರಿಜೆಕ್ಟ್ ಆಗಿದೆ ಗೊತ್ತಿಲ್ಲ, ಅದರ ಬಗ್ಗೆ ಅವರಿಗೆ ಸ್ವಲ್ಪ ಮಾಹಿತಿ ಕೊಡಬೇಕು. ಸುದರ್ಶನ್ರು ಮತ್ತು ವೇಣೂರು ಪ್ರವೀಣೇಂದ್ರು ಮುಂದೆ ಬರಬೇಕು. ಪ್ರಶ್ನೆಗಳಿದ್ರೆ ಕೇಳಬೇಕು. ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬಂದು ನೀವು ಇಲ್ಲಿಯವರೇ ಇಲ್ಲಿ ಬಂದು ಹೇಳಬೇಕು, ಎಲ್ಲರಿಗೊಂದು ಸೌಲಭ್ಯ ಆಗಲಿ ಅಂತ ನಮ್ಮ ಪ್ರಶ್ನೆಗಳಿಗೆ. ಶ್ರೀಯುತ ಪ್ರವೀಣೇಂದ್ರರವರು ದಿಗಂಬರ ಜೈನ ತೀರ್ಥಕ್ಷೇತ್ರ ಕಮಿಟಿಯಿಂದ ನಮ್ಮ ಇವತ್ತಿನ ಪ್ರಾಯೋಜಕರು ಹೌದು. ಎಲ್ಲ ರೀತಿಯ ಸಹಕಾರ ಮತ್ತು ನೆರವನ್ನು ಬೆಂಬಲವನ್ನು ನೀಡ್ತಾರೆ. ಎಲ್ಲರಿಗೂ ಅರ್ಚಕರಿಗೆ ಅನುಕೂಲ ಆಗಲಿ ಅನ್ನುವ ನಿಟ್ಟಿನಲ್ಲಿ ನಾವೊಂದು ಅರ್ಹತಾ ಪತ್ರ ಮಾಡಲಿಕ್ಕೆ ಹೇಳಿದ್ದೆವು. ಅದನ್ನು ಕ್ಲಬ್ದ ಸಮಯದಲ್ಲಿ ಕಲ್ಲರ್ನಲ್ಲಿ ಪ್ರಿಂಟ್ ಮಾಡಿ ಕರ್ನಾಟಕದಲ್ಲಿ ಯಾವ ಮಠಗಳು ಮಾಡದ ಹಾಗೆ ಸುಂದರವಾಗಿ ಅವರ ಅರ್ಹತಾ ಪತ್ರ ಪ್ರಮಾಣ ಪತ್ರ ಮಾಡುವಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಶ್ರೀಯುತ ಪ್ರವೀಣೇಂದ್ರಿಗೆ ಎಲ್ಲರ ಪರವಾಗಿ ಅಭಿನಂದನೆ, ಚಪ್ಪಾಳೆ ತಟ್ಟಿ. ವೇದಿಕೆಯಲ್ಲಿರುವಂಥ ಸ್ವಾಮೀಜಿಯರು ಇಚ್ಛಾಮಿಯನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿರೋ ಗಣ್ಯರೇ, ಬಂದಂಥ ಎಲ್ಲ ಪುರೋಹಿತ ವರ್ಗದವರೇ, ನನ್ನಂದರೆ ನಮ್ಮದೊಂದು ಸಜೆಷನ್ ಇದೆ ಸ್ವಾಮೀಜಿ. ಯಾಕಂದರೆ ಈಗ ನಮ್ಮ ವೇಣೂರಲ್ಲಿ ನಮ್ಮ ಬಸ್ತಿಗಳಲ್ಲಿ ಒಬ್ಬರು ಪುರೋಹಿತರು ಈಗ 3 ಬಸ್ತಿಯಲ್ಲಿ ಪೂಜೆ ಮಾಡ್ತಾರೆ. ಅವರಿಗೆ ನಾವು ಯಾವ ರೀತಿಯಲ್ಲಿ ಅಪ್ಲಿಕೇಶನ್ ಕೊಡಬೇಕಂತೇಳಿ ನಾವೊಂದು ಅಲ್ಲಿರುವಂಥ ಇನ್ನೂ 3 ಜನವನ್ನು ನೀವು ಖಾಲಿ ಇದ್ದ ಪುರೋಹಿತರನ್ನು ಅರ್ಜಿ ಕೊಡಿಸಬೇಕು. ಖಾಲಿ ಇದ್ದ 3 ಪುರೋಹಿತರನ್ನು ಮುಖ್ಯ ಪುರೋಹಿತರಾಗಿ ಒಂದು ಬಸ್ತಿಗೆ ನೇಮಕ ಮಾಡಿ, ಉಳಿದ ಯಾರು ಖಾಲಿ ಇದ್ದಾರೆ ಅವರಿಗೆ ನೀವು ಮುಖ್ಯ ಪುರೋಹಿತರಾಗಿ ನೇಮಕ ಮಾಡಬೇಕು. ಯಾಕೆಂದ್ರೆ ಅಲ್ಲಿ ಖಾಲಿ ಇರುವ ಪುರೋಹಿತರು ಯಾರು ಇಲ್ಲ. ಯಾಕೆಂದ್ರೆ ಒಂದು ಬಸ್ಸಲ್ಲಿ ಒಬ್ರು ಪುರೋಹಿತರು 3 ಬಸ್ತಿಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಏನು ಮಾಡಿದ್ದೇವೆ ಅಂದ್ರೆ ನಾವು ಖಾಲಿ ಇರುವ ಪುರೋಹಿತರನ್ನು ನೇಮಕ ಮಾಡುತ್ತಾ ಇದ್ದೇವೆ. ಹೌದು, ನಮ್ಮ ಮೂಡುಬಿದ್ರೆಯಲ್ಲಿ ಏನಂತ ಸರ್, ಯಾರು ಆಸಕ್ತರಿದ್ದಾರೆ ಖಾಲಿ ಪುರೋಹಿತರು, ಈಗ ಅವರಿಗೆ ಪೂಜೆ ಇಲ್ಲ ಅಂತವರು ಸಹಾಯಕರಾಗಿ ನಾವು ನೇಮಕ ಮಾಡ್ತೇವೆ. ನಮಗೆ 10 ಜನ ಬೇಕು, 18 ಬಸ್ತಿದೆ. ಯಾರು ಬರಲಿಕ್ಕೆ ತಯಾರಿದ್ದೀರಿ? ಇಲ್ಲಿ ಬಂದವರಲ್ಲಿ ಮೂಡುಬಿದ್ರೆ ಊಟ ಕೊಡ್ತೇವೆ, ತಿಂಡಿ ಕೊಡ್ತೇವೆ, ನೆಲ್ಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. 10 ಜನ ಮೂಡುಬಿದ್ರೆ ಅವರಿಗೆ ಪ್ರಥಮ ಪ್ರಾಶಸ್ತ್ಯ. ಮೂಡುಬಿದ್ರೆ ಅಲ್ಲದೆ ಮೂಡುಬಿದ್ರೆ ತಾಲೂಕಿನಲ್ಲಿ ಯಾರು ಬರ್ತೀರಿ ಕೈ ಎತ್ತಿ. ನೋಡಿ, ಚಪ್ಪಾಳೆ ತಟ್ಟಿ, ಅಭಿನಂದನೆ. ಅವರ ಹೆಸರು ಕೈ ಎತ್ತಿ, ಅರ್ಧ ಎತ್ತಬೇಡಿ, ಒಬ್ಬರೇ ಅವ್ರ ಹಿಂದೆ ನೋಡಿ ಎತ್ತಬಾರ್ದು. ಅವರಿದ್ದಾರೆ ಇಲ್ವ ಅಂತ ಬೇಡ, ನೀವು ಧೈರ್ಯದಿಂದ ಎತ್ತಿ. ಚಂದ್ರಪ್ರಭಾ ಬರ್ತೀರಾ ಇಲ್ಲಿಗೆ ಮೂಡುಬಿದ್ರೆಗೆ? ಅಲ್ಲ, ಈಗ ಅದೇ ತಮಾಷೆ ಅಲ್ಲ. ಚಂದ್ರನಾಥ್ ಇಂದ್ರು ಈಗ 3 ಬಸ್ತಿಯಲ್ಲಿ ಪೂಜೆ ಮಾಡ್ತಿದ್ದಾರೆ. ಮತ್ತೆ ಸಚಿನ್ ಇಂದ್ರು 2 ಬಸ್ತಿಯಲ್ಲಿ ಪೂಜೆ ಮಾಡ್ತಾರೆ. ಮತ್ತೆ ಅಜಿತ್ ಇಂದ್ರು 2 ಬಸ್ತಿಯಲ್ಲಿ ಪೂಜೆ ಮಾಡ್ತಾರೆ. ಆದ ಕಾರಣ ನಾವು ಈಗ ಅಪ್ಲಿಕೇಶನ್ ತೆಗೆದುಕೊಳ್ಳುವಾಗ ಒಂದೊಂದೇ ಬಸ್ ಇದೆ ಅವರ ಹೆಸರಿಂದ. ಅದಕ್ಕೆ ಜಿತೇಂದ್ರ, ನಮ್ಮಲ್ಲಿ ಸಹಾಯಕ ಪುರೋಹಿತರು ಬೇಕಾಗ್ತದೆ ನಮ್ಗೆ. ನಾವು ಈಗ ಮುಖ್ಯ ಪುರೋಹಿತರು ಒಂದು ಬಸ್ತಿಯಲ್ಲಿ ಒಬ್ರು ಇದ್ರೆ, ನೀವು ಎಷ್ಟು ಬಸ್ ಇದೆ ನಿಮ್ಗೆ? ನಮ್ಮಲ್ಲಿ 7 ಬಸ್ ಇದೆ. ಹೌದು, 7 ಬಸ್ತಿಗೆ ಎಷ್ಟು ಪುರೋಹಿತರು ಇದ್ದಾರೆ? ಈಗ 3 ಜನ ಇದ್ದಾರೆ. 3 ಜನ ಅಲ್ಲದೆ 4 ಜನ ಪುರೋಹಿತರ ಮನೆಯವರನ್ನು ಒತ್ತಾಯ ಮಾಡಿ, ಯಾರು ಉದ್ಯೋಗದಲ್ಲಿಲ್ಲ, ಸರ್ಕಾರಿ ಉದ್ಯೋಗದಲ್ಲಿ ಅವರನ್ನು ನೀವು ನೇಮಕ ಮಾಡ್ಬೇಕಂತ ಹೇಳುದು ನಮ್ಮ ಇದು ಅಪೇಕ್ಷೆ. ಖಾಲಿ ಇರುವವರಿಗೆ ಉದ್ಯೋಗ ಕೊಡುವ. ಏನ್ ಹೇಳ್ತೀರಿ, ನಿಮ್ಮ ಅಭಿಪ್ರಾಯ? ಖಾಲಿ ಇರುವ ಪುರೋಹಿತರು ಮನೆಯಲ್ಲಿ ಇದ್ರೆ ಅವರಿಗೆ ಉದ್ಯೋಗ ಕೊಡಿ, ಮತ್ತೆ ಬೇರೆ ಸಮಯದಲ್ಲಿ ಅವರು ಹೋಗ್ಲಿ ಬೇರೆ ಉದ್ಯೋಗಕ್ಕೆ. ಆದ್ರೆ 4 ಗಂಟೆ, ಕನಿಷ್ಠ 6 ಗಂಟೆ ಆದ್ರೂ ಅವರು ಬಸ್ತಿಯಲ್ಲಿ ಇರಬೇಕು. ಅಂತವರಿಗೆ ನಾವು ಉದ್ಯೋಗ ಕೊಡಬೇಕು ಸಂಸ್ಥೆಯವರು. ಇಲ್ಲಾಂದ್ರೆ ನಮ್ಗೆ ಕಳಿಸಿ, ನಾವು ಕೊಡ್ತೇವೆ. ಅದೀಗ ಸಮಸ್ಯೆ ಆಗಿದೆ, ಅದೇ ಕೇಳ್ತಾ ಇದ್ದಾರೆ ಅವರು. ಒಂದೇ ಬಸ್ತಿ ಅಲ್ಲ, ಒಂದು ಬಸ್ತಿಗೆ ಒಬ್ಬರೇ. ಹಾಗಾದ್ರೆ ಪ್ರತಿ ಒಂದು ಬಸ್ತಿಯಲ್ಲಿ ಪೂಜೆ ಮಾಡೋ ಒಂದೊಂದು ಪುರೋಹಿತರಿಗೆ ಮಾತ್ರ ಈ ಸರ್ಕಾರದ ಸೌಲಭ್ಯ ಸಿಗ್ತದೆ ಅಂತ ನಾನು ಹೇಳ್ತೇನೆ. ಯಾಕೆಂದ್ರೆ ಸಹಾಯಕ ಪುರೋಹಿತರದ್ದು ಸಿಗ್ತದಲ್ಲ, ಮತ್ತೆ ಒಂದು ಸಹಾಯಕ. ಹೌದು, ನಾನು ಹೇಳುದು, ಯಾಕೆಂದ್ರೆ ನಮ್ಗೊಂದು ಈ ಡೌಟ್ ಕ್ಲಿಯರ್ ಆಗ್ಬೇಕಿತ್ತು. ಈಗ ಡೌಟ್ ಕ್ಲಿಯರ್ ಆಯ್ತು. ಆದ ಕಾರಣ ಪ್ರತಿ ಒಂದು ಬಸ್ತಿಯ ಒಂದು ಪುರೋಹಿತರಿಗೆ ಮಾತ್ರ ಸಿಗ್ತದೆ. 3 ಬಸ್ತಿಯಲ್ಲಿ ಒಬ್ಬನೇ ಪೂಜೆ ಮಾಡುವ ಕಾರಣ ಅವನಿಗೆ ಅದು ಸಿಗುವುದಿಲ್ಲ, ಮಾತ್ರ ಒಂದರದ್ದು ಮಾತ್ರ ಸಿಗ್ತದೆ. ಸಹಾಯಕರದ್ದೊಂದು ಸಿಗ್ತದಲ್ಲ ಸರ್. ಈಗ ಸಹಾಯಕ ಇಂದ್ರರು ಖಾಲಿ ಇದ್ರೆ ಅವರು ಇದ್ರೆ ಈಗಲೇ ಹೇಳಿ. ನೀವು ಈಗ ಮೌನ ಇರ್ತೀರಿ, ಆಮೇಲೆ ಸ್ವಾಮಿಗಳ ಹತ್ರ ಹೇಳ್ತೀರಿ ಬಂದು. ಯರ್ಮಾಳ್ ಸುಧೀರ್ರು ಪ್ರಶ್ನೆ ಇದ್ರೆ ಮಾಡಬೇಕು ನಾವು. ಪಾಣೇರು, ಜಯಕೀರ್ತಿ ಅವರು, ಬೋನೇಂದ್ರರು ಇದ್ದಾರಾ? ಸರಿ ಸರ್, ಎಲ್ರಿಗೂ ಜೈ ಜಯೇಂದ್ರ.
ಏನೋ ನಿಮ್ಮ ಅಭಿಪ್ರಾಯ ಇದ್ರೆ ಹೇಳ್ಬೋದು. ಮೀಟಿಂಗ್ ಮಾಡಿದ್ದು, ಹಾಗಾಗಿ ನೀವು ಈಗ ಇದನ್ನು ಸದುಪಯೋಗ ಮಾಡಿ. ಜಯರಾಜರೇ ಏನಾದ್ರೆ ಇದ್ರೆ ಕೇಳಿ. ಮಾನ್ಯ ಸ್ವಾಮೀಜಿಯವರಿಗೆ ಅಚ್ಚಾಮಿ ಹಾಗೂ ಗಣ್ಯರಿಗೆಲ್ಲ ನಮಸ್ಕರಿಸ್ತಾ, ನಮ್ಮ ಏರಿಯಾದ ಬಗ್ಗೆ ನಾನು ಪರ್ಸನಲ್ ಆಗಿ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಸವಣಾಲು ತೀರ್ಥಕ್ಷೇತ್ರ ಅಂತ ಒಂದು ಜಾಗ ಉಂಟು. ಅಲ್ಲಿ ಅದು ಫಾರೆಸ್ಟ್ ಜಾಗಕ್ಕೆ ಸೇರಿದೆ. ಡೀಮ್ಡ್ ಫಾರೆಸ್ಟ್ನಲ್ಲಿ ಇರೋದ್ರಿಂದ ಅದಕ್ಕೆ ಯಾವುದೇ ಅನುದಾನ ಪಡೀಲಿಕ್ಕೆ ಕಷ್ಟ ಆಗ್ತಾ ಇದೆ. ಅದಕ್ಕೆ ಅಲ್ಪಸಂಖ್ಯಾತ ಇಲಾಖೆಯವರು ಏನಾದರೂ ಸಹಾಯ ಮಾಡ್ಬೋದು. ಅದೇ ಹೇಳೋದು, ಅದಕ್ಕೆ ಏನು ಮಾಡ್ಬೋದು ನಾವು? ಸರಕಾರಕ್ಕೆ ಕೊಡುವ ಜಯಕೀರ್ತಿಯವರೇ. ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಬೇಗ ಕೇಳಿ, ನಿಮ್ಗಾಗಿಯೇ ಕರೆದದ್ದು. ನೀವು ಪ್ರಶ್ನೆ ಮಾಡಿದ್ರೆ ಮಾತ್ರ ಉತ್ತರ ಹೇಳಲಿಕ್ಕೆ ಆಗ್ತದೆ. ಅವರು ಬೇರೆ ಸಮಯದಲ್ಲಿ ಸಿಗುವುದಿಲ್ಲ. ನಾವು ಅಲ್ಲಿ ಕಾಯುವುದಕ್ಕಿಂತ ಕಚೇರಿಯಲ್ಲಿ, ಇಲ್ಲಿ ಈಗ ಬಂದಾಗ ನೀವು ಮುಕ್ತವಾಗಿ ಪ್ರಶ್ನೆ ಮಾಡಿದರೆ ಅವರಿಂದ ಆಗುವಂಥ ಪರಿಹಾರಗಳನ್ನ ಹೇಳ್ತಾರೆ ಅಲ್ವಾ? ಬ್ರಜೇಶ್, ಹಾಂ ಬನ್ನಿ, ಮುಂದೆ ಬನ್ನಿ. ಯಾರು ಪ್ರಶ್ನೆ ಇದ್ದರೂ ಕೇಳ್ಬೋದು. ವೇಣೂರಿನವರು, ಬೆಳ್ತಂಗಡಿ, ಬಂಟ್ವಾಳ, ಕಾರ್ಕಳ, ಮಂಗಳೂರು ತಾಲೂಕಿನಿಂದ ವಿವಿಧ ಬಸ್ತಿಗಳಿಂದ ಬಂದವರು. ಮುಕ್ತವಾಗಿ ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಿ. ಸ್ವಾಮೀಜಿಯವರಿಗೆ ಇಚ್ಛಾಮಿ ಸಲ್ಲಿಸುತ್ತಾ. ನಿಮ್ಮ ಹೆಸರು ಮತ್ತು ಯಾವ ಬಸ್ತಿ ಅಂತ ಹೇಳಿ. ನಾನು ಭೂಷಣ್ ಕುಮಾರ್ ಅಂತ ಹೇಳಿ. ಯಾವ ಬಸ್ತಿ? ಮರ್ದಾಳ ಬಸ್ತಿ. ಮರ್ದಾಳ. ಈಗಾಗಲೇ ಅವರು ಹೇಳಿದರು, ಸರ್ಕಾರಿ ಉದ್ಯೋಗದಲ್ಲಿ ಇರುವವರಿಗೆ ಇದು ಅನ್ವಯ ಆಗುವುದಿಲ್ಲ ಅಂತೇಳಿ. ಅಂದರೆ ಬಸದಿಗೆ ಈಗ ತಸ್ತಿಗಿಸ್ತು ನಮಗೆ ಯಾವುದೂ ಇಲ್ಲ. ಹಾಗಾದ್ರೆ ನಾವು ಅರ್ಜಿ ಸಲ್ಲಿಸಬೇಕು? ಸಲ್ಲಿಸಬೇಕು, ನೀವು ಸಲ್ಲಿಸಲೇಬೇಕು. ಮುಖ್ಯ ಪುರೋಹಿತರಿಗೆ ಸಲ್ಲಿಸಿ. ಅದರಲ್ಲಿ ನಿಮಗೆ ಅರ್ಹತಾ ಪತ್ರ ನಾವು ಮಠದಿಂದ ಕೊಡ್ತೇವೆ. ನೀವು ಬಸ್ತಿಯ ಅರ್ಚಕರು ಅನ್ನೋದು ನಿಮ್ಮ ಸಮಿತಿಯ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿಗಳು ನಮಗೆ ತಿಳಿಸಬೇಕು. ನೀವೇ ಒಂದು ವೇಳೆ ಅಧ್ಯಕ್ಷರ ಕಾರ್ಯದರ್ಶಿ ಆದರೆ ಏನು ಹೇಳಬೇಕಾದ ಅಗತ್ಯ ಇಲ್ಲ. ನಿಮಗೆ ನೇರವಾಗಿ ನಮಗೆ ಪೂಜೆ ಹಕ್ಕನ್ನು ಕೊಡಿ ಅಂತ ಕೇಳ್ಬೋದು. ನೀವೇ ಓನರ್ ಕೂಡ ಬಸ್ತಿದ್ದು, ನೀವೇ ಅರ್ಚಕರು ಅಂದರೆ ನಿಮಗೆ ನಾವು ಅರ್ಹತಾ ಪತ್ರ ಕೊಡ್ತೇವೆ. ಒಂದು ವೇಳೆ ಇಲ್ಲದಿದ್ದರೆ ಬಸದಿಯ ಅಧ್ಯಕ್ಷರು ಅಥವಾ ಈಗ ದಿಗಂಬರ ಜೈನ ಸಮಿತಿಯ ಕಾರ್ಯದರ್ಶಿ ಇದ್ದಾರೆ ಪ್ರವೀಣ್ರು, ನೀವು ವೇಣೂರಿನ ಪೂಜೆಯವರು ಅಂತೇಳಿ ಅವರು ನಮಗೆ ಹೇಳಬೇಕು. ಹೇಳಿದರೆ ನಾವು ಅರ್ಹತಾ ಪತ್ರ ಕೊಡ್ತೇವೆ. ಅದೇ ರೀತಿ ಯಾವ ಬಸ್ತಿಯಿಂದ ಬಂದಿದ್ದೀರಿ, ನಿಮ್ಮಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿ ಸಮಿತಿ ಇಲ್ಲದಿದ್ದರೆ ನಮಗೆ ಸಮಿತಿ ಇಲ್ಲ ಅಂತ ನೀವು ಬರೆದು ಹೇಳಬೇಕು ನಮಗೆ. ಆಗ ನಮಗೆ ಒಬ್ಬ ಸಾಕ್ಷಿಯಾಗಿ ನಿಮ್ಮ ಊರಿನ ಒಬ್ಬರು ಗಣ್ಯ ಪ್ರಮುಖರಿಂದ ಇವರು ಇದರ ಅರ್ಚಕರು ಹೌದು ಅಂತೇಳಿ ದೃಢೀಕರಣ ಕೊಟ್ಟರೆ ಸಾಕು. ನಾವು ಅವರಿಗೆ ಅರ್ಹತಾ ಪತ್ರ ಕೊಡ್ತೇವೆ. ಗೊತ್ತಾಯ್ತಾ ಎಲ್ಲರಿಗೆ? ನಿಮಗೆ ದೃಢೀಕರಣ ಪತ್ರ ಇಲ್ಲದೆ ಮುಖ್ಯ ಪುರೋಹಿತರ ಸಂಬಳ ಅಥವಾ ಗೌರವಧನ ಸಿಗುವುದಿಲ್ಲ. ಅದಕ್ಕೆ ನಾವು ಎಲ್ಲರಿಗೂ ಅರ್ಹತಾ ಪತ್ರ ಇವತ್ತೇ ಕೊಡ್ತೇವೆ. ಪ್ರವೀಣ್ರು ನಾವು ಇವತ್ತೇ ತಂದಿದ್ದೇವಲ್ಲ, ನಾವು ಇವತ್ತೇ ಇಲ್ಲಿ ಅರ್ಹತಾ ಪತ್ರವನ್ನು ಕೊಡ್ತೇವೆ. ನೋಂದಣಿ ಮಾಡಿದ ಹೆಸರು ನೋಂದಣಿ ಮಾಡಿದವರ ಹೆಸರನ್ನು ಬರೆದು ಮಧ್ಯಾಹ್ನ ಊಟ ಆದಮೇಲೆ ಎಲ್ಲರೂ ಕೂಡ ಮಠದಲ್ಲಿ ಪಡಿಬೇಕಾಗಿ ಅಪೇಕ್ಷೆ. ದೃಢೀಕರಣ ಮಾತ್ರ ತರಬೇಕು. ನೀವು ಆ ಬಸದಿ ಅರ್ಚಕರು ಅನ್ನೋದು ನಮಗೆ ಅಧ್ಯಕ್ಷರು ಕಾರ್ಯದರ್ಶಿಗಳಿಂದ ಒಂದು ಶಿಫಾರಸು ಪತ್ರ ಬೇಕು. ಆ ಶಿಫಾರಸು ಪತ್ರ ಇದ್ದವರಿಗೆ ಅರ್ಚಕರ ವೃತ್ತಿ ಅಂದರೆ ಅವರಿಗೆ ಅವರು ಮಾಡಿದ್ದಾರೆ, ಮಾಡದಿದ್ರೆ ನಾವು ತರಬೇತಿ ಕೂಡ ಕೊಡ್ತೇವೆ. ಈಗ 2 ದಿನಗಳ ಒಂದು ದಿನಗಳ ತರಬೇತಿ ಹವನ ಮಾಡುವುದಕ್ಕೆ, ನಿತ್ಯ ಪೂಜೆಗೆ ನಾವೊಂದು ತರಬೇತಿಯನ್ನು 3 ತಿಂಗಳಿಗೊಮ್ಮೆ ಕೊಡ್ತೇವೆ. ಯಾರು ಆಸಕ್ತರಿದ್ದಾರೆ ಪೂಜೆಯ ಅರ್ಚಕ ವೃತ್ತಿಯ ಸೇವೆಯನ್ನು ಸಲ್ಲಿಸಲಿಕ್ಕೆ ಅಂಥವರಿಗೆ ಅಂಥ ಒಂದು ತರಬೇತಿ ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. ಸ್ವಾಮೀಜಿ ಆನಂತರ ಅದಕ್ಕೆ ಚಪ್ಪಾಳೆ ತಟ್ಟುವುದಿಲ್ಲ ನೀವು. ಸ್ವಾಮೀಜಿ ಆನಂತರ ಅದರಲ್ಲಿ 200 ರೂಪಾಯಿದು ಚಾಪ ಕಾಗದ ಅಂತ ಹೇಳಿ ಉಂಟು. ಅದನ್ನು ಯಾರು ಅಧ್ಯಕ್ಷರು ಮಾಡಿದ್ರೆ ಇಂದ್ರರೇ 200 ರೂಪಾಯಿಯನ್ನು ಆಯಾಯ ಬಸದಿಯ ಇಂದ್ರರು ಕೊಡಬೇಕಂತೇನಿಲ್ಲ. ಉದಾರ ದಾನ ಇರುವಂತಹ ಧಾರಾಳ ಹೃದಯ ಶ್ರೀಮಂತ ಇರುವಂತಹ ಬಸದಿಯವರೇ ಕೊಟ್ಟರೆ ಒಳ್ಳೆಯದು. ಬಸದಿಯವರು ಕೊಡದಿದ್ರೆ ಅರ್ಚಕರೇ ಕೊಡಬೇಕು, ಯಾಕಂದ್ರೆ ಅರ್ಚಕರಿಗೆ ಲಾಭ ಅಲ್ವಾ. ಹಾಗಾಗಿ ನೀವೇ ಮಾಡಬೇಕು.
ನಿಮ್ಗೆ ಹಾಗಾದ್ರೆ ಮತ್ತೊಂದು ಮಂತ್ರ ಜಾಸ್ತಿ ಹೇಳಿದ್ರೆ ಅವರೇ ಕೊಡ್ತಾರೆ ದಾನ. ಅಲ್ಲ ಅದು ಸರಿ, ಯಾಕಂತ ಹೇಳಿದ್ರೆ ಇಂದ್ರ ಈಗ ಧರ್ಮಕ್ಕೆ ಪೂಜೆ ಮಾಡುವಾಗೆ ಮಾಡೋದು. ಅದು ಅವರವರೇ ಪುರೋಹಿತರೇ ಕೊಡಬೇಕು. 200 ರೂಪಾಯಿ ಚಾಪಕಾಲದಲ್ಲಿ 200 ರೂಪಾಯಿ ನಿಮ್ಗೆ ಸಿಗ್ತದೆ ಅಲ್ಲ, ಮತ್ತೆ ಏನ್ ಚಿಂತೆ ಮಾಡಬೇಡಿ, ದಕ್ಷಿಣೆ ಕೊಡ್ತಾರೆ. ಸ್ಪಾನ್ಸರ್ ಮಾಡುವ ಬೇಕಾದ್ರೆ ಪ್ರವೀಣ್ರೆ, ಯಾರಿಗೆ ಪುರೋಹಿತರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅವರಿಗೆ 200 ರೂಪಾಯಿ ನಾವು ಕೊಡುವ. ವೇಣೂರು ಕ್ಷೇತ್ರ ಮತ್ತು ಮೂಡುಬಿದ್ರಿಂದ ಆಗ್ಬೋದಲ್ಲ. 200 ರೂಪಾಯಿ ಯಾಕೆ ದಾನ ಕೊಡಬಾರ್ದು? ವೇಣೂರು ಕ್ಷೇತ್ರದಿಂದ ಕೊಡುವ, ಮೂಡುಬಿದ್ರಿ ಮತ್ತು ವೇಣೂರು ಜಾಯಿಂಟ್ ಆಗಿ 200 ರೂಪಾಯಿ. ಹಾಂ, ಕೊಡ್ಲಿಕ್ಕೆ ಆಗದೇ ಇದ್ದವರಿಗೆ ಆಗುವವರು ಕೊಡ್ಲಿ, ಸ್ವಾಭಿಮಾನಿಗಳು ನಮ್ಮ ಪುರೋಹಿತರು, ಹಾಗಾಗಿ ಕೊಡದೇ ಇದ್ದವರಿಗೆ ಕೊಡುವ. ಪರಸ್ಪರ ಉಪಗ್ರಹ ಜೀವನಂ, ಒಬ್ರಿಗೊಬ್ರು ಸಹಕರಿಸ್ತಾ ಎಲ್ಲರೂ ಒಂದು ಟೈಮ್ ಇಟ್ಟಿದ್ದಾರೆ, 26ನೇ ತಾರೀಕಿನ ಒಳಗೆ ಎಲ್ಲರೂ ಕೊಡಬೇಕು ಅಂತ. ಒಂದು ವೇಳೆ 26 ತಾರೀಕೊಳಗೆ ಈಗ ಕೊಡಲಿಕ್ಕೆ ಸಾಧ್ಯ ಆಗದಿದ್ದರೆ ಮತ್ತೆ 2ನೇ ಇದಕ್ಕೆ ನಾವು ಕಳಿಸ್ಬೋದು. ಆದರೆ ಆದಷ್ಟು ಪ್ರಯತ್ನ ಪಟ್ಟು 26ರ ಒಳಗೆ ಹೆಚ್ಚು ಎಲ್ಲ ಬಸದಿಯವರು ಈ ದಾಖಲೆಗಳನ್ನು ತಕ್ಷಣ ನೀಡಿ. ಯಾಕೆಂದರೆ ಒಂದು ಕಂತು ಬೆಂಗಳೂರಿಗೆ ಹೋಗಬೇಕಾದು, ಬೆಂಗಳೂರಿಗೆ ಅಪ್ರೂವಲ್ ಆಗಿ ಬರಬೇಕು. ಉಳಿಕೆ ಇದ್ದವ್ರದ್ದು 26ರ ನಂತರ ಒಂದು ವಾರನ 10 ದಿನದ ಒಳಗೆ ಕೊಡಿ, ಅದನ್ನು ಮತ್ತೆ ಅಧಿಕಾರಿಗಳು ಕಳಿಸ್ಕೊಟ್ಟು ವ್ಯವಸ್ಥೆ ಮಾಡ್ತಾರೆ. ಮತ್ತು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ದಯವಿಟ್ಟು ನೀವು ಅದನ್ನು ಭಾರಿ ಪಬ್ಲಿಕ್ ಮಾಡೋದು ಬೇಡ. ಕೆಲವರು ಸಮಸ್ಯೆ ಇದೆ, ಕೆಲವರು ಸಣ್ಣ ಪುಟ್ಟ ಉದ್ಯೋಗದಲ್ಲಿದ್ದಾರೆ ಪುರೋಹಿತರು, ಅವರೆಲ್ಲ ಏನು ಮಾಡಬೇಕು ಅಂತ ಕೇಳ್ತಾರೆ. ಹೆಚ್ಚಿನವರಿಗೆಲ್ಲ ವ್ಯವಸ್ಥೆ ಆದಷ್ಟು ಕಲ್ಪಿಸುವ. ಕೆಲವೆಲ್ಲ ಸಮಸ್ಯೆಗಳನ್ನು ನಾವು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅದನ್ನು ಖಂಡಿತ ಬಗೆಹರಿಸ್ತೇವೆ. ಪ್ರದೀಪ್ ಬರಬೇಕು, ಪ್ರದೀಪ್. ಹಾಗಾಗಿ ಏನು ತೊಂದರೆ ಇಲ್ಲ. 200 ರೂಪಾಯಿ ಇದ್ದದ್ದು ನೀವು ಸೆಲ್ಫ್ ಇದು ಮಾಡೋದು, ಡಿಕ್ಲರೇಷನ್ ಕೊಡೋದು. ಇನ್ನು ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ, ಮತ್ತೆ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಇನ್ನು ಏನಾದರೂ 5 ನಿಮಿಷ ಹೇಳ್ಬೋದು. ನಿಮ್ಮ ಹೆಸರು ಮತ್ತು ಬಸದಿ ಹೆಸರು ಹೇಳಿ, ಪ್ರಶ್ನೆಗಳನ್ನು ಕೇಳಿ. ಸ್ವಾಮೀಜಿಗೆ ಚಾಮಿಯನ್ನು ಸಲ್ಲಿಸ್ತಾ, ಮುಳಿಕಾರ್ ಬಸದಿ, ಉಡುಪಿ ಡಿಸ್ಟಿಕ್ ಆಗ್ತದೆ. ನಮ್ಮಲ್ಲಿ ಟ್ರಸ್ಟ್ ಇಲ್ಲ. ಇವರು ಸ್ವಾಮೀಜಿಯವರು ಹೇಳಿದ್ರಲ್ಲ ನಾವು ಕೊಡ್ತೇವೆ ಅಂತ, ಅಲ್ಲಿ ಕೊಟ್ಟರು ಇವರು, ಅಲ್ಲಿ ರಿಜಿಸ್ಟರ್ ನಂಬರ್ ಅಂತ ಇಲ್ಲದಿದ್ದರೆ ಅದು ಕ್ಯಾನ್ಸಲ್ ಆಗ್ತದೆ. ಅದಕ್ಕೆಂತ ಮಾಡಲಿಕ್ಕಾಗ್ತದೆ? ಟ್ರಸ್ಟ್ ಇಲ್ಲದ ಕಡೆಯಲ್ಲಿ ಸ್ವಾಮೀಜಿಗಳೀಗ ಲೆಟ್ರ್ ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಅಲ್ಲಿ ರಿಜಿಸ್ಟರ್ ನಂಬರ್ ಅಂತ ಇಲ್ಲದಿದ್ದರೆ ಅದು ಕ್ಯಾನ್ಸಲ್ ಆಗ್ತದೆ. ಹಾಗೆ ಎಂತ ಮಾಡೋದು ಈಗ ನಾವು? ಯಾವುದು? ನಮ್ಮಲ್ಲಿ ಕಮಿಟಿ ಇಲ್ಲ. ಕಮಿಟಿ ಇಲ್ಲದಿದ್ರೆ ಚಿಂತೆ ಇಲ್ಲ, ಸೀದಾ ನೇರವಾಗಿ ಮಠಕ್ಕೆ ಬಂದು ನೀವು ಅರ್ಹತಾ ಪತ್ರವನ್ನು ಪಡಿಬಹುದು. ಅಲ್ಲ, ಅಲ್ಲಿ ರಿಜಿಸ್ಟರ್ ನಂಬರ್ ಇಲ್ಲದಿದ್ರೆ ಕ್ಯಾನ್ಸಲ್. ಅದು ನೀವು ನೋಂದಣಿ ಮಾಡಿ, ಇಮ್ಮಿಡಿಯೇಟ್ಲಿ ರಿಜಿಸ್ಟ್ರಿ ಮಾಡಿ ಅಂತ. 1 ವಾರದ ಕೆಲಸ, ನೋಂದಣಿ ಕಚೇರಿಯಲ್ಲಿ ಹೋಗುದು, ರಿಜಿಸ್ಟ್ರಿ ಮಾಡುವುದು, 1000 ಚಾಪಕಾನಕ ಇದು ಹಾಕಿ. ಅನುಭವ ಇರುವವರ ಹತ್ರ ಕೇಳಿ ರಿಜಿಸ್ಟ್ರಿ ಮಾಡಿ. ಆಯ್ತು ಸ್ವಾಮೀಜಿ, ಬಂದ್ರೆ ಮಾಡ್ತೇವೆ ಅಷ್ಟೇ. ಅನುಭವ ಇರುವವರ ಹತ್ರ ಕೇಳಬೇಕು, ಅದಕ್ಕೆ ವಿಚಾರ ವಿನಿಮಯ ಮಾಡುದು. ಅಬೇರೆ ಮತ್ತು ಪ್ರವೀಣ್ರು ಅವರಿಗೆಲ್ಲ ಹೆಲ್ಪ್ ಮಾಡಬೇಕು. ನೀವು ಪ್ರವೀಣ್ರು ಇದ್ದಾರಾ? ಟ್ರಸ್ಟ್ ಇಲ್ಲದವರಿಗೆ ಟ್ರಸ್ಟ್ ಮಾಡಲಿಕ್ಕೆ ಹೇಗೆ ಅಂತ ನಾವು ಹೆಲ್ಪ್ ಮಾಡಬೇಕು. ಆಯ್ತಾ? ಬೇರೆ ಏನಾದರೂ ಪ್ರಶ್ನೆ ಇದ್ರೆ ಮತ್ತೆ ಏಜ್ ಲಿಮಿಟ್ ಇದೆಯಾ? ಜಿತೇಂದ್ರ, ಒಂದು ಪ್ರಶ್ನೆ ಇದೆ. ಏಜ್ ಲಿಮಿಟ್ ಇದೆಯಾ ಅರ್ಚಕರಿಗೆ? 100 ವರ್ಷದವರು ಮಾಡ್ಬೋದು. ಏಜ್ ಲಿಮಿಟ್ ಇಲ್ಲ. 90 ವರ್ಷದವರು, 80 ವರ್ಷದವರು, 80ಕ್ಕೆ ನಾವು ತಿಳ್ಕೊಳ್ಳುವ, ಕೈಕಾಲೆಲ್ಲ ಗಟ್ಟಿ ಮುಟ್ಟಿದ್ರೆ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ವಯಸ್ಸಾದರೆ ಭಾರಿ ಕಷ್ಟ. 65ರವರೆಗೆ ಮಾಡ್ಬೋದಂತ ಸರ್ಕಾರ ನಿಗದಿ ಮಾಡಿದೆ. ಹಾಗೆ ಅದಕ್ಕಿಂತ ಹೆಚ್ಚು ವಯಸ್ಸಾದವರಿಗೆ ಸ್ವಲ್ಪ ಕಷ್ಟ ಆದೀತು. ಹಾಗಾಗಿ ಅದನ್ನು ಯೋಚನೆ ಮಾಡುವ ನಾವೇ, ಮುಖ್ಯ ಪುರೋಹಿತರ ನೆಲೆಯಲ್ಲಿ. ಯಾರು ಪುರೋಹಿತರಿಲ್ಲದಿದ್ದರೆ ಅನಿವಾರ್ಯವಾಗಿ 75 ವರ್ಷದವರು ಮಾಡಬಹುದು. ಆದರೆ ಕೈಕಾಲು ಗಟ್ಟಿ ಇರಬೇಕು ಅವರಿಗೆ. ಅದಕ್ಕೆ ನೀವು ಅರ್ಚಕರಲ್ಲಿ ನಮ್ಮದೊಂದು ವಿಶೇಷವಾದಂಥ ಆದೇಶ, ನೀವು ಖಂಡಿತ ಒಬ್ಬರನ್ನು ತಯಾರು ಮಾಡಿ. ಒಂದು ಪುರೋಹಿತರನ್ನು ಇರುವಾಗ ವಯಸ್ಸಾದವರಿದ್ದಾಗ ಅವರಿಗೆ ಸಹಕರಿಸಲಿಕ್ಕೆ ಯಾರೂ ಇಲ್ಲ. ಕೆಲವು ಕಡೆ 3 ಬಸ್ತಿಗೆ ಒಬ್ಬರು ಇಲ್ಲಿ ಪ್ರಾಯದವರು ಹೋಗ್ತಾ ಇದ್ದಾರೆ, ಅವರಿಗೆ 80 ವರ್ಷ ಆಯಿತು. 3 ಬಸ್ತಿಯಲ್ಲಿ ಪೂಜೆ ಮಾಡ್ತಾರೆ. ಅರ್ಧ ದಿನ ಬಂದು ನಮ್ಮಲ್ಲಿ ಮಧ್ಯಾಹ್ನ ಮೇಲೆ ಅವರು ವಾಲ್ಪಾಡಿಗೆ ಹೋಗ್ತಾರೆ. ಏನು ಮಾಡಬೇಕು? ಅವರಿಗೆ ಉತ್ತರಾಧಿಕಾರಿ ಇಲ್ಲ. ಇಲ್ಲಿ ಒಬ್ಬರು ಇದ್ದಾರೆ, ಅವರು ಅಂಗಡಿ ಮಾಡಿದ್ದಾರೆ ಈಗ. ಹಾಗಾಗಿ ನಾವು ಅವರಲ್ಲಿ ಒಂದು ವಿಶೇಷವಾದ ವಿನಂತಿ, ಅವರಿಗೆ ಸಹಕಾರ ಕೊಡಿ. ಅಂಥ ತುಂಬ ಕೇಸುಗಳಿವೆ. 10 ಕಿಲೋಮೀಟರ್ ನಡೆದೇ ಕೊಂಡು ಹೋಗಿ ಪೂಜೆ ಮಾಡುವವರು, ಇವರಿಗೆಲ್ಲ ನಾವು ಪುರೋಹಿತ ಸಂಘ ಇದೆ ನಮ್ಮದು, ಅವರು ಇದಕ್ಕೆ ಸಹಕಾರ ಕೊಡಬೇಕು. ಇದೊಂದು ನಮ್ಮ ಅಪೇಕ್ಷೆ. ಮಠಗಳಂತೂ ಹೇಗಲೂ ಕೊಡ್ತೇವೆ ನಾವು. ನಮ್ಮಲ್ಲಿ ಎಷ್ಟು ಜನ ಬಂದರೂ ನಾವು ಅರ್ಚಕರಿಗೆ ಇಲ್ಲಿ ಅವಕಾಶ ಕೊಡ್ತೇವೆ. 100 ಜನ ಬಂದರೂ ನಮ್ಮಲ್ಲಿ
ಗೆಸ್ಟ್ ಹೌಸ್ ಇದೆ, ನಾವಿಲ್ಲಿ ನಿಲ್ಬೋದು. ಆದರೆ ನಮ್ಮ ವೇತನ ಮತ್ತು ಸರ್ಕಾರ ನಿಗದಿಪಡಿಸಿದ ವೇತನ ಮಾತ್ರ, ಗೌರವಧನ ಅದನ್ನು ಕೊಡ್ತೇವೆ. ಜೈನ ಕಾಶಿಗೆ ಸಮುದಾಯ ಭವನ ಒಂದು ಬೇಕು. ಈಗಾಗಲೇ ಜಾಗವನ್ನು ನಿಗದಿ ಮಾಡಿದ್ದೇವೆ, ಅದಕ್ಕೆ ಅರ್ಜಿ ಫಾರಂ ಎಲ್ಲ ಕೊಡಲಿಕ್ಕೆ ಹೇಳಿದ್ದೀರಿ. ಅದನ್ನು ನಾವು ಆದಷ್ಟು ಬೇಗ ಶೀಘ್ರ ತಯಾರು ಮಾಡಿ ಕೊಡ್ತೇವೆ. ನಮ್ಮ ಹೋಬಳಿಗೊಂದು, ತಾಲೂಕಿಗೊಂದು, ನಮ್ಮಲ್ಲಿ ಮೂಡುಬಿದ್ರೆಗೊಂದು ಕೊಡಬೇಕು. ನಾವು ಆಲ್ರೆಡಿ ಜಾಗ ಈಗ ಬಾವಲಿ ಪ್ರಸಾದ್ ರವರು 2 ಮಾತುಗಳನ್ನ ಹೇಳಬೇಕಾಗಿ ಅಪೇಕ್ಷೆ ಮಾಡ್ತಾರೆ. ಎಲ್ಲರೂ ಮಧ್ಯಾಹ್ನ ಊಟ ಮಾಡಿ ಹೋಗಬೇಕು, ಊಟದ ವ್ಯವಸ್ಥೆ ಇದೆ. ಪರಮ ಪೂಜ್ಯ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತ ಆಚಾರ್ಯವರ್ಯ ಸ್ವಾಮೀಜಿಯವರ ಪಾದ ಕಮಲಕ್ಕೆ ನಮನಗಳನ್ನು ಸಲ್ಲಿಸಿ, ವೇದಿಕೆಯಲ್ಲಿ ಉಪಸ್ಥಿತಿರುವ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ವಿಭಾಗದ ಸದಸ್ಯರಾದ ಶ್ರೀಮತಿ ಪರಿಮಳ ಅವರೇ, ಆತ್ಮೀಯರು, ಅಲ್ಪಸಂಖ್ಯಾತರ ವಿಭಾಗ ಮಂಗಳೂರದ ಅಧಿಕಾರದ ಜಿನೇಂದ್ರ ಕೋಟೆಯನ್ನವರೇ, ನನ್ನ ಮಿತ್ರರಾದ ಡಾಕ್ಟರ್ ಜಯಕೀರ್ತಿ ಅವರೇ, ನೆರೆದಿರುವ ನನ್ನ ಎಲ್ಲ ಆತ್ಮೀಯ ಬಂಧುಗಳೇ, ಮಾಧ್ಯಮ ಮಿತ್ರರೇ ಹಾಗೂ ಅಲ್ಪಸಂಖ್ಯಾತ ವಿಭಾಗದ ಸಹಾಯಕ ಅಧಿಕಾರಿಗಳೇ, 2-3 ವಿಷಯವನ್ನು ಪ್ರಸ್ತಾಪ ಮಾಡಿದರು. ಒಂದು ನಮಗೆ ಇವತ್ತು ಸ್ಪಷ್ಟ ಆಗಿದೆ, ಒಂದು ಬಸದಿಗೆ ಒಬ್ಬ ಪುರೋಹಿತ ಮಾತ್ರ ಅಂತ. ನಮ್ಮ ಎಲ್ಲ ಕಡೆಯಲ್ಲಿಯೂ 2-3 ಪುರೋಹಿತರು ಬೇರೆ ಬೇರೆ, ಒಂದು ಪುರೋಹಿತರು 2-3 ಬಸದಿಗಳಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಇದಕ್ಕೆ ಇವತ್ತು ದೊಡ್ಡ ಸವಾಲಾಗಿದೆ. ಈಗ ಕೇವಲ ಒಂದು ಬಸದಿಗೆ 1 ಪುರೋಹಿತರು ಅಂತ. ವಿಶೇಷವಾಗಿ ಅದರಲ್ಲಿ ಒಂದು ಕೊಟ್ಟಿದ್ದಾರೆ, ಯಾವುದಂದರೆ ತಹಶೀಲ್ದಾರರಿಂದ ವಾಸ್ತವ್ಯ ಸರ್ಟಿಫಿಕೇಟ್ ಕೊಡಬೇಕು ಅಂತ. ಆವಾಗ ನಮಗೆ ಗೊಂದಲ ಆಗ್ಬೋದು. ವಾಸ್ತವ್ಯ ಸರ್ಟಿಫಿಕೇಟ್ ಅಂತ ತಕ್ಷಣ ನಾನು ಅಧಿಕಾರಿಯವ್ರದ್ದು ಚರ್ಚೆ ಮಾಡಿದೆ. ಮೂಡಬಿದ್ರಿ ತಾಲೂಕು ಅಥವಾ ಪುತ್ತೂರು ತಾಲೂಕು, ಅದು ಬೆಳ್ತಂಗಡಿ ತಾಲೂಕು, ಬಸದಿಗಳು ಒಂದು ಗ್ರಾಮದಲ್ಲಿ ಇರ್ಬೋದು, ಆದರೆ ಅದು ತಾಲೂಕಿನ ಒಳಗೆ ಅದು ವಾಸ್ತವ್ಯ ಸರ್ಟಿಫಿಕೇಟ್ ಆಗ್ತದೆ ಇಲ್ವಾ ಅಂತ. ಅದಕ್ಕೆ ಅವರು ಹೇಳಿದರು, ತಾಲೂಕಿನ ಒಳಗೆ ಯಾವುದೇ ವಾಸ್ತವ್ಯ ಸರ್ಟಿಫಿಕೇಟ್ ಆಗ್ತದೆ ಅಂತ. ವಾಸ್ತವ್ಯ ಸರ್ಟಿಫಿಕೇಟ್ ದೃಢೀಕರಣ ಪತ್ರ ಪ್ರತಿಯೊಬ್ಬರಿಗೆ ಬೇಕೇ, ಯಾಕಂದರೆ ಮತ್ತೊಬ್ಬರು ಬಂದು ಇಲ್ಲಿ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ವಾಸ್ತವ್ಯ ಸರ್ಟಿಫಿಕೇಟ್ ಒಂದು ಬಸದಿಗೆ ಒಬ್ಬ ಪುರೋಹಿತ ಮಾತ್ರ. ಅದಕ್ಕೆ ಕ್ವಾಲಿಫಿಕೇಷನ್ ಬಗ್ಗೆ ಸ್ವಾಮೀಜಿಯವರು ಹೇಳಿದರು ಈಗಾಗಲೇ. ಅದರಲ್ಲಿ ಶರ ಉಂಟು, ಅರ್ಚಕರುಗಳು ಅವರ ಹುದ್ದೆಗೆ ಸಂಬಂಧಪಟ್ಟ ಧಾರ್ಮಿಕ ವಿದ್ಯಾರ್ಹತೆಯನ್ನು ಹೊಂದಿರಬೇಕು, ರಿಲಿಜಿಯಸ್ ಕೋರ್ಸ್ ಹೊಂದಿರಬೇಕು ಅಂತ. ಅದಕ್ಕೆ ಇವತ್ತು ನಮ್ಮ ಸ್ವಾಮೀಜಿಯವರು ಈಗಾಗಲೇ ಹೇಳಿದರೆ ನಾನು ಅದಕ್ಕೆ ಸರ್ಟಿಫಿಕೇಟ್ ಕೊಡ್ತೇನೆ ಅಂತ. ಇಲ್ಲಿ ಬೇರೆ ಕಡೆಯವರಿಗೆ ಯಾವ ರೀತಿಯಲ್ಲಿ ಸರ್ಟಿಫಿಕೇಟ್ ಕೊಡಬೇಕಂತ ಅದು ದೊಡ್ಡ ಒಂದು ಚರ್ಚೆಯ ವಿಷಯ. ಆದರೆ ಸ್ವಾಮೀಜಿಯವರು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಪೂರ್ಣವಾಗಿ ನಮ್ಮ ಸ್ವಾಮೀಜಿಯವರೇ ಜವಾಬ್ದಾರಿ ಇರದ ಕಾರಣ, ಅವರ ಸೀಮೆಗೆ ಬರುವ ಕಾರಣ ಅವರು ಅದಕ್ಕೆ ಸರ್ಟಿಫಿಕೇಟ್ ಕೊಡಲಿಕ್ಕೆ ಈಗಾಗಲೇ ಒಪ್ಪಿದ್ದಾರೆ. ಇನ್ನು ಸಹಾಯಕರಂದರೆ ಅವರು ಹೇಳಿದರು ನನಗೆ, ಯಾರು ನಮ್ಮ ಅಲ್ಪಸಂಖ್ಯಾತ ವಿಭಾಗದ ಅಧಿಕಾರಿಗಳು. ಸಹಾಯಕ ಅಂದರೆ ಆ ಬಸ್ತೆಗಳನ್ನು ಕ್ಲೀನ್ ಮಾಡೋದು, ಸುತ್ತಮುತ್ತಗಳ ಕಸಗಳನ್ನು ತೆಗೆಯುವುದು, ಅದಕ್ಕೆ ಗುಡಿಸುವುದು, ಇದೆಲ್ಲ ಸಹಾಯಕರ ಅಂಡರ್ನಲ್ಲಿ ಬರ್ತದೆ. ಅದಕ್ಕೆ ಒಂದು ಸಪರೇಟ್ ಟ್ರೈನಿಂಗ್ ಮಾಡಿ ಅಂತ ಹೇಳಿದರು ಅವರಿಗೆ ಟ್ರೈನಿಂಗ್ ಕೊಡಿ, ಏನೋ ಅವ್ರದ್ದು ಎಂಥದ್ದು ಡ್ಯೂಟೀಸ್ ಅಂತ, ಅವ್ರಿಗೆ ಏನು ಕೆಲಸ ಉಂಟು ಅಂತ. ಅದನ್ನು ನಾವು ಯಾರನ್ನು ನಾವು ಹತ್ತಿರದಲ್ಲಿ ಇದ್ದವರನ್ನು ನಾವು ಖಂಡಿತವಾಗಿ ಅವರನ್ನು ಸೇರಿಸ್ಕೊಳ್ಬೋದು ಬಸದಿಯ ಕ್ಲೀನಿಂಗಿಗೆ ಅಥವಾ ಸಹಾಯಕರಾಗಿ. ಪ್ರತಿಯೊಂದು ಬಹುಶಃ ಆ ಅಮೌಂಟ್ ಬರೋದು ಹೇಗೆ ಅಂದರೆ ಅವರವರ ಅಕೌಂಟಿಗೆ ಅಲ್ವಾ, ಡೈರೆಕ್ಟ್ಲಿ ಅವರವರ ಅಕೌಂಟಿಗೆ ಬರ್ತದೆ. ಯಾರಿಗೂ ಅದು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಬರುವುದಿಲ್ಲ. ಆದ ಕಾರಣ ಅಕೌಂಟಿಗೆ ಬರುವ ಕಾರಣ ಅಕೌಂಟ್ ಕೊಡಬೇಕಾಗ್ತದೆ. ಇನ್ನೊಂದು ದೊಡ್ಡ ನಮಗೆ ಸಮಸ್ಯೆ ಅಂದರೆ ಆ ಬಸದಿ ಯಾರ ಹೆಸರಿನಲ್ಲಿ ಇದೆ ಅಂತ. ಅದರ RTC ಯಾರ ಹೆಸರಿನಲ್ಲಿ ಉಂಟು, ಟ್ರಸ್ಟಿನ ಹೆಸರಿನಲ್ಲಿ ಉಂಟಾ, ಸೊಸೈಟಿ ಆ್ಯಕ್ಟ್ನ ಪ್ರಕಾರ ಇದೆಯಾ, ಅಥವಾ ದೇವರ ಹೆಸರಿನಲ್ಲಿ RTC ಇದೆ ಅಂತ. ಬಹುಶಃ ಅದು ದೇವರ ಹೆಸರಿನಲ್ಲಿ RTC ಇರಬೇಕು ಅಂತ ಅವ್ರು ಹೇಳಿದರು. ಅಲ್ಲ, ಟ್ರಸ್ಟ್ನ ಹೆಸರು, ಈಗ ಟ್ರಸ್ಟಿನ ಹೆಸರಿನಲ್ಲಿ RTC ಇರುವುದಿಲ್ಲ. ಟ್ರಸ್ಟ್ ಇರ್ತದೆ, ಆದರೆ ಆ ಬಸದಿಯ ಹೆಸರು, ಬಸದಿಯ ಟ್ರಸ್ಟ್ನ ಹೆಸರು RTC ಇರುವುದಿಲ್ಲ. ಅದಕ್ಕೆ ಏನು ಉತ್ತರ ಕೊಡ್ತೀರಿ? ಅದು ಟ್ರಸ್ಟಲ್ಲಿ ಯಾವುದನ್ನು ನೀವು ಅಳವಡಿಸಿದ್ದೀರಿ RTCಯನ್ನು, ಅದು ಅನ್ವಯ ಆಗ್ತದೆ. ಅಲ್ಲ, ನಮ್ಮ ಟ್ರಸ್ಟಲ್ಲಿ ಕೋರ್ಟ್, ಈಗ ಉದಾಹರಣೆಗೆ ನಮ್ಮ ಮೂಡುಬಿದ್ರಿಯಲ್ಲಿ ಕೋರ್ಟ್ ಆರ್ಡರ್ ಇದೆ, ಎಲ್ಲ ಬಸದಿಗಳ ಆಡಳಿತದಾರರು ಸ್ವಾಮೀಜಿ ಅಂತ. ಹಾಗಾಗಿ ಅದು ಟ್ರಸ್ಟೇ ಅದಕ್ಕೆ ಅಲ್ಲ. ಇಲ್ಲಿ ಅಲ್ಲ, ಮೂಡಬಿದಿರೆಯಲ್ಲಿ ಸಮಸ್ಯೆ ಇಲ್ಲ, ಬೇರೆ ಕಡೆಯಲ್ಲಿ ಅಂಥ ಸಮಸ್ಯೆ ಉಂಟು.
ಟ್ರಸ್ಟ್ ಮಾಡ್ತಾರೆ. ಆದರೆ ಆ RTC ಒಂದು ಥರ್ಡ್ ಪಾರ್ಟಿ ಅಥವಾ ಒಂದು ಓನರ್ನ ಹೆಸರು ಇರ್ತದೆ, ಅವರ ಓನರ್ನ ಹೆಸರು RTC ಇರ್ತದೆ. ಅವರು ಟ್ರಸ್ಟ್ ಮಾಡ್ತಾರೆ. ಟ್ರಸ್ಟಿನಿಂದ ಅವರ ಹೆಸರಿನಲ್ಲಿ ಇವತ್ತು ನಾವು ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಸ್ಥಳವನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅದಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಹಾಕಬೇಕು, ಕಮರ್ಷಿಯಲ್ ರೇಟ್ ಸ್ಟ್ಯಾಂಪ್ ಡ್ಯೂಟಿ ಹಾಕಿ ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ. ಅದಕ್ಕೆ ಅಬ್ಸಲ್ಯೂಟ್ ಓನರ್ ಬೇಕಾಗ್ತದೆ, ಯಾರು ಟ್ರಾನ್ಸ್ಫರ್ ಮಾಡ್ತಾರೆ. ಇದೆಲ್ಲ ಕೆಲವು ಕಡೆಯಲ್ಲಿ ಇರ್ಬೋದು ಸಮಸ್ಯೆ. ಅದಕ್ಕೋಸ್ಕರ ಅದಕ್ಕೆ ನೀವೇ ಅದನ್ನು ಭಾಳಷ್ಟು ಡಿಸ್ಕಸ್ ಮಾಡಬೇಕಾಗ್ತದೆ. ಯಾಕಂದ್ರೆ ನಾಳೆ ಅಪ್ಲಿಕೇಶನ್ ಹಾಕಿದ ಕೂಡ ನಮಗೆ ಬರಲಿಲ್ಲ ಆಗ್ಬೋದು. ಇವತ್ತು ಹಿಂದೆ ಎಲ್ಲ ಬರ್ತಾ ಇದ್ದು ಬಸದಿಗಳಿಗೆ, ಈಗ ಹೊಸ ಕಾನೂನು ಬಂದ ಕಾರಣ ಅಲ್ಪಸಂಖ್ಯಾತರ ವಿಭಾಗದಿಂದ ಬರುವಾಗ ಕೆಲವು ದಾಖಲೆಗಳು ಸ್ಪಷ್ಟವಾಗಿ ಇರಬೇಕಾಗ್ತದೆ, ಇಲ್ಲ ರಿಜೆಕ್ಟ್ ಆಗೋ ಚಾನ್ಸಸ್ ಉಂಟು. ಅದಕ್ಕೆ ಜಯಕೀರ್ತರ ಹತ್ರ ನೀವು ಸರಿಯಾಗಿ ಕಾಂಟ್ಯಾಕ್ಟ್ ಮಾಡಿ ಒಂದು ಕೂತ್ಕೊಂಡು ಅದಕ್ಕೆ ಯಾವ ರೀತಿಯಲ್ಲಿ ಡಾಕ್ಯುಮೆಂಟ್ ಬಸದಿದೆ ಕೊಡಬೇಕು ಅಂತ ಒಂದು ಚರ್ಚೆ ಆಗಬೇಕು. ಅದರ ಬಗ್ಗೆ ಸರಿಯಾದ ಮಾಹಿತಿ ಭಾಳ ಅಗತ್ಯ ಇದೆ. ಟ್ರಸ್ಟೀಸ್ ಅವರು ಯಾರು ಪೂಜೆ ಮಾಡ್ತಾರೆ ಅಂತ ಅವ್ರು ಸರ್ಟಿಫಿಕೇಟ್ ಕೊಡ್ಬೋದು, ಅವ್ರಿಗೆ ರೈಟ್ ಅಂದರೆ ಸೆಕ್ರೆಟರಿ ಅಥವಾ ಪ್ರೆಸಿಡೆಂಟ್ ಕೊಡ್ಬೋದು, ಈ ಬಸದಿಯಲ್ಲಿ ಇವರು ಪೂಜೆ ಮಾಡ್ತಾರೆ ಅಂತ. ಅದರ ಪ್ರಾಪರ್ಟಿ ಬಗ್ಗೆ ಸ್ವಲ್ಪ ನನಗೆ ಸಹ ಡೌಟ್ ಇರಲು, ಅದರ ಬಗ್ಗೆ ಸ್ಪಷ್ಟತೆಯನ್ನು ಜಿನೇಂದ್ರ ಕೋಟೆಯನ್ನೇ ನಮಗೆ ಕೊಡಬೇಕಾಗ್ತದೆ, ಯಾವ ರೀತಿಯಲ್ಲಿ ಆ ಬಸದಿಯ ಪ್ರಾಪರ್ಟಿ ಉಂಟು ಅಂತ. ವಿಶೇಷವಾಗಿ ಇವತ್ತು ಮಾಹಿತಿ ಒಳ್ಳೆಯ ರೀತಿಯಲ್ಲಿ ಮಾಹಿತಿಯನ್ನು ನಾವು ಹಂಚಿಕೊಂಡಿದ್ದೇವೆ. ನಮಗೆ ಮಾಹಿತಿ ಕೊರತೆಯಿಂದ ಜೈನ ಸಮಾಜದವರು ಯಾವುದೇ ಒಂದು ಸವಲತ್ತನ್ನು ನಾವು ತಗೊಳ್ತಾ ಇಲ್ಲ. ನಾವು ಅಲ್ಪಸಂಖ್ಯಾತರಲ್ಲಿ ಅಲ್ಪಸಂಖ್ಯಾತರು ಇವತ್ತು ಹೇಳಿದರು, ಇವತ್ತು ಎಜುಕೇಷನ್ ಒಪ್ಕೊಳ್ತೇನೆ ನಾನು, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಲಿಮಿಟ್ ಬರ್ತದೆ. ಎಷ್ಟು ಇನ್ಕಮ್, ಈಗ ಯಾರೆಲ್ಲ ಎಜುಕೇಷನ್ ಸ್ಕಾಲರ್ಶಿಪ್ ತಗೊಳ್ಬೋದು, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಲಿಮಿಟ್ ಇಲ್ವಾ? ಆ್ಯನ್ಯುವಲ್ ಇನ್ಕಮ್ ಎಷ್ಟು? ಹಾಂ, ಎಜುಕೇಷನ್ಗೆ 6 lakhsವರೆಗೆ ಉಂಟು. ಅದಕ್ಕಿಂತ ಹೆಚ್ಚಾದರೆ 7 ಲಕ್ಷ ಅಂತ ಹೇಳಿದೆ, 7 ಲಕ್ಷ ಅಂತ ಹೇಳಿದೆ ಕೇಂದ್ರ ಸರ್ಕಾರ. 6 ಲಕ್ಷ. 6 ಲಕ್ಷ. ಅದು ಓವರ್ಸೀಸಿಗೆ. ಇಲ್ಲಿ ಜನರಲ್ ಆಗಿ ಲೋಕಲ್ ಕಾಲೇಜುಗಳಿಗೆ 6 ಲಕ್ಷ. ಕೆಲವರಿಗೆ ಇನ್ಕಮ್ ಹೆಚ್ಚಿರ್ಬೋದು, ಆದ ಕಾರಣ ಹೆಚ್ಚಿನವರು ಅಪ್ಲೈ ಮಾಡಲಿಕ್ಕೆ ಹೋಗುದಿಲ್ಲ. ಅದಕ್ಕೆ 6 ಲಕ್ಷಕ್ಕಿಂತ ಹೆಚ್ಚಿನವರಿಗೆ ಸಿಗುವುದಿಲ್ಲಲ್ಲ? ಇಲ್ಲ. ಹಾಗಾಗಿ 6 ಲಕ್ಷ 1 ವರ್ಷದಲ್ಲಿ ವರಮಾನ ಇರುವಂಥ ವ್ಯಕ್ತಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಸ್ಕಾಲರ್ಶಿಪ್ಗೆ. ಅಲ್ಲ, ಮೊದಲು 2 ಲಕ್ಷ ಇತ್ತು, 4 ಲಕ್ಷ ಆಯಿತು, ಈಗ 6 ಲಕ್ಷ ಆಗಿದೆ. ಹೌದು ಹೌದು. IT ರಿಟರ್ನ್ ಫೈಲ್ ಮಾಡುವಾಗ ಸಹ ಕ್ಲೇಮ್ ಆಗೋದಿಲ್ಲ. ಅದಕ್ಕೆ ಕೆಲಸ ಟೆಕ್ನಿಕಲ್ ಡಿಫೆಕ್ಟ್ಸ್ ಪ್ರಾಬ್ಲಮ್ ಉಂಟು. ಅದರಲ್ಲಿ ಯಾರು IT ರಿಟರ್ನ್ ಫೈಲ್ ಮಾಡ್ತಾರೆ ಅವ್ರಿಗೆ ಸಿಗೋದಿಲ್ಲ. IT ರಿಟರ್ನ್ ಫೈಲ್ ಮಾಡಿದ್ರೆ ಬ್ಯಾಂಕಿಂದ ಲೋನ್ ಕೊಡೋದಿಲ್ಲ. ಇದೆಲ್ಲ ಸಮಸ್ಯೆಗಳು ಪ್ರತಿಯೊಬ್ಬರಿಗೆ ಇದ್ದದ್ದೇ, ಅದು ಸರ್ವಸಾಮಾನ್ಯ. ಹಾಗೆ ನಾವು ಸ್ವಲ್ಪ ಹಿಂದೆ ಬೀಳೋದಾದರೆ ಇದರಲ್ಲಿ ನಾವು IT ರಿಟರ್ನ್ ಮಾಡ್ತೇವೆ, ನಮ್ಮ ಇನ್ಕಮ್ ಲಿಮಿಟ್ ಹೆಚ್ಚು ಉಂಟು, ಆದ ಕಾರಣ ನಾವು ಕ್ಲೈಮ್ ಮಾಡಲಿಕ್ಕೆ ಹೋಗೋದಿಲ್ಲ ಹೆಚ್ಚಿನವರು. ಇದು ಒಂದು ಭಾಗ. ವಿಶೇಷವಾಗಿ ಇವತ್ತು ನಾವು ಗೌರವಧನದ ಬಗ್ಗೆ ಪ್ರತಿಯೊಂದು ಬಸದಿಯವರು ಇದರ ಬಗ್ಗೆ ವಿಶೇಷವಾದ ಕಾಳಜಿ ತಗೊಳ್ಬೇಕು. ನಾನು ಜಯಕೀರ್ತರ ಹತ್ರ ಭಾಳಷ್ಟು ಫೋನ್ನಲ್ಲಿ ಮಾತಾಡಿದ್ದೇನೆ. ಇದೊಂದು ನಾವು 100ಕ್ಕೆ 100% ಇಂಪ್ಲಿಮೆಂಟ್ ಮಾಡಬೇಕು. ಏನಾದರೂ ಪ್ರಾಬ್ಲಮ್ ಇದ್ದರೆ ನಾನು ಬರಲಿಕ್ಕೆ ತಯಾರಿದ್ದೇನೆ, ಜಯಕೀರ್ತಿಯರು ಬರಲಿಕ್ಕೆ ತಯಾರಿದ್ದಾರೆ. ನೀವು ಬೇಕಾದ ಅಲ್ಪಸಂಖ್ಯಾತರ ವಿಭಾಗದ ಮಂಗಳೂರಿಗೆ ಬಂದರೆ ಅವರು ಇರುವಾಗ ನಾನು ಸಹ ಬರಲಿಕ್ಕಿದ್ದೇನೆ, ನೀವು ಸಹ ಬನ್ನಿ. ಪ್ರಾಬ್ಲಮ್ ಇದ್ದರೆ ಅಲ್ಲೇ ಸಾಲ್ವ್ ಮಾಡಬೇಕು. ನಾವೇನು ಡಾಕ್ಯುಮೆಂಟ್ ಎಲ್ಲ ಅದನ್ನು ತಯಾರು ಮಾಡಿ ಕೊಡಬೇಕಾಗ್ತದೆ. ಕೊಟ್ಟು ಅದನ್ನು ಪ್ರತಿಯೊಂದು ಬಸದಿಗೆ ಪುರೋಹಿತರಿಗೆ ಆ ಗೌರವಧನ ಬರುವಂಥ ಕೆಲಸ ನಾವು ಮಾಡಬೇಕು ಅಂತ ನಮ್ಮೆಲ್ಲರ ಆಸೆ. ಸ್ವಾಮೀಜಿಯವರು ಇದಕ್ಕೆ ಸಂಪೂರ್ಣವಾಗಿ ನಮಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ ಹಾಗೂ ಮಾರ್ಗದರ್ಶನ ಮಾಡ್ತಿದ್ದಾರೆ. ಇವತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವತ್ತು ಅಧ್ಯಕ್ಷತೆಯನ್ನು ಮತ್ತು ಆಶೀರ್ವಚನ ಮಾಡಿದ ಪೂಜ್ಯ ಸ್ವಾಮೀಜಿಯವರಿಗೆ ನಾನು ಎಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಹಾಗೆ ಅಲ್ಪಸಂಖ್ಯಾತರ ವಿಭಾಗ ಮಂಗಳೂರು ವಿಭಾಗದ ಅಧಿಕಾರಿಯಾದ ಜಿನೇಂದ್ರ ಕೋಟೆ ನಮ್ಮ ಜೊತೆ ಇದ್ದಾರೆ. ಹಾಗೆ ಜಯಕೀರ್ತಿ ಇದ್ದಾರೆ, ಪರಿಮಳ ಅವರು ಇದ್ದಾರೆ. ಅವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಜೊತೆ ಇವತ್ತು ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರಿದ್ದಾರೆ ಹಾಗೂ ಎಲ್ಲರೂ ಈ ಜೈನ ಬಾಂಧವರು, ಪುರೋಹಿತರು ಎಲ್ಲರೂ ಇದ್ದಾರೆ. ಈ ಒಂದು ವಿಶೇಷವಾದ ಇವತ್ತು ಕಾರ್ಯಕ್ರಮದಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಮಾಹಿತಿ ಹಂಚಿದ್ದೇವೆ. ಇದರ ಉಪಯೋಗವನ್ನು ನೀವು ಪಡೆದುಕೊಳ್ಳುತ್ತೀರಿ ಅಂತ ಅನಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಾನು ಪರಿಮಳ ಅವರಿಗೆ ಒಂದು ಮನವಿ ಕೊಟ್ಟೆ. ನಮ್ಮ ಯೋಜನೆಗಳೆಲ್ಲ ಭಾಳಷ್ಟು ಹೇಳ್ತೇವೆ ನಾವು, ಆದರೆ ಜೈನರಿಗೆ ಮುಟ್ಟುವುದಿಲ್ಲ. ಯಾಕೆಂದರೆ ಕಡಿಮೆ ಯಾಕೆ ಬರ್ತದೆ ಅಂದರೆ ನಮ್ಮ ಜನಗಣತಿ ಇಲ್ಲ. ಅದಕ್ಕೆ ನಾನು ಅಲ್ಪಸಂಖ್ಯಾತ ಆಯೋಗದ ಮೂಲಕ ರಾಜ್ಯದ ಎಲ್ಲ ಜೈನರ ಒಂದು ಗಣತಿಯನ್ನು ಮಾಡಬೇಕು ಇಲಾಖೆಯ ಮೂಲಕ.
ಗಣತಿಯನ್ನು ಮಾಡಿದಾಗ ಎಷ್ಟು ಜೈನರಿದ್ದಾರೆ ಅಂತ ನೋಡಿಕೊಂಡು ಆ ರೀತಿಯ ಯೋಜನೆಗಳನ್ನು ನಮಗೆ ಜಾರಿ ತರಲಿಕ್ಕೆ ಉಪಯೋಗ ಆಗ್ತದೆ ಅಂತ. ಹೌದು, ಇಲ್ಲ ಇಷ್ಟವರೆಗೆ ಇಲ್ಲ. ಈಗ ಬೆಳ್ತಳ್ಳಿಯಲ್ಲಿ ಜನಸಂಖ್ಯೆ ಎಷ್ಟಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲ, ಈಗ ನಾವು ತಗೊಳ್ತೇವೆ ಅಂತ ಅದರ ಜವಾಬ್ ಜನಗಣತಿದ್ದು. ಆದ್ರೆ ಇಲಾಖೆಯಿಂದ ಬರಲಿ ಅಂತ ಒಂದು ಇಲಾಖೆಯಿಂದ ನಾವು ಮಾಡ್ತೀರಿ, ಬೇರೆ ಕಡೆ ನಾವು ಖಾಸಗಿ ಮಾಡ್ತೇವೆ ಅಂತ ತೀರ್ಮಾನ ಮಾಡಿದ್ದೇವೆ. ಕಲ್ಯಾಣ ಇಲಾಖೆಯಿಂದ ಒಂದು ಆದ್ರೆ ಅದಕ್ಕೆ ಅರ್ಚಕರ ಸಹಕಾರ ಬೇಕು. ಒಳ್ಳೇದಾಗ್ತದೆ. ಅಲ್ಲ, ಅರ್ಚಕರ ಸಹಕಾರ ಬೇಕು. ನಾವು ಜನಗಣತಿ ಮಾಡುವಾಗ, ಜೈನರ ಜನಗಣತಿ ಮಾಡುವಾಗ ಯಾರು ಸಹಕಾರ ಮಾಡ್ತೀರಿ ಕೈ ಎತ್ತಿ. ಯಾಕಂದ್ರೆ ನಿಮ್ಗೆ ದಕ್ಷಿಣ ಕೊಡುವುದು ಸಮಾಜ. ಹಾಗಾಗಿ ನಮ್ಗೆ ಎಷ್ಟು ಜನ ನಮ್ಮವರಿದ್ದಾರೆ ಅಂತ ಹೇಳಿದಕ್ಕೆ ನೀವು ಕೈ ಎತ್ತದಿದ್ರೆ ನಾವು ಇಷ್ಟು ಮಾಡಿ ಏನು ಪ್ರಯೋಜನ. ಹಾಗಾಗಿ ಎಲ್ಲ ಬಸ್ತಿಯವರು ಇದೊಂದು ಜವಾಬ್ದಾರಿ ಮಠ ಕೊಡ್ತದೆ ನಿಮ್ಗೆ. ಜನಗಣತಿ ಮಾಡುವಾಗ ಫಾರ್ಮ್ಯಾಟ್ ನಾವು ಕೊಡ್ತೇವೆ, ಆದ್ರೆ ಸಹಕಾರ ನೀವು ಕೊಡಬೇಕು. ನಿಮ್ಗೆ ಬೆಂಬಲವಾಗಿ ಸಮಾಜ ಇರ್ತದೆ. ಕೈ ಎತ್ತಿ ಯಾರೆಲ್ಲ ಮಾಡ್ತೀರಿ, ಸರಿಯಾಗಿ ಎತ್ತಿ. ಪ್ರವೀಣ್ರೆ, ನಾವು ಜನಗಣತಿ ಮಾಡುವ ಒಂದು ಒಳ್ಳೆ ಮತ್ತು ಅರ್ಚಕರು ಅವರಿಗೆ ಬೆಂಬಲವಾಗಿರ್ತಾರೆ. ನಿಮಗೆ ಸಹಕಾರಕ್ಕೆ ಜೈನ್ ಮಿಲನ್ ಇರ್ತದೆ. ನಾನು ಸುರೇಂದ್ರ ಕುಮಾರಲ್ಲಿ ಮಾತಾಡ್ತೇನೆ ಮತ್ತು ನಮ್ಮ ಪ್ರವೀಣೇಂದ್ರ ಇರ್ತಾರೆ, ವಿಶೇಷವಾಗಿ ಜಯಕೀರ್ತಿ ಅವರು ಇರ್ತಾರೆ. ನಾವು ಈಗ ಆದಷ್ಟು ಬೇಗ ಜನಗಣತಿ, ಜೈನರ ಜನಗಣತಿ ಸೌತ್ ಕೇಂದ್ರದಲ್ಲಿ ಮತ್ತು ಉಡುಪಿ ಜಿಲ್ಲೆಯಲ್ಲಿ 2 ಜಿಲ್ಲೆಯ ಜನಗಣತಿಯ ಬಗ್ಗೆ ಭಟ್ಟಾರಕರ ಸಭೆಯಲ್ಲಿ ಗುಣಧರ್ ನಂದಿ ಮಹಾರಾಜರು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗೆ ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಅದಕ್ಕೆ ನಮಗೆ ಎಲ್ಲರೂ ಕೂಡ ಕರಾವಳಿ ಭಾಗದವರು, ಮಧ್ಯ ಒಳನಾಡಿನವರು ಮತ್ತು ಮಲೆನಾಡಿನವರು ಸಹಕಾರ ಕೊಡಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಇದೀಗ ಕಾರ್ಯಕ್ರಮ ಆಗಿದೆ. ಧನ್ಯವಾದವನ್ನು ಶ್ರೀಯುತ ಬಾಬಲಿ ಪ್ರಸಾದ್ ಈಗಾಗಲೇ ಹೇಳಿದ್ದಾರೆ. ಮಾಧ್ಯಮದ ಶ್ರೀಯುತ ರಾಯ್ ರಾಜ್ಕುಮಾರ್ ಅವರು ಬಂದಿದ್ದಾರೆ. ಅದೇ ರೀತಿಯ ತುಳು ವಾರ್ತೆಯ ಮಾಧ್ಯಮ ಮಿತ್ರರಾದ ಶ್ರೀಯುತ ಪುನೀತ್ ರವರ ಪರವಾಗಿ ಬಂದಂಥ ಅವರು ಕೂಡ ಬಂದು ಸ್ವಾಮೀಜಿಯವರನ್ನು ಆಶೀರ್ವಾದ ತಗೊಳ್ಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಮೊದಲು ನಮ್ಮ ಅಲ್ಪಸಂಖ್ಯಾತರ ಇಲಾಖೆಯ ಅಭಿವೃದ್ಧಿ ಇಲಾಖೆಯ ರೋಷನ ರೌಫ್ ರವರು ಬಂದು ಆಶೀರ್ವಾದವನ್ನು ಪಡೆಯಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಇದೀಗ ಶ್ರೀಯುತ ರಾಯ್ ರಾಜ್ಕುಮಾರ್ ಅವರು ಬಂದು ಆಶೀರ್ವಾದ ಪಡೆಯಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಇನ್ನು ಪುನೀತ್ ರವರು ನಮ್ಮ ಕರೆಗೆ ಹೋಗೊಟ್ಟು ಇಷ್ಟು ಸಂಖ್ಯೆಯಲ್ಲಿ ನೀವೆಲ್ಲ ಬಂದಿದ್ದೀರಿ. ಇದು ನಿಮ್ಮ ಕಲ್ಯಾಣಕ್ಕಾಗಿ ಮಾಡಿದಂಥ ಸಭೆ. ಹಾಗಾಗಿ ಏನೇ ಸಂಶಯ ಇದ್ರೂ ನಮ್ಮ ಮಠದಲ್ಲಿ ನಾವು ಮುಕ್ತವಾಗಿ ಈಗ ಊಟ ಆದ ಮೇಲೆ ಸಿಗ್ತೇವೆ. ಈಗ ಅಲ್ಲೇ ನಾವು ಅರ್ಹತಾ ಪತ್ರವನ್ನು ಹಂಚುವವರಿದ್ದೇವೆ. ಎಲ್ಲರೂ ಕೂಡ ಚಾವಡಿಗೆ ಊಟ ಆದ ಮೇಲೆ ಅಲ್ಲಿ ಮುಖ್ಯ ಮಠದ ದರ್ಬಾರ್ ಹಾಲ್ಗೆ ಬರಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಆಮೇಲೆ ಮಠದ ಜೀರ್ಣೋದ್ಧಾರ ಕೂಡ ನಡೀತದೆ. ನಿಮ್ಮೆಲ್ಲರ ಹರಕೆ, ವಿಶೇಷವಾದ ಪ್ರಾರ್ಥನೆ, ಇದರಿಂದಾಗಿ ನಮ್ಮ ಮಠ ಬಹಳ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಲಿ ಅಂತೇಳಿ ಭಾವಿಸುತ್ತಾ ನಮ್ಮ 2 ಮಾತುಗಳಿಗೆ ಶಾಂತಿ ಕೊಡ್ತೇವೆ. ಇದೀಗ ಚಂದ್ರಪ್ರಭೇಂದ್ರರಿಂದ ವೇಣೂರು ಕ್ಷೇತ್ರದ ವತಿಯಿಂದ ಪ್ರಸಾದ ವಿತರಣೆ. ನಾವೀಗ ಪ್ರಸಾದ ಪಡೆದು ಎಲ್ರಿಗೂ ಕೂಡ ಮಂಗಲಾಷ್ಟಕ ಹೇಳಿ ಊಟ ಮಾಡಬೇಕು. ಮಹಿಳೆಯರಾಗುತ್ತಾ ಅಂತ ಕೇಳ್ತಾ ಇದ್ದಾರೆ ಸಹಾಯಕರಾಗಿ. ಕೆಲವರು ಮಹಿಳೆಯರೇ ಸೇವೆ ಮಾಡ್ತಾರೆ. ಮೆನ್ಸನಿ ಪಂದಿಜ್ಜಿಂದ ರಿಜೆಕ್ಟ್ ಅಂಡ ಬೊಕ್ಕ ಬಂಗಾಪ ಅಂದ ಅಂಡ ರಿಜೆಕ್ಟ್ ಅಂಡ ಬೊಕ್ಕ ಬಂಗಾಪ ಅಂದ ಬೊಕ್ಕ ಲಡೆಯಾವು ಕುಡೆ ಪೂಜೆನೆ ಎಂಗ್ಲೇ ಕೊರೋಡು ಮಂಡೆ ಅಂದ ಪುರುಷರನ್ನೇ ಕೊಡ್ತಾ ಅಂದ ನಾವು ಪುರುಷರನ್ನೇ ಕೊಡ್ತಾ. ಈಗ ಸಹಾಯಕರಂತ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಅಲ್ಲಿ. ಈಗ ಕೆಲವರು ಕೇಳ್ತಾ ಇದ್ದಾರೆ ಆ ಹೆಂಗಸರ ಹೆಸರನ್ನು ಸೇರಿಸಬಹುದು ಅಂತೇಳಿ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಬಸ್ತಿಯ ಹೊರಗಡೆ ಎಲ್ಲ ಕೆಲಸ ಮಾಡುವಂಥದ್ದು ಹೆಂಗಸರೇ, ಒರೆಸೋದೆಲ್ಲ ಕಸ ತೆಗೆಯುವುದೆಲ್ಲ ಅವರೇ. ಆದ ಕಾರಣ ಈಗ ಅದರಲ್ಲಿ ಮೆನ್ಷನ್ ಮಾಡಲಿಲ್ಲ. ಯಾಕೆಂದ್ರೆ ಗಂಡಸರ ಹೆಂಗಸರ ಅಂತ ಕೊಡ್ಲಿಲ್ಲ. ಆದ ಕಾರಣ ಹೇಳ್ತಾರೆ ಇವರು ಗಂಡಸರೇ ಆದಷ್ಟು ಜನ ಕೊಡ್ಲಿ ಅಂತೇಳಿ. ಇಲ್ಲ, ಅದು ಮಹಿಳೆಯರಿಗೆ ಇಲ್ಲ. ಅರ್ಚಕ ವೃತ್ತಿ ನಮ್ಮಲ್ಲಿ ಕೇವಲ ಪುರುಷರಿಗೆ ಮಾತ್ರ. ಹಾಗಾಗಿ ನಾವು ಪುನಃ ಅದನ್ನು ಮಾಡಿದರೆ ವಿವಾದವು ಶುರುವಾಗ್ತದೆ. ಮತ್ತೆ ಮನೆಯಲ್ಲಿ ಗಂಡನನ್ನು ನಾವೇ ಮಾಡ್ತೇವೆ ಅಂತ ಹೇಳಿದರೆ ಮತ್ತೆ ತುಂಬ ಕಷ್ಟ ಆಗ್ಬೋದು. ಹೌದು, ಯಾಕಂದರೆ ನಮ್ಮಲ್ಲಿ ಗರ್ಭಗುಡಿಗೆ ಪ್ರವೇಶ ಇಲ್ಲ. ಯಾರಿಗೆ ಪ್ರವೇಶ ಇದೆ ಅವರಿಗೆ ಮಾತ್ರ ಅರ್ಚಕ ವೃತ್ತಿ. ಗರ್ಭಗುಡಿಗೆ ಮಹಿಳೆಯರಿಗೆ ಪ್ರವೇಶ ಇಲ್ಲ ನಮ್ಮ ಮೂಡುಬಿದ್ರಿ ಸೀಮೆಯಲ್ಲಿ. ಬೇರೆ ಸೀಮೆಯಲ್ಲಿ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ನಮ್ಮ ಸೀಮೆಯಲ್ಲಿ ಪುರುಷರಿಗೆ ಮಾತ್ರ ಪ್ರವೇಶ. ಹಾಗಾಗಿ ನಾವು ಅದನ್ನೇ ಪುರಸ್ಕಾರ ಮಾಡಬೇಕು.
ಹೊಸತನ್ನು ಮಾಡುವುದು ಬೇಡ. ಮತ್ತೆ ಅದನ್ನು ನಾವು ಮತ್ತೆ ಸಂದರ್ಭ ಬಂದಾಗ ಮಾಡುವ. जय बोलो पार्श्वनाथ भगवान की जय, गुलाब सागर महाराज की जय. ಚಾತುರ್ಮಾಸ ಕೂಡ ಆರಂಭ ಆಗಿದೆ. ಗುಲಾಬ್ ಸಾಗರ್ ಮಹಾರಾಜರ 4 ತಿಂಗಳ ಚಾತುರ್ಮಾಸ ಇದೆ.